वनचारी यमुना तीरा वनचारी जयुराध माधवा कुंज विहारे जयुराध माधवा कुंज विहारे हरे कृष्णा कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम हरे राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे ओम ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरु श्रीयुतपदकमलं श्रीगुरून् वैष्णवांश्च श्रीरूपं साग्रजातं सह गणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सह गणललिता श्रीविशाखान्वितांश हे कृष्णा करुणा सिन्धो दीनबन्धो जगत्पते गोपीश गोपिका कान्ता राधा कान्ता नमोस्तुते
तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छा कल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सरस्वती देवी गौरवाणी प्रचारिणि निर्विशेष शून्यवादि पाश्चात्य देशतारिणि जयो श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद हरे कृष्णा कृष्ण कृष्ण हरे 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 राम 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 हरे 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 कृष्ण माता जी, हरे कृष्ण माता जी। हरे कृष्ण माता जी। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वती व्यासं ततो जयम् उदीरयेत्। नष्टप्रायेषु भद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी। कृष्णाय वासुदेवाय देवकी नन्दनाय च नन्दगोपाकुमाराय गोविन्दाय नमो नमः। नमः पङ्कजनाभाय नमः पङ्कजमालिने नमः पङ्कजनेत्राय नमस्ते ಪಂಕಜಾಗ್ರಯೇ। ಹರೇ ಕೃಷ್ಣ. ಎಲ್ಲರಿಗೂ ಕೂಡ ಭಾಗವತಂ ರಸಮಾಲಯಂ ತರಗತಿಗೆ ಮಂಗಳೂರು ಇಸ್ಕಾನ್ನಿಂದ ಆಯೋಜಿಸಿರುವಂತಹ ಭಾಗವತಂ ರಸಮಾಲಯಂ ತರಗತಿಗೆ ಸ್ವಾಗತ. ಹರೇ ಕೃಷ್ಣ. हरे कृष्ण माता जी। प्रभुजी। हरे ಹರೇ कृष्ण ಕೃಷ್ಣ. माताजी। ಹರೇ ಕೃಷ್ಣ ಮಾತಾಜಿ. हरे कृष्ण माता जी। हरे कृष्ण माताजी। हरे कृष्ण माताजी. हरे कृष्ण. हरे कृष्ण माता जी। हरे कृष्ण दंडवत प्रणाम जी। हरे कृष्ण माताजी. हरे कृष्ण प्रभु जी। कृष्ण माता जी, दंडवत प्रणाम माता जी। हरे कृष्ण माताजी। हरे कृष्ण माताजी। ಹರೇ ಕೃಷ್ಣ ಮಾತಾಜಿ. ಇಲ್ಲಿವರೆಗೂ ನಾವು ಯಾವ್ದ್ರ ಬಗ್ಗೆ ತಿಳ್ಕೊಂಡಿದ್ವಿ ಅಂತಂದ್ರೆ, ಇಲ್ಲಿವರೆಗೂ ನಾವು ಸೂತ ಗೋಸ್ವಾಮಿಗಳು ಮಹಾರಾಜ ಪರೀಕ್ಷಿತನ ಅವನ ಜನನದ ಬಗ್ಗೆ ಮತ್ತೆ ಅವನ ಸಾವಿನ ಬಗ್ಗೆ ಮತ್ತೆ ಕಲಿಯುಗದೊಂದಿಗೆ ಅಂದ್ರೆ ಕಲಿಯ ಜೊತೆ ಅವನ ಯಾವ ರೀತಿ ಒಂದು ವ್ಯವಹಾರ ಇತ್ತು ಅದರ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಗೆ ವಿವರಿಸಿದ್ರು. ಆಮೇಲೆ ನಾವು ಇದು ಕೂಡ ಶುರು ಮಾಡಿದ್ವಿ. ಸೂತ ಗೋಸ್ವಾಮಿಗಳು ಮತ್ತು ಋಷಿ ಮುನಿಗಳು ಕೃಷ್ಣನ ಅಮೃತ ಮಹಿಮೆಗಳ ಬಗ್ಗೆ ಚರ್ಚಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ನಾವಿನ್ನು ಅದರಲ್ಲಿ ಆ ವಿಷಯವನ್ನೇ ಇನ್ನು ಮುಂದುವರಿಸ್ತೀವಿ. ಅದಾದ ನಂತರ ಇನ್ನು 2 ವಿಷಯಗಳು ಇದರಲ್ಲಿ ಬರುವಂತದ್ದಂದ್ರೆ, ಅಸಮರ್ಪಕ ಸ್ವಾಗತಕ್ಕಾಗಿ ಮಹಾರಾಜ ಪರೀಕ್ಷಿತ ಶನಿಕ ಋಷಿಯ ಮೇಲೆ ಕೋಪಗೊಳ್ತಾನೆ. ನಂತರ ಅನನುಭವಿ ಶೃಂಗಿ ಶಪಿಸುತ್ತಾನೆ ಮತ್ತೆ ಅವನ ತಂದೆ ವಿಷಾದಿಸುತ್ತಾರೆ ಮತ್ತು ಭಗವಂತನಲ್ಲಿ ಪ್ರಾರ್ಥಿಸುತ್ತಾರೆ. ಈ 2 ವಿಷಯಗಳು ನಂತರ ಬರುತ್ತೆ. ಇವತ್ತು ನಾವು ಸೂತ ಗೋಸ್ವಾಮಿಗಳು ಮತ್ತೆ ಋಷಿ ಮುನಿಗಳು ಕೃಷ್ಣನ ಅಮೃತ ಮಹಿಮೆಗಳ ಬಗ್ಗೆ ಚರ್ಚಿಸ್ತಾ ಹೋಗ್ತಾರೆ. ಮುಂದೆ ಅವರು ಸೂತ ಗೋಸ್ವಾಮಿಯವರನ್ನು ಕೂಡ ಅವರ ಮಹಿಮೆಗಳನ್ನು ಕೂಡ ಹೇಳ್ತಾರೆ. ನಂತರ ಸೂತ ಗೋಸ್ವಾಮಿಗಳು ಅವರು ಹೇಗೆ ಶುದ್ಧ ಭಕ್ತರ ಹಾಗೆ ವಿನಮ್ರರಾಗಿ ಏನಂತೀವಿ ಭಕ್ತರು ಹೇಗೆ ಅವರು ಎಲ್ಲ ಮಹಿಮೆ ಅಂದ್ರೆ ಅವರಲ್ಲಿರುವಂತಹ ಉತ್ತಮ ಗುಣಗಳನ್ನ ಯಾರಾದ್ರೂ ಶ್ಲಾಘಿಸಿದಾಗ ಅವರು ಅದರ ಪ್ರಶಂಸೆಯನ್ನ ಅವರು ಅವರ ಗುರುಗಳಿಗೆ ಅರ್ಪಿಸ್ತಾರೆ. ಹಾಗೆ ಸೂತ ಗೋಸ್ವಾಮಿಗಳು ಕೂಡ ಹೇಳ್ತಾರೆ, ನಾನು ಅದಕ್ಕೆ ಅರ್ಹನಲ್ಲ, ಆದ್ರೂ ಕೂಡ ನಾನು ಇದನ್ನ ಮಾಡೋದಕ್ಕೆ ಏನಾದ್ರೂ ನನ್ನಿಂದ ಆಗ್ತಿದೆ ಅಂತಂದ್ರೆ ಅದಕ್ಕೆ ನಮ್ಮ ಗುರುಗಳ ಕಾರಣ, ಗುರುಗಳ ಮುಖಾಂತರ ಅಂತ ಒಂದು ಜ್ಞಾನ ಪಡೆದ ಕಾರಣ ಅದನ್ನ ನಿಮ್ಗೆ ತಿಳಿಸ್ಲಿಕ್ಕೆ ಆಗ್ತಿದೆ ಅನ್ನೋದನ್ನ ಅವರು ಮುಂದೆ ಹೇಳ್ತಾರೆ. ಈಗ ಶ್ಲೋಕ 12ರಿಂದ ಮುಂದುವರ್ಸೋಣ. 11ರವರೆಗೆ ಆಗಿದೆ ಇಲ್ಲಿವರೆಗೂ. ಕರ್ಮಣಿ ಅಸ್ಮಿನ್ ಅನಾಶ್ವಾಸೆ ಧೂಮ್ರಾತ್ಮನಾಂ ಭವಾನ್ ಆಪಾಯ ಯತಿ ಗೋವಿಂದ ಪಾದ ಪದ್ಮಾಸವಂ ಮಧು. ಅನುವಾದ: ಇದೀಗ ನಾವು ಹೋಮಾಗ್ನಿ ರೂಪದಲ್ಲಿ ನಮ್ಮ ಕಾಮ್ಯಕರ್ಮದ ಆಚರಣೆಯನ್ನು ಪ್ರಾರಂಭಿಸಿದ್ದೇವೆ. ಆದರೆ ನಮ್ಮ ಕ್ರಿಯೆಗಳಲ್ಲಿ ಅನೇಕ ಲೋಪಗಳಿರುವುದರಿಂದ ಅಂತಿಮ ಫಲದ ಬಗ್ಗೆ ನಮಗೆ ಯಾವುದೇ ನಿಶ್ಚಯವಿಲ್ಲ. ಹೋಮ ಧೂಮದಿಂದ ನಮ್ಮ ದೇಹಗಳು ಕಪ್ಪಾಗಿವೆ, ಆದರೆ ನೀವು ವಿತರಿಸುತ್ತಿರುವ ದೇವೋತ್ತಮ ಪರಮಪುರುಷನ ಗೋವಿಂದನ ಪಾದಕಮಲಗಳ ಅಮೃತದಿಂದ ನಾವು ವಾಸ್ತವವಾಗಿ ಸಂತುಷ್ಟರಾಗಿದ್ದೇವೆ. ಇದರಲ್ಲಿ ನೈಮಿಷಾರಣ್ಯದ ಋಷಿಗಳು ಅವರು ಅಲ್ಲಿ ಎಲ್ಲರೂ ನೈಮಿಷಾರಣ್ಯದಲ್ಲಿ ಋಷಿ ಮುನಿಗಳು ಸೇರಿರುವ ಮೂಲ ಉದ್ದೇಶ ಏನು ಅಂದ್ರೆ ಅವರು ಕಲಿಯುಗ ದೋಷಪೂರ್ಣವಾದದ್ದು. ಆ ಕಲಿಯ ದೋಷಗಳಿಂದ ಅವರು ರಕ್ಷಣೆ ಅಂದ್ರೆ ಕಲಿಯುಗದ ಜನರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ 1000 ವರ್ಷಗಳ ಯಜ್ಞವನ್ನ ಮಾಡೋದಕ್ಕೆ ಅವರು ಅಲ್ಲಿ ಸೇರಿದ್ದಾರೆ.
ಅಂತ ಸಂದರ್ಭದಲ್ಲಿ ಅವ್ರು ಮಾಡ್ತಿರುವಂತದ್ದು ಯಾವ ರೀತಿ ಯಾಗ ಯಜ್ಞಗಳಂದ್ರೆ ದ್ರವ್ಯ ಯಜ್ಞ ಅನ್ನೋ ಹಾಗೆ ಅದನ್ನ ಆಚರಣೆ ಮಾಡ್ತಾ ಇದ್ದಾರೆ. ಅದರಿಂದ ಅವ್ರು ಹೇಳ್ತಾ ಇದಾರೆ ಈ ಯಜ್ಞ ಮಾಡೋದ್ರಿಂದ ಏನಾಗ್ತಿದೆ ಅಂದ್ರೆ ಅವರಿಗೆ ಅವರ ದೇಹ ಕಪ್ಪಾಗ್ತಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಕಲಿಯುಗದಲ್ಲಿ ಒಂದು ಉತ್ತಮ ಬ್ರಾಹ್ಮಣರು ಇಲ್ಲ. ಶೃಂಗಿ ಒಂದು ಪರೀಕ್ಷಿತ ಮಹಾರಾಜನ ಶಪಿಸಿದ ನಂತರ ಅಲ್ಲಿ ಬ್ರಾಹ್ಮಣರು ಅವರಲ್ಲಿ ಅವನತಿ ಅನ್ನೋದು ಪ್ರಾರಂಭ ಆಗೋಗಿರುತ್ತೆ. ಆದ ಕಾರಣ ಒಳ್ಳೆ ರೀತಿ ಮಂತ್ರಗಳನ್ನ ಸರಿಯಾದ ರೀತಿಯಲ್ಲಿ ಉಚ್ಚಾರಣೆ ಮಾಡುವಂತಹ ಬ್ರಾಹ್ಮಣರು ಕಡಿಮೆ ಆಗಿದ್ದಾರೆ. ಆದ ಕಾರಣ ತಪ್ಪಾಗಿ ಶ್ಲೋಕಗಳನ್ನ ಅಂದ್ರೆ ಮಂತ್ರಗಳನ್ನ ಹೇಳೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಸಿಗುವಂತ ಫಲದಲ್ಲಿ ನಿಶ್ಚಯ ಇಲ್ಲ ಅಂತಲ್ಲಿ ಹೇಳ್ತಾ ಇದ್ದಾರೆ. ಹೋಮವನ್ನ ನಾವು ಮಾಡಿದ್ರು ಕೂಡ ಅದ್ರಲ್ಲಿ ಸರಿಯಾಗಿ ನಮ್ಗೆ ಫಲ ಅನ್ನೋದು ಸಿಗೋದಕ್ಕೆ ಸಂದೇಹ ಪಡ್ತಾ ಇದ್ದಾರೆ. ಆದ್ರೆ ಬರೀ ಅಲ್ಲಿ ಹೋಮ ನಡೆಸೋದ್ರಿಂದ ನಾವು ಕಪ್ಪಾಗಿದ್ದೀವಿ, ದೇಹ ಆ ಹೊಗೆಯಿಂದ ಅದಷ್ಟೇ ನಮಗೆ ಸಿಕ್ಕಿರುವಂತದ್ದು ಅಂತ ಅವರು ಹೇಳ್ತಾ ಇದ್ದಾರೆ. ಆದರೆ ನೀವು ವಿತರಿಸುತ್ತಿರುವ ದೇವೋತ್ತಮ ಪರಮಪುರುಷ ಗೋವಿಂದನ ಪಾದಕಮಲಗಳ ಅಮೃತದಿಂದ ನಾವು ವಾಸ್ತವವಾಗಿ ಸಂತುಷ್ಟರಾಗಿದ್ದೇವೆ ಅಂದ್ರೆ ಅವ್ರು ಹೇಳ್ತಾ ಇದ್ದಾರೆ ನಾವು ಯಾಗ ಯಜ್ಞವನ್ನ ಮಾಡಿ ಕಲಿಯುಗದ ಪ್ರಭಾವವನ್ನ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಆದ್ರೆ ಅದರಿಂದ ನಮ್ಗೆ ಸಿಕ್ಕಿದ್ದು ಈ ಹೊಗೆ ಮಾತ್ರನೇ. ಆದ್ರೆ ನೀವು ಏನ್ ಜ್ಞಾನ ಕೊಡ್ತಾ ಇದ್ದೀರಿ ಪರಮಾತ್ಮನ ಕುರಿತಾಗಿ, ಆ ಅಮೃತ ಜ್ಞಾನದಿಂದ ನಾವು ನಿಜವಾಗ್ಲೂ ಕೂಡ ಪುಷ್ಟಿಯನ್ನ ಪಡ್ಕೋತಾ ಇದೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ನೈಮಿಷಾರಣ್ಯದ ಋಷಿಗಳು ಹೊತ್ತಿಸಿದ ಹೋಮಾಗ್ನಿಯು ಅನೇಕ ದೋಷಗಳ ಕಾರಣ ನಿಶ್ಚಿತವಾಗಿಯೂ ಧೂಮ ಮತ್ತು ಸಂಶಯಗಳಿಂದ ಕೂಡಿತ್ತು. ಈ ಕಲಿಯುಗದಲ್ಲಿ ಅಂತಹ ಹೋಮ ವಿಧಿಗಳನ್ನು ಸಮರ್ಥವಾಗಿ ನಡೆಸಬಲ್ಲ ನಿಷ್ಣಾತರಾದ ಬ್ರಾಹ್ಮಣರ ತೀರ ಅಭಾವವೇ ಮೊದಲ ದೋಷ. ಅಂದ್ರೆ ಕಲಿಯುಗದಲ್ಲಿ ಬ್ರಾಹ್ಮಣರು ಅಂದ್ರೆ ಹೇಳ್ತಾರೆ ಹಿಂದಿನ ಕಾಲದಲ್ಲಿ ಯಾಗಯಜ್ಞ ಮಾಡುವಾಗ ಅವರು ಯಾವುದೇ ಮ್ಯಾಚ್ ಬಾಕ್ಸ್ ಯೂಸ್ ಮಾಡ್ತಾ ಇರ್ಲಿಲ್ಲ ಅಂತ, ಅವರ ಮಂತ್ರಶಕ್ತಿಯಿಂದನೇ ಬೆಂಕಿ ಅಗ್ನಿಯನ್ನ ಹೊತ್ತಿಸ್ತಿದ್ರು ಅಂತ. ಅಂತಹ ಬ್ರಾಹ್ಮಣರು, ಅಂತಹ ಸಾಮರ್ಥ್ಯ ಇರುವಂತ ಬ್ರಾಹ್ಮಣರು ಇನ್ನು ಕಲಿಯುಗದಲ್ಲಿ ಸಿಗೋದಿಲ್ಲ. ಮತ್ತೆ ಅವರು ಎಷ್ಟು ಅವರಲ್ಲಿ ಒಂದು ಶಕ್ತಿ ಇತ್ತು ಅಂತಂದ್ರೆ ನಾವು ನೋಡ್ತೀವಿ. ದ್ರೌಪದಿಯ ತಂದೆ ಹರೇ ಕೃಷ್ಣ ಯಾರದು ಹೇಳ್ತೀರಾ? ದೃಪದ ಮಹಾರಾಜ. ಅವನು ಯಾಗ ಯಜ್ಞವನ್ನ ಬ್ರಾಹ್ಮಣರನ್ನ ಕರೆಸಿ ಮಾಡಿಸ್ತಾನೆ. ಆ ಯಾಗ ಯಜ್ಞಕುಂಡದಲ್ಲಿ ಮಕ್ಕಳಾಗಿ ಬರೋದಿಲ್ಲ ದ್ರೌಪದಿ ಮತ್ತೆ ದುಷ್ಟದುಮ್ನ. ಅವರಿವರು ಕೂಡ ಯುವತಿಯಾಗಿ ಬರ್ತಾರೆ. ಅಷ್ಟೊಂದು ಶಕ್ತಿ ಆ ಬ್ರಾಹ್ಮಣರಲ್ಲಿ, ಅವರ ಮಂತ್ರಗಳಲ್ಲಿ ಇರ್ತಾ ಇತ್ತು. ಆದ್ರೆ ಈಗಿನ ಕಾಲದಲ್ಲಿ ಅಂತಹ ಬ್ರಾಹ್ಮಣರು ತೀರಾ ವಿರಳ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಹ ಯಜ್ಞಗಳಲ್ಲಿ ಉಂಟಾಗುವ ಯಾವುದೇ ದೋಷವು ಇಡೀ ಯಜ್ಞವನ್ನು ಹಾಳು ಮಾಡುತ್ತದೆ. ಅಂದ್ರೆ ಅಂತಹ ಯಾಗ ಯಜ್ಞಗಳನ್ನ ಮಾಡುವಾಗ ಏನಾದ್ರೂ ದೋಷಗಳು ಆಯ್ತು ಅಂತಂದ್ರೆ ಅದರ ಫಲದಲ್ಲಿ ಏನು ಅಂದ್ರೆ ಅವರಿಗೆ ಅದರಿಂದ ಯಾವ ಫಲಗಳು ಕೂಡ ಸಿಗೋದಿಲ್ಲ ಅಂತ. ಅದರಿಂದಾಗಿ ಫಲವು ಕೂಡ ಅನಿಶ್ಚಿತವಾಗುತ್ತದೆ. ಅಂದ್ರೆ ಇದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ವ್ಯವಸಾಯದಲ್ಲಿ ದೋಷ ಕಂಡಾಗ ಬೆಳೆಯುವ ಅನಿಶ್ಚಿತವಾಗುವುದನ್ನು ಇದಕ್ಕೆ ಹೋಲಿಸಬಹುದು. ಅಂದ್ರೆ ಈಗ ಬೆಳೆ ಬೆಳೆಯುವಾಗ ರೈತ ಏನ್ ಮಾಡ್ತಾನೆ, ಬೀಜವನ್ನ ಬಿತ್ತುತ್ತಾನೆ, ಮತ್ತೆ ಭಗವಂತನಲ್ಲೇ ಅವನು ಅವಲಂಬಿಸಿರ್ತಾನೆ, ಭಗವಂತನನ್ನ ಆಶ್ರಯಿಸ್ತಾನೆ, ಭಗವಂತನನ್ನ ಬೇಡ್ಕೋತಾನೆ ಸಮಯಕ್ಕೆ ಸರಿಯಾಗಿ ಮಳೆ ಆಗ್ಲಿ ಅಂತ. ಅಂದ್ರೆ ಅದಕ್ಕೆ ಬೆಳೆ ಬಿತ್ತಿದ ನಂತರ ಯಾವ ಸಮಯಕ್ಕೆ ಅದಕ್ಕೆ ನೀರು ಸಿಗ್ಬೇಕು ಆ ಸಮಯಕ್ಕೆ ನೀರು ಸಿಗ್ಬೇಕು, ಆ ಸಮಯಕ್ಕೆ ಮಳೆ ಆಗ್ಬೇಕು. ಆಗಿಲ್ಲ ಅಂತಂದ್ರೆ ಅಥವಾ ಅದು ಬೆಳೆದು ಇನ್ನೇನು ಚೆನ್ನಾಗಿ ಫಲ ಕೊಡೋ ಸಮಯದಲ್ಲಿ ಜೋರು ಮಳೆ ಬಂದ್ರೆ ಬಂದ ಬೆಳೆ ಕೂಡ ಹಾಳಾಗುತ್ತೆ. ಹಾಗೆ ಅದು ಅನಿಶ್ಚಿತ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೇನೆ ಇವ್ರು ಹೇಳುವಂತಹ ಅಂದ್ರೆ ಮಾಡುವಂತಹ ಯಾಗ ಯಜ್ಞಗಳು ಕೂಡ ಅದೇ ರೀತಿ ಆಗೋಗಿದೆ. ಅವ್ರು ಮಾಡ್ತಾ ಇರೋದ್ರಲ್ಲಿ ಸಣ್ಣ ಪುಟ್ಟ ಲೋಪಗಳಾದ್ರೆ ಅದರ ಫಲದಲ್ಲಿ ಅನಿಶ್ಚಿತವಾಗ್ಬಿಡುತ್ತೆ. ಅಂದ್ರೆ ಅವ್ರಿಗೆ ಅದರ ಫಲ ಅವ್ರಿಗೆ ಸಿಗೋದಿಲ್ಲ ಅಂತ. ಹಾಗೆ ಭತ್ತದ ಗದ್ದೆಗಳನ್ನು ಮಾಡುವವರು ಸತ್ಫಲವು ದೈವದತ್ತವಾದ ಮಳೆಯನ್ನು ಅವಲಂಬಿಸಿರುತ್ತದೆ. ಆದುದರಿಂದಲೇ ಅಲ್ಲಿ ಫಲ ಅನಿಶ್ಚಿತ. ಅದೇ ಪ್ರಕಾರ ಈ ಕಲಿಯುಗದಲ್ಲಿ ಯಾವುದೇ ಬಗೆಯ ಯಜ್ಞಾಚರಣೆಯೂ ಕೂಡ ಅನಿಶ್ಚಿತ. ವಿವೇಚನಾ ರಹಿತರು ಲೋಭಿಗಳೂ ಆದ ಕಲಿಯುಗದ ಬ್ರಾಹ್ಮಣರು ಅಮಾಯಕರಾದ ಜನರನ್ನು ಅಂತಹ ಅನಿಶ್ಚಿತ ಯಜ್ಞಗಳನ್ನು ಮಾಡಲು ಪ್ರೇರೇಪಿಸುತ್ತಾರೆ. ಅಂದ್ರೆ ಈಗಿನ ಕಾಲದ ಬ್ರಾಹ್ಮಣರು ಅವ್ರು ಯಾವ ರೀತಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬ್ರಾಹ್ಮಣ ಅಂತಂದ್ರೇನೆ ಅವನಲ್ಲಿ ಒಂದು ಕೃಪಣ ಅಂತಂದ್ರೆ ಲೋಭಿ. ಅಂದ್ರೆ ಕೃಪಣ ಅಂತಂದ್ರೆ ಅವನು ಅತಿಯಾಸೆ ಇಟ್ಕೊಂಡಿರುವಂತವನು. ಆದ್ರೆ ಬ್ರಾಹ್ಮಣ ಅಂತಂದ್ರೆ ಅವನಿಗೆ ಯಾವುದೇ ಆಸೆಗಳಿರೋದಿಲ್ಲ. ಅವನು ಎಲ್ಲವನ್ನೂ ಕೂಡ ತನಗಾಗೋಷ್ಟು ಉಳಿಸ್ಕೊಂಡು ಇನ್ನು ಉಳಿದದನ್ನ ಬೇರೆಯವರಿಗೆ ದಾನ ಕೊಡುವಂತವನು. ಆದ್ರೆ ಇಲ್ಲಿ ಅಂತಹ ಬ್ರಾಹ್ಮಣರಿಲ್ಲ. ಅವ್ರ ಎಂತಹ ಬ್ರಾಹ್ಮಣರಿದ್ದಾರೆ ಈ ಕಲಿಯುಗದಲ್ಲಿ ಅಂತಂದ್ರೆ ಅವರು ವಿವೇಚನಾ ರಹಿತರು. ಅಂದ್ರೆ ಅವರಿಗೆ ಬುದ್ಧಿ ಕಡಿಮೆ, ಶೃಂಗಿ ಹಾಗೆ. ಮತ್ತೆ ಲೋಭಿಗಳು ಅಂತಂದ್ರೆ ಅವರಲ್ಲಿ ಅತಿಯಾಗಿ ಹಣ ಸಂಗ್ರಹಿಸುವ ಆಸೆಯಿಂದ ಅವ್ರೇನ್ ಮಾಡ್ತಾರೆ, ಕಲಿಯುಗದಲ್ಲಿರುವಂತಹ ಬ್ರಾಹ್ಮಣರು ಅಮಾಯಕ ಜನರಿಗೆ ಇಂತಹ ಯಾಗಯಜ್ಞಗಳನ್ನ ಮಾಡೋದಕ್ಕೆ ಪ್ರೇರೇಪಣೆಯನ್ನ ಕೊಡ್ತಾರೆ. ಭಗವಂತನ ಪುಣ್ಯನಾಮದ ಸಾಮೂಹಿಕ ಸಂಕೀರ್ತನೆ ಎಂಬ ಯಜ್ಞವನ್ನು ಬಿಟ್ಟು ಈ ಕಲಿಯುಗದಲ್ಲಿ ಬೇರೆ ಯಾವುದೇ ಫಲದಾಯಕವಾದ ಯಜ್ಞಾಚರಣೆಯು ಇಲ್ಲ ಎಂಬ ಶಾಸ್ತ್ರಾದೇಶವನ್ನು ಅವರು
ಮರೆಮಾಚುತ್ತಾರೆ. ಅಂದ್ರೆ ನಾವು ನೋಡಿದ್ವಿ ಒಂದೊಂದು ಯುಗಕ್ಕೂ ಅದರದೇ ಆದ ಯುಗ ಧರ್ಮ ಇದೆ. ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ ಯಾವುದು ಆ 4 ಯುಗಗಳು ಮತ್ತೆ ಅಲ್ಲಿ ಇರುವಂತಹ ಯುಗ ಧರ್ಮಗಳು? ಸತ್ಯಯುಗದಲ್ಲಿ ಹೋಮ ಹವನಾದಿಗಳನ್ನ ಮಾಡ್ತಾ ಇದ್ರು. ಆಮೇಲಿಂದ ತ್ರೇತಾಯುಗದಲ್ಲಿ ತಪಸ್ ಮಾಡ್ತಾ ಇದ್ರು ಸತ್ಯಯುಗದಲ್ಲಿ. ತ್ರೇತಾಯುಗದಲ್ಲಿ ಏನು ಅಂತಂದ್ರೆ ಈ ಹೋಮ ಹವನಾದಿಗಳನ್ನ ಮಾಡ್ತಾ ಇದ್ರು. ದ್ವಾಪರ ಯುಗದಲ್ಲಿ ಮೂರ್ತಿಯ ಪೂಜೆಯನ್ನು ಮಾಡ್ತಾ ಇದ್ರು. ಕಲಿಯುಗದಲ್ಲಿ ಜಪಯಜ್ಞವನ್ನು ಮಾಡ್ತಾ ಇದ್ರು. ಇದನ್ನ ಆಗ್ಲೇ ಶಾಸ್ತ್ರಗಳಲ್ಲಿ ಹೇಳಿದ್ದಾಗಿದೆ. ಆದ್ರೂ ಕೂಡ ಈ ಬ್ರಾಹ್ಮಣರು ಗೊತ್ತಿದ್ರು ಕೂಡ ಅವರು ಅವರಿಗೆ ಯಜ್ಞಾಚರಣೆಗಳನ್ನ ಮಾಡೋದಕ್ಕೆ ಪ್ರೇರಣೆಯನ್ನ ಕೊಡ್ತಾರೆ. ಯಾಕೆ ಆ ರೀತಿ ಅಂತಂದ್ರೆ ಲೋಭ ಅವ್ರಿಗೆ. ಆ ರೀತಿ ಯಜ್ಞಾಚರಣೆಗಳನ್ನ ಮಾಡಿದ್ರೆ ಅವ್ರಿಗೆ ಇನ್ನಷ್ಟು ಮತ್ತಷ್ಟು ದ್ರವ್ಯಗಳು ಸಿಗುತ್ತೆ ಅನ್ನೋ ಒಂದು ಅತ್ಯಾಸೆಯಿಂದ ಬ್ರಾಹ್ಮಣರು ಈ ಯುಗಕ್ಕೆ ಹೇಳಿ ಮಾಡಿಸಿರುವಂತದ್ದು ಸಂಕೀರ್ತನ ಯಜ್ಞ, ಭಗವಂತನ ನಾಮ ಜಪ ಮಾಡೋದೇ ಇರೋದು ಒಂದೇ ಒಂದು ಈ ಯುಗಕ್ಕೆ ಹೇಳಿರುವಂತಹ ಯುಗ ಧರ್ಮ ಅಂತ ಗೊತ್ತಿದ್ರು ಕೂಡ ಅವರು ಆ ಶಾಸ್ತ್ರಗಳಲ್ಲಿ ಅದು ಇದೆ ಅಂತ ಗೊತ್ತಿದ್ರು ಕೂಡ ಅದನ್ನ ಮರೆಮಾಚಿ ಎಲ್ಲರಿಗೂ ಕೂಡ ಈ ದ್ರವ್ಯ ಯಜ್ಞಗಳನ್ನ ಮಾಡೋದಕ್ಕೆ ಪ್ರೇರಣೆಯನ್ನ ಕೊಡ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೂತ ಮುನಿಗಳು ಭಗವಂತನ ದಿವ್ಯ ಲೀಲೆಗಳನ್ನು ಋಷಿ ಸಮೂಹದ ಮುಂದೆ ನಿರೂಪಿಸುತ್ತಿದ್ದರು. ಈ ದಿವ್ಯ ಲೀಲೆಗಳ ಕಥಾಶ್ರವಣದ ಫಲವನ್ನು ಆಗಲೇ ಕಾಣುತ್ತಿದ್ದರು. ಅಂದ್ರೆ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಅವರು ಏನು ಮಾಡ್ತಾ ಇದ್ದಾರೆ ನಿಜವಾದ ಯಜ್ಞ ಅಂದ್ರೆ ಭಗವಂತನ ಕಥೆಗಳು, ಅಂದ್ರೆ ಭಗವಂತನ ನಾಮ ರೂಪ ಅವನ ಲೀಲೆಗಳನ್ನ ಯಥಾರ್ಥವಾಗಿ ಹೇಳ್ತಾ ಇರುವಂತದ್ದು, ಶ್ರವಣ ಕೀರ್ತನ ನಡೀತಿದೆ, ಅದೇ ನಿಜವಾದ ಯಜ್ಞ. ಅಂತಹ ಯಜ್ಞದಿಂದ ಬರುವಂತಹ ಫಲ ಅವರಿಗೆ ತತ್ಕ್ಷಣ ಅವ್ರಿಗೆ ಕಾಣಿಸ್ತಿದೆ. ಆ ಕ್ಷಣಕ್ಕೆ ಅವ್ರಿಗೆ ಅದು ಅದರಲ್ಲಿ ಅನುಭವಕ್ಕೆ ಬರ್ತಾ ಇದೆ. ಹೇಗೆ ಅಂತಂದ್ರೆ ಹಸಿದವರು, ತುಂಬಾ ಹಸಿದವ್ರಿಗೆ ಊಟ ಕೊಟ್ಟು ಕೂಡಲೇ ಅವ್ರು ತಿಂದುಬಿಟ್ಟು ತೃಪ್ತರಾಗ್ಬಿಟ್ಟು ಹೊಟ್ಟೆ ತುಂಬ್ತಪ್ಪ, ನಾನು ಈಗ ನನ್ಗೆ ಹಸಿವನ್ನೋದಿಲ್ಲ ಅಂತ ಹೇಗೆ ಅವ್ರಿಗೆ ಅದು ಅರ್ಥ ಆಗುತ್ತೆ, ಅದೇ ರೀತಿ ಇಲ್ಲಿ ಆ ಯಜ್ಞದಲ್ಲಿ ಅಂದ್ರೆ ಈ ಭಾಗವತ ಶ್ರವಣ ಮಾಡೋದ್ರಲ್ಲಿ ಅವ್ರಿಗೆ ನಿಜವಾಗ್ಲೂ ಕೂಡ ಆಧ್ಯಾತ್ಮಿಕವಾಗಿ ಆ ತೃಪ್ತಿ ಅನ್ನೋದು ಸಿಗ್ತಿದೆ, ಆ ಆನಂದ ಅನ್ನೋದು ಸಿಗ್ತಿದೆ ಅನ್ನೋದು ಅವರು ಅನುಭವಕ್ಕೆ ಬಂದಿದೆ ಅಂತಲ್ಲಿ ಹೇಳ್ತಾ ಇದ್ದಾರೆ. ಆಹಾರವನ್ನು ತೆಗೆದುಕೊಂಡವನು ಅದರ ಪರಿಣಾಮವನ್ನು ತತ್ಕ್ಷಣವೇ ಅನುಭವಿಸುವಂತೆ ಭಗವಂತನ ಕಥಾಶ್ರವಣದ ಫಲವನ್ನು ತತ್ಕ್ಷಣವೇ ಋಷಿಗಳು ಅನುಭವಿಸುತ್ತಿದ್ದರು. ಆಧ್ಯಾತ್ಮಿಕ ಸಾಕ್ಷಾತ್ಕಾರವು ಕ್ರಿಯಾಶೀಲವಾಗುವುದು ಹೀಗೆ. ಅಂದ್ರೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಅದು ಕ್ರಿಯಾಶೀಲ ಅಂತಂದ್ರೆ ಅದು ಪ್ರಾಕ್ಟಿಕಲ್ ಆಗಿ ಅಲ್ಲಿ ಅನುಭವಕ್ಕೆ ಅವರಿಗೆ ಬರ್ತಾ ಇದೆ. ನೈಮಿಷಾರಣ್ಯದ ಋಷಿಗಳು ವಾಸ್ತವವಾಗಿ ಹೋಮಧೂಪದಿಂದ ಪೀಡಿತರಾಗಿದ್ದರು. ಫಲದ ಬಗ್ಗೆ ಅವರಿಗೆ ಸಂದೇಹವಿತ್ತು. ಆದರೆ ಸೂತಮುನಿ ಎಂತವರ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಯಿಂದ ಶ್ರವಣ ಮಾಡಿದ ಮೇಲೆ ಅವರಿಗೆ ಸಂಪೂರ್ಣ ತೃಪ್ತಿಯಾಯಿತು. ಬ್ರಹ್ಮ ವೈವರ್ತ ಪುರಾಣದಲ್ಲಿ ವಿಷ್ಣುವು ಶಿವನಿಗೆ ಹೇಳುತ್ತಾನೆ, ಕಲಿಯುಗದಲ್ಲಿ ಅನೇಕ ಬಗೆಯ ಉದ್ವಿಗ್ನತೆಗಳಿಗೆ ಒಳಗಾಗಿರುವ ಜನರು ಕಾಮ್ಯ ಕರ್ಮ ಮತ್ತು ತಾತ್ವಿಕ ಮನೋಕಲ್ಪನೆಗಳಲ್ಲಿ ವೃಥಾ ತೊಡಗುತ್ತಾರೆ. ಆದರೆ ಯಾವಾಗ ಅವರು ಭಕ್ತಿ ಸೇವೆಯಲ್ಲಿ ಮಗ್ನರಾಗುತ್ತಾರೋ ಆಗ ಫಲವು ಖಂಡಿತ ಮತ್ತು ನಿಶ್ಚಿತವಾಗುತ್ತದೆ, ಶಕ್ತಿ ನಾಶವೂ ಆಗುವುದಿಲ್ಲ. ಬೇರೆ ಮಾತುಗಳಲ್ಲಿ ಹೇಳಬೇಕೆಂದರೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕಾಗಿ ಅಥವಾ ಐಹಿಕ ಲಾಭಕ್ಕಾಗಿ ಭಗವಂತನಿಗೆ ಸೇವೆ ಸಲ್ಲಿಸದೆ ಮಾಡಿದ ಯಾವುದು ಫಲ ಕೊಡಲಾರದು. ಅಂದ್ರೆ ನಾವು ಈ ಕಲಿಯುಗದಲ್ಲಿ ಯಾಗಯಜ್ಞಗಳನ್ನ ಅದೆಲ್ಲವೂ ಕೂಡ ಬೇರೆ ಯುಗಗಳಿಗೆ ಹೇಳಿರುವಂತಹ ಯುಗ ಧರ್ಮಗಳು. ಅಂತಹ ವೇದಾಧ್ಯಯನ ಮಾಡುವಂತದ್ದು ಅಥವಾ ಯಾಗಯಜ್ಞಗಳನ್ನ ಮಾಡುವಂತದ್ದು ಅದರಲ್ಲಿ ತೊಡಗೋದ್ರಿಂದ ಬರೀ ಶಕ್ತಿ ನಾಶ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ಆ ರೀತಿ ತೊಡಗದೀರ ಭಗವಂತನ ಭಕ್ತಿಯಲ್ಲಿ ಮಗ್ನರಾಗ್ತಾರೋ ಅವರಿಗೆ ನಿಶ್ಚಿತವಾಗಿ ಫಲ ಸಿಗುತ್ತೆ ಅನ್ನೋದನ್ನ ಇಲ್ಲಿ ಬ್ರಹ್ಮ ವೈವರ್ತರ ಪುರಾಣದಲ್ಲಿ ವಿಷ್ಣು ಶಿವನಿಗೆ ಹೇಳ್ತಿರುವ ಒಂದು ಮಾತನ್ನ ಇಲ್ಲಿ ಪ್ರಭುಪಾದರು ಉಲ್ಲೇಖಿಸ್ತಾ ಇದ್ದಾರೆ. ಅಂದ್ರೆ ಇನ್ನೂ ಒಂದು ಶ್ಲೋಕ ನಾವು ನೆನಪಿಸ್ಕೋತೀವಿ. ಇಲ್ಲಿ ಕೊನೆಯಲ್ಲಿ ಹೇಳ್ತಾ ಇದ್ದಾರೆ, ಬೇರೆ ಮಾತುಗಳಲ್ಲಿ ಹೇಳಬೇಕಾದರೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕಾಗಿ ಅಥವಾ ಐಹಿಕ ಲಾಭಕ್ಕಾಗಿ ನಮಗೆ ಆಧ್ಯಾತ್ಮಿಕವಾಗಿ ಏನಾದ್ರೂ ಪಡಿಬೇಕಂದ್ರೂ ಕೂಡ ಅಥವಾ ಐಹಿಕವಾಗಿ ಏನನ್ನಾದ್ರೂ ಪಡಿಬೇಕು ಅಂತಿದ್ರು ಕೂಡ ನಾವು ಭಗವಂತನಿಗೆ ಭಕ್ತಿ ಸೇವೆನ ಸಲ್ಲಿಸ್ಬೇಕು. ದೇವತೆಗಳಿಗೆ ಭಕ್ತಿ ಮಾಡುವಂಥದ್ದು, ದೇವತೆಗಳಿಗೆ ಭಕ್ತಿ ಸೇವೆ ಸಲ್ಲಿಸುವಂತದ್ದು ಅದು ಅವಿಧಿಪೂರ್ವಕವಾದದ್ದು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಅಕಾಮ ಸರ್ವಕಾಮ ವಾ ಮೋಕ್ಷ ಕಾಮ ಉದಾರದಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರ. ನಮಗೆ ಆಧ್ಯಾತ್ಮಿಕವಾಗಿ ಏನಾದ್ರೂ ಪಡಿಬೇಕಂತ ಇದ್ರು ಸರಿ, ಲೌಕಿಕವಾಗಿ ಏನನ್ನಾದ್ರೂ ಪಡಿಬೇಕಂತಿದ್ರು ಸರಿ, ನಾವು ಭಗವಂತನ ಭಕ್ತಿ ಸೇವೆನ ಮಾಡ್ಬೇಕು, ದೇವೋತ್ತಮ ಪರಮ ಪುರುಷ ಕೃಷ್ಣನ ಭಕ್ತಿ ಸೇವೆನ ಮಾಡ್ಬೇಕು. ಹಾಗೆ ಮಾಡದೆ ನಾವು ಬೇರೆ ಏನಾದ್ರೂ ಮಾಡ್ತೀವಿ ಅಂದ್ರೆ ಅದು ಯಾವುದೇ ರೀತಿ ಫಲವನ್ನ ಕೊಡೋದಿಲ್ಲ ಅನ್ನೋದ್ರಲ್ಲಿ ಆದ್ರೆ ನಮಗೆ ಭಾವಾರ್ಥದಲ್ಲಿ ತಿಳಿಸ್ತಾ ಇದ್ದಾರೆ. ಶ್ಲೋಕ 13. ತುಲಯಾಮ ಲವೇನಾಪಿ ನ ಸರ್ಗಂ ನ ಪುನರ್ಭವಂ ಭಗವತ್ ಸಂಗಸ್ಯ ಮರ್ತ್ಯಾನಾಂ ಕಿಮುತಾಶಿಷಃ. ಅನುವಾದ: ಮುಕ್ತಿಯೊಂದಿಗೆ ಹೋಲಿಸುವುದು
ಸಾಧ್ಯವಿಲ್ಲ. ಹೀಗಿರುವಾಗ ಮೃತ್ಯುವಿಗೆ ಬದ್ಧರಾದ ವ್ಯಕ್ತಿಗಳಿಗೆ ಉದ್ದೇಶಿತವಾಗಿರುವ ಲೌಕಿಕ ಸಮೃದ್ಧಿ ರೂಪದ ಐಹಿಕ ಫಲಗಳ ಬಗ್ಗೆ ಹೇಳಬೇಕಾದ್ದೇನು? ಅಂದ್ರೆ ನಾವು ಆ ಭಕ್ತರ ಸಂಘ, ಆ ಭಕ್ತಿ ಸೇವೆಯನ್ನ ಮುಕ್ತಿಗೆ ಕೂಡ ಹೋಲಿಸೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈ ಯಾರು ಜ್ಞಾನಿಗಳಿದ್ದಾರೆ, ಅವರು ಭಗವಂತನಲ್ಲಿ ಒಂದಾಗಬೇಕು ಅಂತ ಅನ್ಕೋತಾರೆ. ಆ ಒಂದು ಮುಕ್ತಿ ಅಂತ ಏನಿದೆ ಅದಕ್ಕೂ ಕೂಡ ನಾವು ಭಗವಂತನ ಭಕ್ತಿ ಸೇವೆನ ಹೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಇರುವಾಗ ನಾವು ಅದನ್ನ ಈ ವೃತ್ತಿಗೆ ಬದ್ಧರಾದ ವ್ಯಕ್ತಿಗಳು ಅಂತ ಹೇಳ್ತಾ ಇದ್ರೆ ಅದನ್ನ ನಾವೆಲ್ಲರೂ ಮರ್ತ್ಯಲೋಕಕ್ಕೆ ಸೇರಿದವರು, ನಾವು ಬಯಸುವ ಐಹಿಕ ಫಲಗಳಿಗೆ ಅದನ್ನ ಹೇಗೆ ಹೋಲಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಸಮಾನ ಅಂಶಗಳಿರುವಾಗ ಎರಡು ವಸ್ತುಗಳನ್ನು ಪರಸ್ಪರ ಹೋಲಿಸುವುದು ಸಾಧ್ಯ. ಅಂದ್ರೆ ನಾವು ಹೋಲಿಕೆ ಮಾಡ್ತಾ ಇದ್ವಿ, ಸಾದೃಶ್ಯ ಕೊಡ್ತಾ ಇದ್ವಿ ಅಂದ್ರೆ ಅಲ್ಲಿ ಏನೋ ಒಂದು ಸಮಾನತೆ ಇದೆ ಅಂತ ಅರ್ಥ. ಇಲ್ಲಿ ನಾವು ಮುಕ್ತಿ ಅಂದ್ರೆ ಈ ಸಾಯುಜ್ಯ ಮೋಕ್ಷ ಇರ್ಬೋದು ಅಥವಾ ಈ ಐಹಿಕ ಲಾಭ ಇರ್ಬೋದು, ಅದನ್ನ ನಾವು ಯಾವುದೇ ಕಾರಣಕ್ಕೂ ಭಕ್ತಿ ಸೇವೆಗೆ ಅಥವಾ ಭಗವಂತನ ಭಕ್ತರಿಗೆ ಹೋಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಭಗವದ್ ಭಕ್ತನ ಸಂಘದ ಫಲವನ್ನು ಐಹಿಕವಾದ ಯಾವುದಕ್ಕೂ ಹೋಲಿಸುವುದು ಸಾಧ್ಯವಿಲ್ಲ. ಯಾವಾಗ ನಾವು ಭಗವದ್ ಭಕ್ತರ ಸಂಘದಲ್ಲಿ ಬರ್ತೀವಿ, ಶುದ್ಧ ಭಕ್ತರ ಸಂಘದಲ್ಲಿ ಬರ್ತೀವಿ, ಅದರಿಂದ ಸಿಗುವಂತಹ ಲಾಭ, ಅದರಿಂದ ಸಿಗುವಂತಹ ಫಲ ಏನಿದೆ ಅದನ್ನ ನಾವು ಈ ಮೋಕ್ಷಕ್ಕೆ ಆಗ್ಲಿ ಅಥವಾ ಐಹಿಕ ಲಾಭಕ್ಕೆ ಆಗ್ಲಿ ಹೋಲಿಸೋದು ಸಾಧ್ಯನೇ ಇಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಐಹಿಕ ಸುಖಗಳಿಗೆ ಬಲಿಯಾದವರು ಚಂದ್ರ, ಮಂಗಳ, ಇಂದ್ರಲೋಕಗಳಂತಹ ಸ್ವರ್ಗೀಯ ಲೋಕಗಳಿಗೆ ಹೋಗಲು ಬಯಸುತ್ತಾರೆ. ಈ ಐಹಿಕವಾದಿಗಳು ಅವ್ರು ಏನ್ ಮಾಡ್ತಾರೆ, ಯಾಗ ಯಜ್ಞಗಳ ಆಚರಣೆ ಮಾಡುವಂತದ್ದು ಅವರು ಸ್ವರ್ಗ ಸುಖವನ್ನು ಅನುಭವಿಸ್ಬೇಕು ಅಂತ. ಲೌಕಿಕವಾದ ತಾತ್ವಿಕ ಮನೋಕಲ್ಪನೆಗಳಲ್ಲಿ ಪ್ರಗತಿ ಸಾಧಿಸುವವರು ಐಹಿಕ ಬಂಧನದಿಂದ ಬಿಡುಗಡೆ ಪಡೆಯಲು ಆಸೆ ಪಡುತ್ತಾರೆ. ಅಂದ್ರೆ ಈ ಜ್ಞಾನಿಗಳು ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಐಹಿಕ ಬಂಧನ ಅಂದ್ರೆ ಅವ್ರಿಗೆ ಗೊತ್ತಿದೆ, ಅವ್ರು ಏನ್ ಹೇಳ್ತಾರೆ, ಈ ಭೌತಿಕ ಜಗತ್ತು ಅನ್ನೋದು ಅದು ಒಂದು ಮಾಯು, ಅದನ್ನ ಅವರು ಸುಳ್ಳು ಅಂತಾರೆ, ಮಿಥ್ಯ ಅಂತ ಹೇಳ್ತಾರೆ. ಬ್ರಹ್ಮನ್ ಸತ್ಯ, ಜಗತ್ ಮಿಥ್ಯ ಅಂತ ಹೇಳ್ತಾರೆ. ಹಾಗೆ ಹೇಳಿ ಅವ್ರು ಏನ್ ಮಾಡ್ತಾರೆ, ಈ ಐಹಿಕ ಜಗತ್ತು ಅದು ಮಿಥ್ಯೆ, ನಾವು ಇಲ್ಲಿ ವೈರಾಗ್ಯವನ್ನು ಬೆಳೆಸ್ಕೋಬೇಕು ಅಂತ ಹೇಳಿ ಅವರು ಭಗವಂತನಲ್ಲಿ ಲೀನವಾಗ್ಬೇಕು ಅಂತ ಆಸೆ ಪಡ್ತಾರೆ. ಆದ್ರೆ ಒಬ್ಬ ವ್ಯಕ್ತಿ ಯಾವಾಗ ಎಲ್ಲ ಬಗೆಯ ಲೌಕಿಕ ಪ್ರಕೃತಿಗಳಲ್ಲಿ ಜಿಹಾಸೆ ಹುಟ್ಟುತ್ತದೋ ಆಗ ಅವನು ಇನ್ನೊಂದು ವಿರುದ್ಧ ಬಗೆಯ ಬಿಡುಗಡೆಯನ್ನು ಬಯಸುತ್ತಾನೆ. ಆದ್ರೆ ನಿಜವಾಗ್ಲೂ ಕೂಡ ಯಾರು ಭಕ್ತರಿರ್ತಾರೆ ಅವರಿಗೆ ಈ ಲೌಕಿಕ ವಿಷಯಗಳಲ್ಲಿ ವೈರಾಗ್ಯ ಹುಟ್ಟಿದಾಗ ಅವ್ರು ಏನನ್ನ ಬಯಸ್ತಾರೆ ಅಂತಂದ್ರೆ, ಅವರು ಮತ್ತೆ ಈ ಹುಟ್ಟು ಸಾವು ಅನ್ನುವಂತಹ ಚಕ್ರಕ್ಕೆ ನಾವು ಬರದೇ ಇರುವಂತಹ ಉಪಾಯವನ್ನು ಹುಡುಕ್ತಾರೆ. ಅದನ್ನೇ ಅಪುನರ್ಭವ ಅಥವಾ ಮತ್ತೆ ಹುಟ್ಟದಿರುವುದು ಎಂದು ಕರೆಯಲಾಗುವುದು. ಶುದ್ಧ ಭಗವದ್ ಭಕ್ತರು ಸ್ವರ್ಗ ಸಾಮ್ರಾಜ್ಯದಲ್ಲಿ ಸಿಗುವ ಸುಖವನ್ನು ಬಯಸುವುದಿಲ್ಲ ಅಥವಾ ಲೌಕಿಕ ಬಂಧನದಿಂದ ಮೋಕ್ಷವನ್ನು ಬಯಸುವುದಿಲ್ಲ. ಎಂದರೆ ಶುದ್ಧ ಭಗವದ್ ಭಕ್ತರಿಗೆ ಸ್ವರ್ಗ ಲೋಕಗಳಲ್ಲಿ ಪಡೆಯಬಹುದಾದ ಲೌಕಿಕ ಸಂತೋಷಗಳು ಕೂಡ ಕೇವಲ ಭ್ರಮೆಗಳು. ಅವರು ಈಗಾಗಲೇ ಎಲ್ಲ ಬಗೆಯ ಲೌಕಿಕ ಸುಖ ದುಃಖಗಳ ಕಲ್ಪನೆಗಳಿಂದ ಮುಕ್ತರಾಗಿರುವುದರಿಂದ ಲೌಕಿಕ ಜಗತ್ತಿನಲ್ಲಿ ಕೂಡ ಅವರು ವಸ್ತುತಃ ಮುಕ್ತರು. ಎಂದರೆ ಅವರು ಭಗವಂತನ ಧಾಮಕ್ಕೆ ಹೋದ್ಮೇಲೆನೆ ಅವ್ರಿಗೆ ನಿಜವಾದ ಆನಂದ ಸಿಗುತ್ತೆ ಅಂತಲ್ಲ. ಯಾರು ಶುದ್ಧ ಭಕ್ತರಿದ್ದಾರೆ ಅವ್ರು ಈ ಲೌಕಿಕ ಜಗತ್ತಿನಲ್ಲಿ ಇರುವಾಗಲೇ ಅವರಿಗೆ ಈ ಲೌಕಿಕ ವಿಷಯಗಳಲ್ಲಿ ಅವ್ರಿಗೆ ಯಾವುದೇ ಆಸಕ್ತಿ ಇಲ್ಲದೆ ಇರುವ ಕಾರಣ, ಮತ್ತೆ ಅವರು ಅಲ್ಲಿ ಧಾಮದಲ್ಲಿ ಏನ್ ಮಾಡ್ತಾರೋ ಅದನ್ನೇ ಅವ್ರು ಇಲ್ಲಿಯೇ ಆರಂಭ ಮಾಡಿರ್ತಾರೆ. ಅಂದ್ರೆ ಅಲ್ಲಿ ಅವರು ಭಗವಂತನ ಸೇವಕರು, ಆ ಭಗವಂತನ ಭಕ್ತಿ ಸೇವೆಯನ್ನ ಅವರು ಇಲ್ಲಿಯೇ ಪ್ರೇಮಯುಕ್ತ ಭಕ್ತಿ ಸೇವೆಯಲ್ಲಿ ಅವರು ನಿರತರಾಗಿರ್ತಾರೆ. ಆದ ಕಾರಣ ಅವರು ಮುಕ್ತರಾಗಿರ್ತಾರೆ, ಅಂದ್ರೆ ಈ ಐಹಿಕ ಬಂಧನಗಳಿಂದ ಮುಕ್ತರಾಗಿರ್ತಾರೆ. ಅವರು ಈಗಾಗಲೇ ಎಲ್ಲ ಬಗೆಯ ಲೌಕಿಕ ಸುಖ ದುಃಖಗಳ ಕಲ್ಪನೆಗಳಿಂದ ಮುಕ್ತರಾಗಿರುವುದರಿಂದ ಲೌಕಿಕ ಜಗತ್ತಿನಲ್ಲಿ ಕೂಡ ಅವರು ವಸ್ತುತಃ ಮುಕ್ತರು. ಎಂದರೆ ಭಗವಂತನ ಶುದ್ಧ ಭಕ್ತರು ದಿವ್ಯ ಅಸ್ತಿತ್ವದಲ್ಲಿ ಮಗ್ನರಾಗಿರ್ತಾರೆ. ಅಂದ್ರೆ ಅವರು ಈ ಭೌತಿಕ ಜಗತ್ತಿನಲ್ಲಿ ಇರುವಾಗಲೇ ಅವರು ಭಗವಂತನ ಅಂತರಂಗ ಶಕ್ತಿಯ ಅಧೀನದಲ್ಲಿ ಇರ್ತಾರೆ. ಲೌಕಿಕ ಮತ್ತು ಆಧ್ಯಾತ್ಮಿಕ ಜಗತ್ತುಗಳ ಎರಡರಲ್ಲಿಯೂ ಭಗವಂತನ ಪ್ರೇಮಯುತ ಸೇವೆಯಲ್ಲಿ ಅವರು ನಿರತರಾಗಿರ್ತಾರೆ. ಅವರು ಅಲ್ಲಿ ಹೋಗಿ ಕೂಡ ಭಗವಂತನ ಸೇವೆ, ಪ್ರೇಮಯುತ ಸೇವೆಯನ್ನೇ ಮಾಡುದು, ಅದನ್ನ ಅವರು ಇಲ್ಲಿಯೇ ಮಾಡಕ್ಕೆ ಶುರು ಮಾಡಿರ್ತಾರೆ. ಇದು ಇದರ ಅರ್ಥ. ಕಚೇರಿಯಲ್ಲಿ ಇರಲಿ, ಮನೆಯಲ್ಲಿ ಇರಲಿ ಅಥವಾ ಬೇರೆ ಯಾವುದೇ ಸ್ಥಳದಲ್ಲಿ ಇರಲಿ, ಸರ್ಕಾರಿ ನೌಕರನು ಹೇಗೆ ಯಾವಾಗಲೂ ಸರ್ಕಾರಿ ನೌಕರನೇ ಆಗಿರುತ್ತಾನೋ ಹಾಗೆ ಭಕ್ತನು ಕೂಡ ಯಾವುದೇ ಹೊತ್ತಿನಲ್ಲೂ ಲೌಕಿಕ ವಿಷಯದೊಂದಿಗೆ ಸಂಬಂಧ ಹೊಂದಿರುವುದಿಲ್ಲ. ಅವನು ಸದಾ ಭಗವಂತನ ದಿವ್ಯ ಸೇವೆಯಲ್ಲಿ ನಿರತನಾಗಿರುತ್ತಾನೆ. ಅವನು ಲೌಕಿಕವಾದ ವಿಷಯದಲ್ಲಿ ಆಸಕ್ತನಾಗಿಲ್ಲ ಎಂದ ಮೇಲೆ ಲೌಕಿಕ ಸಮೃದ್ಧಿಗಳಾದ ರಾಜಪದವಿ ಅಥವಾ ಬೇರೆ ಯಾವುದೇ ಪ್ರಭುತ್ವ ಪಟ್ಟಗಳಿಂದ ಯಾವ ರೀತಿಯ ಸಂತೋಷವನ್ನು ತಾನೇ ಪಡೆಯಬಲ್ಲ. ದೇಹಾವಸನದೊಂದಿಗೆ ಅಂತಹ ಪದವಿ ಪಟ್ಟಗಳು ನಾಶವಾಗುತ್ತವೆ ಎಂಬುದು ಅವನಿಗೆ ಗೊತ್ತಿರುತ್ತದೆ. ಅಂದ್ರೆ ಯಾರು ಭಕ್ತರಿರ್ತಾರೆ ಅವ್ರಿಗೆ ಗೊತ್ತಿದೆ ಈ ಲೌಕಿಕವಾದದ್ದು ಅದು ಶಾಶ್ವತವಾದದ್ದಲ್ಲ. ಆದ ಕಾರಣ ಅವ್ರಿಗೆ ಅದರಲ್ಲಿ ಯಾವುದೇ ಆಸಕ್ತಿ ಇರೋದು ಇಲ್ಲ. ಅವ್ರು ಇಲ್ಲಿರುವಾಗ್ಲೇ ಭಗವಂತನ ಪ್ರೇಮಯುತ ಸೇವೆಯಲ್ಲಿಯೇ ಸದಾ ಕಾಲ ಕಳೆಯೋದ್ರಿಂದ ಅವರು ಇಲ್ಲಿ ಅಥವಾ ಬೇರೆ ಎಲ್ಲೇ ಇರ್ಲಿ ಅವರು ಭಗವಂತನ ಭಕ್ತರಂತಾನೆ ಕರೆಸ್ಕೊತಾರೆ.
ಆದುದರಿಂದ ಶುದ್ಧ ಭಕ್ತನ ಸಂಪತ್ತುಗಳು ಲೌಕಿಕ ಸಂಪತ್ತುಗಳಿಂದ ಸಂಪೂರ್ಣವಾಗಿ ಭಿನ್ನವಾದಂತಹವು. ಭಗವಂತನನ್ನ ನೆನೆಸೋದೇ ನಿಜವಾದ ಸಂಪತ್ತು, ಅವನನ್ನ ಮರೆಯೋದೇ ನಮ್ಗೆ ಬರುವಂತಹ ವಿಪತ್ತು ಅಂತ ಕರೀತಾರೆ. ಹಾಗೆ ಶುದ್ಧ ಭಕ್ತರು ಯಾವಾಗ್ಲೂ ಕೂಡ ಅವರು ನಿಜವಾದ ಸಂಪತ್ತನ್ನ ಹೊಂದಿರ್ತಾರೆ. ಈ ಲೌಕಿಕ ಸಂಪತ್ತು ಅಶಾಶ್ವತವಾದದ್ದನ್ನ ಅವರು ಯಾವತ್ತೂ ಕೂಡ ಅದರ ಬಗ್ಗೆ ಅವರು ಯೋಚನೆ ಮಾಡೋದಿಲ್ಲ, ಅದನ್ನ ಅವರು ಬಯಸೋದು ಇಲ್ಲ. ಅವೆರಡರ ನಡುವೆ ಹೋಲಿಕೆಯೇ ಸಾಧ್ಯವಿಲ್ಲ. ನಾವು ಅದನ್ನ ಹೋಲಿಸಿ ನೋಡೋದಕ್ಕೆ ಆಗೋದಿಲ್ಲ. ಆಧ್ಯಾತ್ಮಿಕ ಸಂಪತ್ತಿಗೂ ಲೌಕಿಕ ಸಂಪತ್ತಿಗೂ ಯಾವುದೇ ರೀತಿ ಹೋಲಿಕೆ ಮಾಡಕ್ಕಾಗಲ್ಲ. ಸೂತ ಮುನಿಗಳು ಭಗವಂತನ ಶುದ್ಧ ಭಕ್ತರು. ಆದ್ದರಿಂದಲೇ ನೈಮಿಷಾರಣ್ಯದ ಋಷಿಗಳೊಂದಿಗೆ ಅವರ ಸಂಘವು ಅಸಾಮಾನ್ಯವಾದುದು. ಭೌತಿಕ ಜಗತ್ತಿನಲ್ಲಿ ಅತಿ ಭೌತವಾದಿಗಳ ಸಂಘವು ಖಂಡಿತವಾಗಿಯೂ ನಿಕೃಷ್ಟವಾದುದು. ಅಂದ್ರೆ ಇಲ್ಲಿ ಶುದ್ಧ ಭಕ್ತರ ಸಂಘ ಯಾವ ರೀತಿ ಇರುತ್ತೆ, ಅಥವಾ ಈ ಅತಿ ಭೌತವಾದಿ ಸಂಘ ಅವರ ಸಹವಾಸ ಯಾವ ರೀತಿ ಇರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ಶುದ್ಧ ಭಕ್ತರ ಸಂಘ ಮಾಡ್ತಾರೆ ಅವರ ಜೀವನದಲ್ಲಿ ಭಕ್ತಿ ಅನ್ನೋದು ಪ್ರಾರಂಭವಾಗ್ಬಿಡುತ್ತೆ. ಆದ್ರೆ ಯಾರು ಈ ರೀತಿ ಅತಿ ಭೌತವಾದಿಗಳ ಸಂಘ ಮಾಡ್ತಾರೆ, ಅಂತವರ ಸಂಘ ಮಾಡೋದ್ರಿಂದ ನಮ್ಮಲ್ಲಿ ಅವನತಿ ಅನ್ನೋದು ಶುರು ಆಗ್ಬಿಡುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ನೈಮಿಷಾರಣ್ಯದ ಋಷಿಗಳೊಂದಿಗೆ ಅವರ ಸಂಘವು ಅಸಮಾನವಾದದ್ದು. ಭೌತಿಕ ಜಗತ್ತಿನಲ್ಲಿ ಅತಿ ಭೌತವಾದಿಗಳ ಸಹವಾಸವು ಖಂಡಿತವಾಗಿಯೂ ನಿಕೃಷ್ಟವಾದವು. ಪ್ರಾಪಂಚಿಕನು ಯೋಷಿತ್ ಸಂಗಿ ಅಂದರೆ ಭೌತಿಕ ಮೋಹದಲ್ಲಿ, ಎಂದರೆ ಸ್ತ್ರೀ ಮತ್ತು ಇತರ ವಿಷಯಗಳಲ್ಲಿ ಅತಿಯಾದ ಆಸಕ್ತಿ ಹೊಂದಿದವನು ಎಂದು ಕರೆಯಲಾಗಿದೆ. ಯಾರು ಪ್ರಜಲ್ಪ ಮಾಡ್ತಾರೆ, ಅದರಲ್ಲೂ ಹೆಚ್ಚಾಗಿ ಸ್ತ್ರೀಯರ ಬಗ್ಗೆ ಮಾತಾಡ್ತಾರೆ, ಅಂತವರಿಂದ ಯಾವಾಗ್ಲೂ ದೂರ ಇರ್ಬೇಕು ಅಂತ ಚೈತನ್ಯ ಮಹಾಪ್ರಭುಗಳು ಕೂಡ ಹೇಳ್ತಾರೆ. ಇಲ್ಲಿ ಅತಿಯಾದ ಆಸಕ್ತಿ ಹೊಂದಿದವನು ಎಂದು ಕರೆಯಲಾಗಿದೆ. ಅಂತಹ ಲೋಲುಪ್ತಿಯು ಬದ್ಧತೆಯನ್ನು ತರುತ್ತದೆ. ಅಂತವರ ಜೊತೆ ನಾವು ಸಂಘ ಮಾಡಿದ್ವಿ ಅಂತಂದ್ರೆ ನಾವು ಕೂಡ ಈ ಜನ್ಮ ಮೃತ್ಯು ಜರಾವ್ಯಾಧಿ ಅನ್ನುವಂತಹ ಈ ಚಕ್ರದಲ್ಲಿ ಬದ್ಧರಾಗಿ ಬಿಡ್ತೀವಿ. ಏಕೆಂದ್ರೆ ಬಾಳಿನ ಸಮೃದ್ಧಿಯ ಫಲಗಳನ್ನು ಅದು ಉಚ್ಚಾಟಿಸುತ್ತದೆ. ಭಾಗವತ ಸಂಘ ಇದಕ್ಕೆ ತದ್ವಿರುದ್ಧವಾದವನು. ಆದ್ರೆ ಯಾವಾಗ ನಾವು ಭಾಗವತರ ಸಂಘ ಮಾಡ್ತೀವಿ ಆಗ ನಾವು ಈ ಭೌತಿಕ ವಿಚಾರಗಳಲ್ಲಿ ನಮಗೆ ಒಂದು ವೈರಾಗ್ಯ ಅನ್ನೋದು ಬರುತ್ತೆ, ಜ್ಞಾನವನ್ನು ಪಡ್ಕೋತೀವಿ. ಮತ್ತೆ ನಾವು ಭಗವಂತನ ಸನ್ನಿಧಿಯನ್ನ ಪಡೆಯೋದಿಕ್ಕೆ, ಭಗವಂತನ ಸೇವೆಯನ್ನ ಮಾಡೋದಿಕ್ಕೆ ನಮ್ಗೆ ಸಹಾಯವಾಗುತ್ತೆ. ಭಗವಂತನ ನಾಮ ರೂಪ ಗುಣ ಮುಂತಾದವುಗಳ ನಿರಂತರ ಸಂಬಂಧವನ್ನು ಹೊಂದಿರುವವನೇ ಭಾಗವತ ಸಂಗಿ. ಭಾಗವತ ಸಂಗಿ ಅಂದ್ರೆ ಯಾರು ಅಂತಂದ್ರೆ ಅವನು ಈ ಲೌಕಿಕ ಸಂಘಿಯ ಹಾಗೆ ಸ್ತ್ರೀ ಮತ್ತು ಇತರ ವಿಷಯಗಳಲ್ಲಿ ಅವನು ಆಸಕ್ತನ ಇರೋದಿಲ್ಲ. ಅವನು ಯಾವಾಗ್ಲೂ ಭಗವಂತನ ನಾಮ ರೂಪ ಗುಣ ಮುಂತಾದವುಗಳಲ್ಲಿ ಆ ಸಂಬಂಧದಲ್ಲಿ ಅವನು ಯಾವಾಗ್ಲೂ ಕೂಡ ಮಾತನಾಡ್ತಾನೆ. ಅದ್ರಲ್ಲಿ ಆ ರೀತಿಯೇ ಒಂದು ಜೀವನ ಕ್ರಮವನ್ನ ಅವನು ಮಾಡ್ಕೊಂಡಿರ್ತಾನೆ. ಇಂತಹ ಸಂಗತ್ವವು ಯಾವ ಕಾಲಕ್ಕೂ ಅಗತ್ಯವಾದದ್ದು, ಇದು ಪೂಜನೀಯವಾದದ್ದು, ಪ್ರಶಂಸಾರ್ಹವಾದದ್ದು, ಜೀವನದ ಅತ್ಯುನ್ನತ ಗುರಿ ಎಂಬುದಾಗಿ ಇದನ್ನು ನಾವು ಅಂಗೀಕರಿಸಬಹುದು. ಅಂದ್ರೆ ಮನುಷ್ಯ ಜೀವನ ಪಡ್ಕೊಂಡ್ಮೇಲೆ ನಾವು ಭಾಗವತರ ಸಂಘ ಮಾಡ್ಬೇಕು, ಮತ್ತೆ ಭಗವದ್ ಧಾಮಕ್ಕೆ ಹಿಂದಿರುಗ್ಬೇಕು. ಲೌಕಿಕ ಸಂಘಗಳ ಜೊತೆ ನಾವು ಸಂಘ ಮಾಡಿದ್ವಿ ಅಂತಂದ್ರೆ ಅದು ನಮ್ಮನ್ನ ಭವಸಾಗರದಿಂದ ಹೊರಗಡೆ ತೆಗೆಯುವುದು ಬದಲು ಅದು ನಮ್ಮನ್ನ ಸದಾಕಾಲ ಇಲ್ಲಿಯೇ ಸಿಕ್ಕಾಕೊಳ್ಳೋ ಹಾಗೆ ಮಾಡುತ್ತೆ. ಕೋ ನಾಮ ತೃಪ್ತಿ ರಸವಿತ್ ಕಥಾಯಾಮ್ ಮಹಾತ್ಮೈಕಾಂತ ಪರಾಯಣಸ್ಯ ನಾಥಾಂ ಗುಣನಾಮ ಗುಣಸ್ಯ ಜಗ್ನು ಯೋಗೇಶ್ವರಾಯೇ ಭವಪಾದ್ಮ ಮುಖ್ಯ. ಅನುವಾದ: ದೇವೋತ್ತಮ ಪರಮಪುರುಷನಾದ ಭಗವಾನ್ ಕೃಷ್ಣನು ಗೋವಿಂದನು ಎಲ್ಲಾ ಮಹಾಜೀವಿಗಳಿಗೂ ಏಕಮಾತ್ರ ಆಶ್ರಯನು. ಆತನ ದಿವ್ಯ ಗುಣಗಳನ್ನು ಯೋಗಶಕ್ತಿಯನ್ನು ಹೊಂದಿರುವ ಶಿವ ಬ್ರಹ್ಮರಂತಹ ಮಹಾತ್ಮರು ಕೂಡ ಅಳಿಯಲಾರರು. ಅಮೃತ ರಸಪಾನ ಮಾಡುವುದರಲ್ಲಿ ಪರಿಣಿತನಾದವನು ಭಗವಾನ್ ಕೃಷ್ಣನ ಕಥೆಗಳನ್ನು ಎಷ್ಟು ಕೇಳಿದರೆ ತಾನೇ ಸಂಪೂರ್ಣ ತೃಪ್ತಿಯನ್ನು ಪಡೆದಾನು. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ದೇವೋತ್ತಮ ಪರಮ ಪುರುಷ ಕೃಷ್ಣ ಅವನು ಎಲ್ಲ ಜೀವಿಗಳಿಗೂ ಏಕಮಾತ್ರ ಆಶ್ರಯ. ಅಂದ್ರೆ ಎಲ್ಲ ಜೀವಿಗಳು ನಾವೆಲ್ಲರೂ ಕೂಡ ಭಗವಂತನನ್ನ ಆಶ್ರಯಿಸ್ತೀವಿ. ಆತನ ದಿವ್ಯ ಗುಣಗಳನ್ನು ಅಂದ್ರೆ ಭಗವಂತನಲ್ಲಿರುವಂತಹ ಗುಣಗಳು ಅದು ಮತ್ತೆ ಅವನಲ್ಲಿ ಇರುವಂತಹ ಶಕ್ತಿಗಳು ದೇವತೆಗಳಲ್ಲೂ ಕೂಡ ಇದೆ. ಅದು ಬ್ರಹ್ಮ ಮತ್ತೆ ಶಿವನಂತಹ ದೇವತೆಗಳಲ್ಲೂ ಕೂಡ ಅವು ಇದೆ. ಆದ್ರೆ ಭಗವಂತನ ಅಮೃತ ರಸಪಾನ ಮಾಡೋದ್ರಲ್ಲಿ ಶಿವ ಮತ್ತೆ ಬ್ರಹ್ಮ ಕೂಡ ಯಾವಾಗ್ಲೂ ಕೂಡ ಮಗ್ನರಾಗಿರ್ತಾರೆ. ಎಷ್ಟು ಕೇಳಿದರೂ ಕೂಡ ಯಾರು ಭಗವಂತನ ಶುದ್ಧ ಭಕ್ತರಿರ್ತಾರೆ ಅವ್ರಿಗೆ ಭಗವಂತನ ಕಥೆಗಳನ್ನ ಅವನ ವಿಷಯವನ್ನ ಎಷ್ಟು ಕೇಳಿದ್ರು ಕೂಡ ಅವ್ರಿಗೆ ತೃಪ್ತಿ ಅನ್ನೋದು ಇರೋದಿಲ್ಲ. ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನ ಕೊಡ್ತಾ ಇದ್ದಾರೆ. ಶಿವನಲ್ಲಿ ಎಷ್ಟು ಶಕ್ತಿ ಇತ್ತು, ಯೋಗ ಶಕ್ತಿ ಇತ್ತು ಅಂತಂದ್ರೆ ಅವನು ಸಮುದ್ರ ಮಂಥನದಲ್ಲಿ ಒಂದು ಹನಿ ವಿಷವನ್ನ ಕುಡಿದ್ರೆ ಸಾಮಾನ್ಯ ಮನುಷ್ಯ ಸತ್ತೋಗ್ತಾನೆ. ಆದ್ರೆ ಅವನು ಒಂದು ಸಮುದ್ರದಲ್ಲಿದ್ದಂತಹ ವಿಷವನ್ನೆಲ್ಲ ಕುಡಿದ್ರು ಕೂಡ ಅವನು ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ಅವನಲ್ಲಿತ್ತು. ಮತ್ತೆ ಅಂತಹ ದೇವತೆಗಳನ್ನು ಕೂಡ ಸೃಷ್ಟಿ ಮಾಡಿದಂತಹ ಬ್ರಹ್ಮನಿದ್ದ. ಆದ್ರೂ ಕೂಡ ಅವರಿಬ್ಬರಿಗೂ ಭಗವಂತನ ಆ ವಿಷಯಗಳನ್ನ ಕಥೆಗಳನ್ನ ಕೇಳೋದ್ರಲ್ಲಿ ತುಂಬಾ ಆಸಕ್ತಿ ಇತ್ತು. ಯಾಕೆಂದ್ರೆ ಅದು ಅಮೃತದಂತಿತ್ತು ಅನ್ನೋದ್ರಲ್ಲಿ ಮುಂದೆ ಪ್ರಭುಪಾದರು ಭಾಗವತದಲ್ಲಿ ತಿಳಿಸ್ತಾ ಇದ್ದಾರೆ.
ಭಾವಾರ್ಥ ಪ್ರಭುಪಾದರಿಗೆ ಜಯವಾಗ್ಲಿ. ಶಿವ ಮತ್ತು ಬ್ರಹ್ಮ ದೇವತೆಗಳಿಗೆ ಮುಖ್ಯರಾದ ಇಬ್ಬರು ವ್ಯಕ್ತಿಗಳು. ಅವರು ಅನೇಕ ಯೋಗ ಶಕ್ತಿಗಳನ್ನು ಹೊಂದಿದ್ದರು. ಉದಾಹರಣೆಗೆ ಶಿವನು ಯಾವ ವಿಷದ ಒಂದು ಹನಿ ಸಾಮಾನ್ಯ ವ್ಯಕ್ತಿಯೊಬ್ಬನನ್ನು ಕೊಲ್ಲುವ ಸಾಮರ್ಥ್ಯವನ್ನು ಹೊಂದಿದೆಯೋ ಅಂತಹ ವಿಷದ ಸಮುದ್ರವನ್ನೇ ತಾನು ಕುಡಿದನು. ಅದೇ ರೀತಿ ಶಿವನೂ ಸೇರಿದಂತೆ ಅನೇಕ ಶಕ್ತಿಪೂರ್ಣ ದೇವತೆಗಳು ಬ್ರಹ್ಮನು ಸೃಷ್ಟಿಸಬಲ್ಲವನಾಗಿದ್ದನು. ಅಂತಹ ದೇವತೆಗಳನ್ನ ಸೃಷ್ಟಿ ಮಾಡೋದಕ್ಕೂ ಕೂಡ ಬ್ರಹ್ಮನಿಂದ ಸಾಧ್ಯವಾಗ್ತಿತ್ತು. ಆದುದರಿಂದ ಅವರು ಈಶ್ವರರು ಅಥವಾ ವಿಶ್ವದ ಪ್ರಭುಗಳು, ಆದರೂ ಅವರು ಪರಮಶಕ್ತರಲ್ಲ. ಅವರು ಈಶ್ವರರು, ವಿಶ್ವದ ಪ್ರಭುಗಳಿರ್ಬೋದು, ಆದ್ರೆ ದೇವೋತ್ತಮ ಪರಮ ಪುರುಷ ಅವನು ಪರಮೇಶ್ವರ, ಆದರೂ ಅವರು ಪರಮಶಕ್ತರಲ್ಲ. ಪರಮಶಕ್ತನು ಗೋವಿಂದ, ಅಂದರೆ ಭಗವಾನ್ ಕೃಷ್ಣ. ಆತನೊಬ್ಬನೇ ಲೋಕಾತೀತನು ಮತ್ತು ಅವನ ಲೋಕೋತ್ತರ ಗುಣಗಳನ್ನು ಅತ್ಯಂತ ಸಮರ್ಥ ಈಶ್ವರರಾದ ಶಿವ ಮತ್ತು ಬ್ರಹ್ಮರು ಕೂಡ ಅಳಿಯಲಾರರು. ಅವನ ಗುಣಗಳನ್ನ ಅವರಿಂದಲೂ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದುದರಿಂದಲೇ ಶ್ರೀಕೃಷ್ಣನು ಎಲ್ಲಾ ಮಹತ್ತರ ಜೀವಿಗಳಿಗೂ ಏಕಮಾತ್ರ ಆಶ್ರಯನು. ಬ್ರಹ್ಮನು ಕೂಡ ಜೀವಿಗಳಲ್ಲಿ ಒಬ್ಬ. ಬ್ರಹ್ಮ ಕೂಡ ಜೀವತತ್ವ, ಆದ್ದರಿಂದ ಅವನನ್ನ ಜೀವಿಗಳಲ್ಲಿ ಒಬ್ಬ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಅವನು ನಮ್ಮೆಲ್ಲರಿಗಿಂತ ಶ್ರೇಷ್ಠನಾದವನು. ಜೀವಿಗಳಲ್ಲೇ ನಮ್ಮ ಸಾಧಾರಣ ಜೀವಿಗಳಿಗಿಂತ ಶ್ರೇಷ್ಠನಾದವನು. ಅವನಲ್ಲಿ 55 ಗುಣಗಳು ಇತ್ತು ಅಂತ ಹೇಳ್ತಾರೆ. 50 ಗುಣಗಳು ಇತ್ತು ಅಂತ ಹೇಳ್ತಾರೆ. ವಿಶೇಷ ಗುಣಗಳು. ಬ್ರಹ್ಮನಲ್ಲಿ 50 ಗುಣಗಳಿತ್ತು, ಶಿವನಲ್ಲಿ 55 ಗುಣಗಳಿವೆ, ಮತ್ತೆ ವಿಷ್ಣು ತತ್ವಗಳಲ್ಲಿ 60, ಕೃಷ್ಣನಲ್ಲಿ 64 ಗುಣಗಳು ಇದೆ ಅಂತ ಹೇಳ್ತಾರೆ. ಹಾಗೆ ನಮ್ಮಲ್ಲಿ ಯಾವಾಗ ಆ 50 ಗುಣಗಳು ಬಂದ್ರೆ ನಾವು ಕೂಡ ಆ ಬ್ರಹ್ಮನ ಪೋಸ್ಟ್, ಬ್ರಹ್ಮ ಅನ್ನುವಂಥದ್ದು ಒಂದು ಪೋಸ್ಟ್ ಇದ್ದ ಹಾಗೆ ಅಂತ ಹೇಳ್ತಾರೆ. ಅಂದ್ರೆ ಪ್ರೆಸಿಡೆಂಟ್ ಅಥವಾ ಪ್ರೈಮ್ ಮಿನಿಸ್ಟರ್ ಅಂತ ಹೇಳೋ ಹಾಗೆ ಅದು ಒಂದು ಪೋಸ್ಟ್ ಬ್ರಹ್ಮ ಅನ್ನುವಂಥದ್ದು. ಅಲ್ಲಿಗೆ ಯಾರು ಬೇಕಾದ್ರೂ ಬರ್ಬೋದು. ಅಂದ್ರೆ ಈಗ ನರೇಂದ್ರ ಮೋದಿ ಇದ್ದಾರೆ, ಇದಕ್ಕೆ ಮುಂಚೆ ಬೇರೊಬ್ರು ಇದ್ರು. ಹಾಗೆ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಪೋಸ್ಟ್ಗೆ, ಅದೇ ತರ ಬ್ರಹ್ಮನ ಪೋಸ್ಟ್ಗೂ ಕೂಡ ಯಾರು ಬೇಕಾದ್ರೂ ಬರ್ಬೋದು, ಯಾವ ಜೀವಿ ಬೇಕಾದ್ರೂ ಬರ್ಬೋದು. ಆದ್ರೆ ಅವನಲ್ಲಿ ಆ 50 ಗುಣಗಳನ್ನ ಅವನು ಪಡ್ಕೊಂಡಿರ್ಬೇಕು. ಹಾಗೆ ಬ್ರಹ್ಮನು ಕೂಡ ಜೀವಿಗಳಲ್ಲಿ ಒಬ್ಬ, ಆದರೆ ಅವನು ನಮ್ಮೆಲ್ಲರಿಗಿಂತ ಶ್ರೇಷ್ಠನಾದವನು. ಜೀವಿಗಳಲ್ಲೆಲ್ಲ ಸರ್ವಶ್ರೇಷ್ಠನಾದ ಬ್ರಹ್ಮನಿಗೆ ಭಗವಾನ್ ಕೃಷ್ಣನ ಲೌಕಿಕವಾದ ಕಥೆಗಳ ಬಗ್ಗೆ ಏಕೆ ಅಷ್ಟೊಂದು ಆಸಕ್ತಿ? ಅವನಿಗೂ ಕೂಡ ಭಗವಂತನ ವಿಷಯಗಳನ್ನ ಕೇಳೋದ್ರಲ್ಲಿ ತುಂಬಾ ಆಸಕ್ತಿ. ಯಾಕೆಂದ್ರೆ ಅವನು ಶುದ್ಧ ಭಕ್ತ. ಯಾಕೆಂದ್ರೆ ಕೃಷ್ಣನು ಎಲ್ಲಾ ಆನಂದಾನುಭವದ ನಿಧಿ. ಅವನು ಕೃಷ್ಣ ಗೋವಿಂದ, ಅವನೆಲ್ಲರಿಗೂ ಕೂಡ ಆನಂದವನ್ನು ಕೊಡುವಂತವನು. ಪ್ರತಿಯೊಬ್ಬನು ಯಾವುದಾದರೂ ಒಂದು ವಸ್ತುವಿನಲ್ಲಿ ಒಂದಲ್ಲ ಒಂದು ಬಗೆಯ ರುಚಿಯನ್ನು ಕಾಣುತ್ತಾನೆ. ಆದರೆ ಭಗವಂತನ ದಿವ್ಯವಾದ ಪ್ರೀತಿ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡವನು ಅದರಿಂದ ಅಪರಿಮಿತವಾದ ಸಂತೋಷವನ್ನು ಪಡೆಯಬಹುದು. ಭಗವಂತನಿಗೆ ಮಿತಿ ಇಲ್ಲ. ಅವನ ನಾಮ, ಗುಣ, ಲೀಲೆ, ಪರಿವಾರ, ವಿವಿಧತೆ ಇತ್ಯಾದಿಗಳು ಅಮಿತವಾದವು ಮತ್ತು ಅವುಗಳನ್ನು ಆಸ್ವಾದಿಸಬಲ್ಲವರು ಕೂಡ ಅಮಿತವಾದ ಸಂತೋಷವನ್ನು ಪಡೆಯಬಹುದು. ಅಂದ್ರೆ ಅವನ ನಾಮಕ್ಕಾಗ್ಲಿ, ಗುಣಕ್ಕಾಗ್ಲಿ, ಅವನ ಲೀಲೆಗಳಿಗಾಗ್ಲಿ ಮತ್ತೆ ಅವನ ಭಕ್ತರ ವಿಷಯದಲ್ಲಾಗ್ಲಿ ಅದು ಅಪರಿಮಿತ. ನಾವ್ ಎಷ್ಟು ಹೇಳಿದ್ರು ಕೂಡ ಮುಗಿಯದೇ ಇರುವಷ್ಟು ಭಗವಂತನ ಲೀಲೆಗಳು, ಗುಣಗಳು, ನಾಮಗಳಿರೋದ್ರಿಂದ ಅದನ್ನ ಯಾರು ಆಸ್ವಾದಿಸ್ತಾರೆ ಅವರ ಸಂತೋಷಕ್ಕೂ ಕೂಡ ಎಲ್ಲೇ ಅನ್ನೋದು ಇಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಪಡೆದು ಕೂಡ ಮತ್ತಷ್ಟು ಪಡೆಯಲು ಸಿದ್ಧರಾಗಬಹುದು. ಈ ಅಂಶವನ್ನು ಪದ್ಮಪುರಾಣದಲ್ಲಿ ದೃಢೀಕರಿಸಲಾಗಿದೆ. ಪದ್ಮಪುರಾಣದಲ್ಲಿ ಒಂದು ಶ್ಲೋಕವನ್ನು ಹೇಳ್ತಾ ಇದ್ದಾರೆ. ರಮಂತೆ ಯೋಗಿನೋ ಅನಂತೆ ಸತ್ಯಾನಂದಾಚಿದಾತ್ಮನಿ ಇತಿ ರಾಮ ಪದೇನಾಸೌ ಪರಂ ಬ್ರಹ್ಮಾಭಿಧೀಯತೆ. ಯೋಗಿಗಳು ಅಮಿತವಾದ ದಿವ್ಯಾನಂದಗಳನ್ನು ಪರಮಸತ್ಯನಿಂದ ಪಡೆಯುತ್ತಾರೆ. ಯಾರು ಯೋಗಿಗಳಂದ್ರೆ ಭಗವಂತನ ಜೊತೆ ಸಂಪರ್ಕವನ್ನು ಏರ್ಪಡಿಸಿಕೊಂಡಂತವರು, ಅವರು ಅವರ ಅಂತಹ ಒಂದು ಅಮಿತವಾದ ಆನಂದವನ್ನು ಅವರು ಭಗವಂತನಿಂದ ಪಡಿತಾರೆ. ಆದುದರಿಂದ ಪರಸತ್ಯನಾದ ದೇವೋತ್ತಮ ಪರಮ ಪುರುಷನನ್ನು ರಾಮ ಎಂದು ಹೇಳಲಾಗುತ್ತದೆ. ಇಲ್ಲಿ ರಾಮ ಅಂದ್ರೆ ಕೂಡ ಒಂದೇ, ಕೃಷ್ಣ ಅಂದ್ರೂ ಕೂಡ ಒಂದೇ. ಅದಕ್ಕೆ ಹೇಳ್ತಾ ಇದ್ದಾರೆ, ಯಾರು ಭಗವಂತನ ಜೊತೆ ಸಂಪರ್ಕವನ್ನು ಏರ್ಪಡಿಸ್ಕೊಂಡಿದ್ದಾರೆ ಅವರು ರಾಮನಿಂದ ಅಂದ್ರೆ ದೇವೋತ್ತಮ ಪರಮ ಪುರುಷನಿಂದ ಆನಂದವನ್ನು ಪಡ್ಕೊತಾರೆ. ಭಗವಂತನ ಅಂತಹ ದಿವ್ಯವಾದ ಕಥೆಗಳಿಗೆ ಕೊನೆ ಎಂಬುದಿಲ್ಲ. ಲೌಕಿಕ ವಿಷಯಗಳಲ್ಲಿ ಕಟ್ಟರೆಯ ನಿಯಮ ಉಂಟು, ಆದರೆ ಅಲೌಕಿಕವಾದದಕ್ಕೆ ಕಟ್ಟರೆ ಎಂಬುದಿಲ್ಲ. ಅಂದ್ರೆ ಒಂದು ಯಾವುದೇ ಒಂದು ಎಲ್ಲೆ ಅನ್ನೋದು ಇರೋದಿಲ್ಲ. ಸೂತ ಮುನಿಗಳು ಭಗವಾನ್ ಕೃಷ್ಣನ ಪ್ರಕರಣಗಳನ್ನು ನೈಮಿಷಾರಣ್ಯದ ಋಷಿಗಳ ಮುಂದೆ ಮುಂದುವರಿಸಲು ಬಯಸಿದರು. ಋಷಿಗಳು ಕೂಡ ನಿರಂತರವಾಗಿ ಸೂತ ಮುನಿಗಳಿಂದ ಈ ನಿರೂಪಣೆಯನ್ನು ಕೇಳಲು ತಾವು ಸರ್ವದಾ ಸಿದ್ಧರೆಂದು ಸೂಚಿಸಿದರು. ಭಗವಂತನ ಲೋಕಾತೀತನಾದುದರಿಂದ ಮತ್ತು ಆತನ ಗುಣಗಳು ಕೂಡ ಲೋಕಾತೀತವಾದುದರಿಂದ ಅಂತಹ ನಿರೂಪಣೆಗಳು ಶುದ್ಧಾತ್ಮರಾದ ಶ್ರೋತೃಗಳ ಕೇಳುವ ಮನಸ್ಥಿತಿಯನ್ನು ಸಹಜವಾಗಿಯೇ ವರ್ಧಿಸುತ್ತದೆ.
ಇಲ್ಲಿ ಭಗವಂತ ಅವನು ದಿವ್ಯ ಕಥೆಗಳಿಗೆ ಕೊನೆ ಅನ್ನೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಲೌಕಿಕ ವಿಷಯಗಳಲ್ಲಿ ನಿಯಮ ಇದೆ, ಅಂದ್ರೆ ಒಂದು ಎಲ್ಲೆ ಅನ್ನೋದಿದೆ, ಆದ್ರೆ ಅಲೌಕಿಕ ವಿಷಯಗಳಿಗೆ ಯಾವುದೇ ಎಲ್ಲೆ ಅನ್ನೋದಿಲ್ಲ. ಸೂತ ಮುನಿಗಳು ಭಗವಾನ್ ಕೃಷ್ಣನ ಪ್ರಕರಣಗಳು ಮತ್ತೆ ನೈಮಿಷಾರಣ್ಯದ ಋಷಿಗಳ ಮುಂದೆ ಹೇಳ್ತಾ ಇದ್ದಾರೆ ಭಗವಂತನ ವಿಷಯವನ್ನ. ಅದನ್ನ ಹೇಳೋದಕ್ಕೆ ಅವರು ಸದಾ ಸಿದ್ಧರಾಗಿದ್ರು ಸೂತ ಮುನಿಗಳು. ಅದೇ ರೀತಿ ಭಗವಂತನ ಅಂತಹ ಒಂದು ಗುಣಗಳನ್ನ ಲೀಲೆಗಳನ್ನ ಕೇಳಲಿಕ್ಕೆ ಶ್ರೋತೃಗಳ ಹಾಗೆ ನೈಮಿಷಾರಣ್ಯದ ಋಷಿಗಳು ಕೂಡ ಅದರಲ್ಲಿ ಆಸಕ್ತಿಯಿಂದ ಕೂತಿದ್ದಾರೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 15. ತನ್ನೋ ಭವಾನ್ ವೈ ಭಗವತ್ ಪ್ರಧಾನೋ ಮಹತ್ತ ಮೈಕಾಂತ ಪರಾಯಣಸ್ಯ ಹರೇರುಧಾರಂ ಚರಿತಂ ವಿಶುದ್ಧಂ ಶುಶ್ರೂಷತಾಂ ನೋ ವಿತನೋತು ವಿದ್ವನ್. ಅನುವಾದ: ಹೇ ಸುತ ಮುನಿಗಳೇ, ನೀವು ಪ್ರಾಜ್ಞರು ಮತ್ತು ಭಗವಂತನ ಶುದ್ಧ ಭಕ್ತರು, ಏಕೆಂದರೆ ದೇವೋತ್ತಮ ಪರಮಪುರುಷನೇ ನಿಮ್ಮ ಸೇವೆಯ ಪ್ರಧಾನ ವಿಷಯವಾಗಿದ್ದಾನೆ. ಆದುದರಿಂದ ಎಲ್ಲಾ ಬಗೆಯ ಲೌಕಿಕ ಗ್ರಹಿಕೆಗಳಿಗೆ ಅತೀತವಾದ ಭಗವಂತನ ಲೀಲೆಗಳನ್ನು ದಯವಿಟ್ಟು ನಮಗೆ ವಿವರಿಸಿ. ನಾವು ಅಂತಹ ಸಂದೇಶಗಳನ್ನು ಸ್ವೀಕರಿಸಲು ಕಾತರರಾಗಿದ್ದೇವೆ. ಅಂದ್ರೆ ಇಲ್ಲಿ ಹೇಳುವಂತವ್ರು ಅಥವಾ ಕೇಳುವಂತವ್ರು ಇಬ್ರು ಕೂಡ ಭಗವಂತನ ವಿಷಯವಾಗಿ ಹೇಳೋದ್ರಲ್ಲಿ ಮತ್ತೆ ಕೇಳೋದ್ರಲ್ಲಿ ತುಂಬಾ ಉತ್ಸುಕರಾಗಿದ್ದಾರೆ. ಅದಕ್ಕೆ ಅವರು ಹೇಳ್ತಾ ಇದ್ದಾರೆ, ನೀವು ಇನ್ನಷ್ಟು ಮತ್ತಷ್ಟು ಹೇಳಿ, ಭಗವಂತನ ಆ ಅಮೃತ ಸವಿಯನ್ನ ನಾವು ಸವಿಯೋದಕ್ಕೆ ಸಿದ್ಧರಾಗಿದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಭಗವಂತನ ದಿವ್ಯ ಲೀಲೆಗಳನ್ನು ಕುರಿತು ಮಾತನಾಡುವವನು ಪೂಜೆ ಮತ್ತು ಸೇವೆಗೆ ಸಂಬಂಧಿಸಿದಂತೆ ಒಂದೇ ಗುರಿಯನ್ನು ಹೊಂದಿರಬೇಕು. ದೇವೋತ್ತಮ ಪರಮಪುರುಷನಾದ ಭಗವಾನ್ ಕೃಷ್ಣನೇ ಅಂತಹ ಗುರಿ. ಅಂದ್ರೆ ಇಲ್ಲಿ ಅವರು ಮಾಡ್ತಾ ಇರುವಂತದ್ದು ಅದು ಭಗವಂತನ ಭಕ್ತಿ ಸೇವೆ, ಅದು ಒಂದು ಭಗವಂತನ ಆರಾಧನೆ. ಅದರ ಮೂಲ ಉದ್ದೇಶ ಭಗವಂತ ಕೃಷ್ಣನನ್ನ ಕುರಿತಾಗಿಯೇ ಇರುವಂತದ್ದು. ಅಂತಹ ಪ್ರಕರಣಗಳು ಕೇಳುವ ಶ್ರೋತೃಗಳು ಕೂಡ ಭಗವಂತನ ಪ್ರಕರಣಗಳನ್ನು ಕೇಳಲು ಕಾತರ ಭಾವವನ್ನು ಹೊಂದಿರಬೇಕು. ಅಂತಹ ಯೋಗ ಸಾಧ್ಯವಾದಾಗ ಮಾತ್ರ, ಎಂದರೆ ಅರ್ಹತೆಯುಳ್ಳ ಪ್ರವಚನಕಾರ ಮತ್ತು ಯೋಗ್ಯತೆಯುಳ್ಳ ಶ್ರೋತೃ ಸೇರಿದಾಗ ಮಾತ್ರ ದಿವ್ಯ ವಿಷಯದ ನಿರೂಪಣೆಗೆ ತಕ್ಕ ಕಾಲ ಮತ್ತು ಸ್ಥಳ ಪ್ರಾಪ್ತವಾಗುತ್ತದೆ. ಅಂದ್ರೆ ಇಲ್ಲಿ ಯಾವಾಗ ಒಳ್ಳೆಯ ನಿಜವಾದ ಶ್ರೋತೃ ಇದ್ದಾರೆ, ಅದನ್ನ ಕೇಳುವಂತವ್ರು ಇದ್ದಾರೆ. ಅಲ್ಲಿ ನಾವು ನೋಡ್ತೀವಿ, ಪರೀಕ್ಷಿತ ಮಹಾರಾಜ ಯಾವಾಗ ಅದನ್ನ ಕೇಳೋದಕ್ಕೆ ಕಾತರನಾಗಿರ್ತಾನೆ, ಅಲ್ಲಿಗೆ ಕೂಡಲೇ ಅದನ್ನ ಹೇಳೋದಕ್ಕೆ ಅಂತ ಶುಕಮುನಿಗಳು ಕೂಡ ಅಲ್ಲಿಗೆ ಬರ್ತಾರೆ. ಅಂತಹ ಒಂದು ಕಾಲ ಸ್ಥಳ ಅದು ತಾನಾಗಿಯೇ ಅಲ್ಲಿ ಪ್ರಾಪ್ತವಾಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ವೃತ್ತಿಪರ ಪ್ರವಚನಕಾರರು ಮತ್ತು ಲೌಕಿಕ ವಿಷಯದಲ್ಲಿ ಆಸಕ್ತರಾದ ಶ್ರೋತೃಗಳು ಇಂತಹ ಪ್ರವಚನಗಳಿಂದ ನಿಜವಾದ ಲಾಭವನ್ನು ಪಡೆಯಲಾರರು. ಅವರು ಭಾಗವತವನ್ನೇ ಹೇಳಿಬಿಟ್ರು ಕೂಡ, ಭಾಗವತವನ್ನೇ ಅವರು ಕೇಳಿಬಿಟ್ರು ಕೂಡ, ಯಾರು ಅದನ್ನ ವೃತ್ತಿಪರರು, ಅಂದ್ರೆ ಅಲ್ಲಿ ಅವ್ರಿಗೆ ಭಗವಂತನಲ್ಲಿ ನಿಜವಾದ ಭಕ್ತಿ ಅನ್ನೋದಿಲ್ಲ, ಜ್ಞಾನ ಅನ್ನೋದಿಲ್ಲ, ಅಂತವ್ರು ಅದನ್ನ ಹೇಳ್ತಾ ಇರ್ಬೇಕಾದ್ರೆ, ಯಾರು ಲೌಕಿಕ ವಿಷಯದಲ್ಲಿ ಆಸಕ್ತಿಯನ್ನು ಹೊಂದಿರುವಂತಹ ಶ್ರೋತೃಗಳಿದ್ದಾರೆ, ಅವರು ಕೂತು ಸ್ವಲ್ಪ ಕಾಲ ಕೇಳ್ಬಹುದು, ಲೌಕಿಕ ಲಾಭವನ್ನ ಪಡಿಬೇಕು ಅನ್ನೋದು ಉದ್ದೇಶ ಆಗಿರ್ಬಹುದು ಇಬ್ಬರದು ಕೂಡ. ಅದು ಮುಗಿದ ನಂತರ ಏನಂತ ಹೇಳ್ತಾರೆ, ಮತ್ತೆ ತಿರುಗಿ ಅದೇ ಕೆಲಸ ಮಾಡ್ತಾರೆ. ಅಂದ್ರೆ ಇಬ್ಬರು ಕೂಡ ಲೌಕಿಕ ವಿಷಯಗಳಲ್ಲೇ ತೊಡಗ್ತಾರೆ, ಯಾವುದೇ ರೀತಿ ಅವರು ಅಲೌಕಿಕ ಆನಂದವನ್ನ ಪಡೆಯೋದಿಲ್ಲ ಆದ್ರಿಂದ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ವೃತ್ತಿಪರರಾದ ಪ್ರವಚನಕಾರರು ತಮ್ಮ ಸಂಸಾರವನ್ನು ನಿರ್ವಹಿಸುವುದಕ್ಕಾಗಿ ಭಾಗವತ ಸಪ್ತಾಹದ ನಾಟಕವನ್ನು ಮಾಡುತ್ತಾರೆ. ಅದೇ ರೀತಿ ಪ್ರಾಪಂಚಿಕ ವಿಷಯದಲ್ಲಿ ಆಸಕ್ತರಾದ ಶ್ರೋತೃಗಳು ಯಾವುದೇ ಲೌಕಿಕ ಪ್ರಯೋಜನಕ್ಕಾಗಿ, ಎಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳಿಗಾಗಿ ಭಾಗವತ ಸಪ್ತಾಹದ ಪ್ರವಚನಗಳನ್ನು ಕೇಳುತ್ತಾರೆ. ಅಂತಹ ಭಾಗವತ ಪ್ರವಚನಗಳು ಪ್ರಾಪಂಚಿಕ ಗುಣಗಳ ಬೆರಕೆಯಿಂದ ಮುಕ್ತವಾಗಿರುವುದಿಲ್ಲ. ಅಂದ್ರೆ ಅಲ್ಲೆಲ್ಲವೂ ಕೂಡ ಅದು ಪ್ರವಚನ ಕೂಡ ಲೌಕಿಕವಾಗಿಯೇ ಇರುತ್ತೆ. ಆದ್ರೆ ನೈಮಿಷಾರಣ್ಯದ ಋಷಿಗಳು ಮತ್ತು ಶ್ರೀ ಸೂತ ಮುನಿಗಳ ನಡುವೆ ನಡೆದ ಪ್ರವಚನಗಳಾದರೂ ಆಧ್ಯಾತ್ಮಿಕ ನೆಲೆಯವು. ಆದ್ರೆ ಇಲ್ಲಿ ನೈಮಿಷಾರಣ್ಯದಲ್ಲಿ ನಡೀತಿರುವಂತದ್ದು ಅದು 1000 ವರ್ಷಗಳ ಯಜ್ಞ. ಅಲ್ಲಿ ಅವ್ರು ಮಾಡ್ತಿರುವಂತದ್ದು ಯಜ್ಞದಲ್ಲಿ ಆ ಪ್ರವಚನವನ್ನು ಮಾಡ್ತಿರುವಂತವ್ರು ಶುದ್ಧ ಭಕ್ತರು, ಅವರನ್ನ ಭಾಗವತರು ಅಂತ ಹೇಳ್ಬೇಕು. ಅದನ್ನ ಕೇಳ್ತಿರುವಂತವ್ರು ಕೂಡ ಭಗವಂತನ ವಿಷಯವನ್ನ ಅಮೃತವಾಣಿ ಅಂತ ಹೇಳಿ ಅದನ್ನ ಸವಿಯೋದಕ್ಕೆ ಅಂತ ಇನ್ನಷ್ಟು ಹೇಳಿ ಮತ್ತಷ್ಟು ಹೇಳಿ ಭಗವಂತನ ವಿಷಯವನ್ನ ಅಂತ ಕಾತರರಾಗಿ ಕುಳಿತಿರುವಂತಹ ಋಷಿಗಳು. ಅವರನ್ನ ಇವರಿಗೆ ಭಾಗವತ ಸಪ್ತಾಹ ಮಾಡುವಂತವರಿಗೆ ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಲೌಕಿಕ ಲಾಭದ ಉದ್ದೇಶವೇ ಅಲ್ಲಿ ಇಲ್ಲ. ಅಂತಹ ಪ್ರವಚನಗಳಲ್ಲಿ ಅಪರಿಮಿತವಾದ ಆಧ್ಯಾತ್ಮಿಕ ಆನಂದವನ್ನು ಹೇಳುಗ ಮತ್ತು ಕೇಳುಗ ಇಬ್ಬರೂ ಅನುಭವಿಸುತ್ತಾರೆ. ಆದುದರಿಂದ 1000 ವರ್ಷಗಳ ಕಾಲ ಆ ಪ್ರವಚನಗಳನ್ನು ಅವರು ಮುಂದುವರಿಸಬಹುದು. ಅಂದ್ರೆ ಅವ್ರು 1000 ವರ್ಷಗಳ ಕಾಲ ಅದನ್ನ ಮಾಡ್ತಾ ಇದ್ದಾರೆ. ಈಗ ಭಾಗವತ ಸಪ್ತಾಹಗಳನ್ನು 1 ವಾರ ಕಾಲ ಮಾತ್ರ ನಡೆಸಲಾಗುತ್ತದೆ. ಈ ನಾಟಕ ಮುಗಿದ ಮೇಲೆ ಶ್ರೋತೃ ಮತ್ತು ಪ್ರವಚನಕಾರ
ಇಬ್ಬರು ಯಥಾ ಪ್ರಕಾರ ಪ್ರಾಪಂಚಿಕ ಕಾರ್ಯಗಳಲ್ಲಿ ತೊಡಗಿ ಬಿಡುತ್ತಾರೆ. ಅಂದ್ರೆ ಅವರಲ್ಲಿ ಆಧ್ಯಾತ್ಮಿಕವಾಗಿ ಯಾವುದೇ ಉನ್ನತಿ ಅನ್ನೋದು ಆಗೋದಿಲ್ಲ, ಅದೊಂದು ನಾಟಕ ಅಷ್ಟೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮೇಲೆ ತಿಳಿಸಿದ ಮೇಲೆ ತಿಳಿಸಿದ ಪ್ರವಚಕ ಭಗವತ್ ಪ್ರಧಾನನಲ್ಲ, ಅದೇ ರೀತಿ ಶ್ರೋತೃವು ಸುಶ್ರುತನಲ್ಲ. ಆದುದರಿಂದ ಅವರು ಹಾಗೆ ನಡೆದುಕೊಳ್ಳುವುದು ಸಹಜ. ಅಂದ್ರೆ ಅವರಲ್ಲಿ ಭಗವಂತನ ಸಾಕ್ಷಾತ್ಕಾರ ಅನ್ನೋದಿಲ್ಲ, ಅವ್ರು ಯಾರು ಭಾಗವತರು ಅಲ್ಲ, ಅವರಲ್ಲಿ ಭಗವಂತನ ಭಕ್ತಿ ಸೇವೆ ಅನ್ನೋದು, ಭಗವಂತನ ವಿಷಯದಲ್ಲಿ ಆಸಕ್ತಿ ಪ್ರೀತಿ ಅನ್ನೋದು ಅವರಲ್ಲಿ ಹುಟ್ಟಿಲ್ಲ. ಅಂತವ್ರು ಅದನ್ನ ಮಾಡ್ತಾ ಇರುವಂತದ್ದು ಒಂದು ಲೌಕಿಕ ಲಾಭಕ್ಕಾಗಿ ಮಾತ್ರ ಅಂತಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 16. ಸವೈ ಮಹಾಭಾಗವತ ಪರೀಕ್ಷಿತ್ ಏನ ಅಪವರ್ಗ ಆಕ್ಯಂ ಅಭದ್ರ ಬುದ್ಧಿ ಜ್ಞಾನೇನ ವಯಾಸಕಿ ಶಬ್ದಿತೇನ ಬೇಜೆ ಗಗ ಇಂದ್ರಧ್ವಜ ಪಾದಮೂಲಂ. ಅನುವಾದ. ಹೇ ಸೂತ ಮುನಿಗಳೇ, ಮೋಕ್ಷದಲ್ಲಿ ಬುದ್ಧಿಯು ನೆಲೆಗೊಂಡ ಪರೀಕ್ಷಿತ ಮಹಾರಾಜನು ಯಾವ ಕಥೆಗಳ ಶ್ರವಣದಿಂದ ಪಕ್ಷಿರಾಜನಾದ ಗರುಡನಿಗೆ ಆಶ್ರಯವಾದ ಭಗವಂತನ ಪಾದಕಮಲಗಳನ್ನು ಪಡೆದನೋ ಆ ಕಥೆಗಳನ್ನು ದಯವಿಟ್ಟು ವರ್ಣಿಸಿ ವ್ಯಾಸಪುತ್ರರಿಂದ ಶ್ರೀಲ ಶುಕಮುನಿಗಳಿಂದ ವರ್ಣಿಸಲ್ಪಟ್ಟ ಕಥೆಗಳು ಅವು. ಇಲ್ಲಿ ಹೇಳ್ತಾ ಇದ್ದಾರೆ, ನೈಮಿಷಾರಣ್ಯದ ವಿಷಯಗಳು ಕೇಳ್ತಾ ಇದ್ದಾರೆ. ಮೋಕ್ಷದಲ್ಲಿ ಬುದ್ಧಿ ನೆಲೆಗೊಂಡ ಪರೀಕ್ಷಿತ ಮಹಾರಾಜ ಅಂದ್ರೆ ಅವನು ಮೋಕ್ಷ ಅಂದ್ರೆ ಭಗವಂತನನ್ನ ಭಗವತ್ ಪ್ರಾಪ್ತಿಗಾಗಿ ಅವನು ಎಲ್ಲವನ್ನು ಕೂಡ ತ್ಯಜಿಸಿ ಅಲ್ಲಿ ಕೂತಿದ್ದಾನೆ ಭಗವಂತನ ಕಥೆಗಳನ್ನ ಶ್ರವಣ ಮಾಡೋದಕ್ಕೆ. ಅವನು ಭಗವಂತನ ಪಾದ ಕಮಲಗಳನ್ನ ಹಿಡಿದು ಕೂತಿದ್ದಾನೆ. ಅವನು ಕೇಳಿದಂತಹ ಆ ಕಥೆಗಳು ಅಂದ್ರೆ ಅವನನ್ನ ಭಗವಂತನ ಪಾದ ಕಮಲಗಳನ್ನ ಹಿಡಿದು ಕೂತಂತ ಪರೀಕ್ಷಿತ ಮಹಾರಾಜನಿಗೆ ಯಾವ ಒಂದು ಭಗವತ್ ಪ್ರಾಪ್ತಿ ಆಯ್ತು, ಅದನ್ನ ಪಡ್ಕೊಳ್ಳಿಕ್ಕೆ ಅವನು ಕೇಳಿದಂತ ಕಥೆಗಳು ಯಾವ್ದಾಗಿತ್ತು ಅದನ್ನ ನಮ್ಗೆ ವರ್ಣಿಸಿ ನಾವ್ ಅದನ್ನ ಕೇಳ್ಬೇಕು ಅಂತ ಇಷ್ಟಪಡ್ತಾ ಅಂತ ಹೇಳ್ತಾ ಇದ್ದಾರೆ. ಅದನ್ನ ವ್ಯಾಸರು ಶುಕಮುನಿಗಳು ಕೂಡ ವರ್ಣಿಸಿದ್ದಾರೆ. ಅಂತಹ ಕಥೆಗಳನ್ನ ನಾವು ಕೇಳಕ್ಕೆ ಇಷ್ಟಪಡ್ತಾ ಇದ್ವಿ. ಅದ್ರ ಬಗ್ಗೆ ಮತ್ತಷ್ಟು ಹೇಳಿ ಅಂತ ಸುತಮುನಿಗಳನ್ನ ನೈಮಿಷಾರಣ್ಯದ ಋಷಿಗಳು ಕೇಳ್ಕೊತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಮುಕ್ತಿ ಮಾರ್ಗದಲ್ಲಿ ಆಸಕ್ತರಾದ ಮೋಕ್ಷಾರ್ಥಿಗಳಲ್ಲಿ ಒಂದು ವಿವಾದವಿದೆ. ಆಧ್ಯಾತ್ಮಿಕ ವಿದ್ಯೆಯ ಇಂತಹ ಸಾಧಕರು ನಿರಾಕಾರವಾದಿಗಳೆಂದು ಮತ್ತು ಭಗವಂತನ ಭಕ್ತರೆಂದು ಪ್ರಸಿದ್ಧರಾಗಿದ್ದಾರೆ. ಅಂದ್ರೆ ಆಧ್ಯಾತ್ಮಿಕವಾಗಿ ಸಾಧನೆಯನ್ನ ಮಾಡ್ತಿರುವಂತವರಲ್ಲಿ ಎರಡು ರೀತಿಯ ಜನ ಇದ್ದಾರೆ ಸಾಧಕರು. ಒಬ್ಬರು ನಿರಾಕಾರವಾದಿಗಳು, ಇನ್ನೊಬ್ಬರು ಭಗವಂತನ ಭಕ್ತರು. ಭಗವಂತನ ಭಕ್ತನು ಆತನ ದಿವ್ಯ ರೂಪವನ್ನು ಆರಾಧಿಸುತ್ತಾನೆ. ಅಂದ್ರೆ ಭಗವಂತನ ಭಕ್ತರು ಯಾರಿದ್ದಾರೆ ಅವ್ರಿಗೆ ಗೊತ್ತಿದೆ ಭಗವಂತ ಅವನು ವ್ಯಕ್ತಿ ಅಂತ. ಆದ ಕಾರಣ ಅವನ ದಿವ್ಯ ರೂಪವನ್ನು ಅವರು ಆರಾಧನೆ ಮಾಡ್ತಾರೆ. ಆದ್ರೆ ನಿರಾಕಾರವಾದಿಗಳು ಕಣ್ಣ ಕೊರೈಸುವ ಪ್ರವ್ಯೆಯನ್ನು ಅಥವಾ ಭಗವಂತನ ದೇಹದಿಂದ ಹೊರಹೊಮ್ಮುವ ಕಿರಣಗಳನ್ನು ಧ್ಯಾನಿಸುತ್ತಾನೆ. ಯಾರು ನಿರಾಕಾರವಾದಿ ಇದ್ದಾನೆ ಅವನು ಈ ವೇದಗಳ ಅಧ್ಯಯನ ಮಾಡಿದಾಗ ಜ್ಞಾನಿಗಳು ಏನಂತ ತಿಳ್ಕೊತಾರೆ ಅಂತಂದ್ರೆ ಭಗವಂತ ಅಂತಂದ್ರೆ ಅವನು ನಿರಾಕಾರ ಅಂತ ತಿಳ್ಕೊತಾರೆ. ಆದ್ರೆ ಅವರು ಏನನ್ನ ನಿರಾಕಾರ ಅಂತ ತಿಳಿತಾ ಇದ್ದಾರೆ ಅದು ಭಗವಂತನ ದೇಹದಿಂದ ಬರ್ತಾ ಇರುವಂತಹ ಪ್ರಭೆ, ಅದನ್ನ ಮಾತ್ರನೇ ಅವರು ಸಾಕ್ಷಾತ್ಕರಿಸಿಕೊಂಡು ಭಗವಂತನಿಗೆ ಆಕಾರ ಇಲ್ಲ ಅಂತ ಅವ್ರು ತಿಳ್ಕೊತಾರೆ. ಆದ್ರೆ ಈ ಕಿರಣಗಳನ್ನೇ ಬ್ರಹ್ಮಜ್ಯೋತಿ ಎಂದು ಕರೆಯಲಾಗುವುದು. ಈ ಶ್ಲೋಕದಲ್ಲಿ ವ್ಯಾಸಮುನಿಗಳ ಪುತ್ರರಾದ ಶ್ರೀಲ ಶುಕಮುನಿಗಳು ನೀಡಿದ ಜ್ಞಾನ ಬೋಧೆಯಲ್ಲಿ ಮಹಾರಾಜ ಪರೀಕ್ಷಿತನು ಭಗವಂತನ ಪಾದಕಮಲಗಳನ್ನು ಪಡೆದನೆಂದು ಹೇಳಲಾಗಿದೆ. ಅಂದ್ರೆ ಇಲ್ಲಿ ಅನುವಾದದಲ್ಲಿ ಮತ್ತೆ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ ಶುಕಮುನಿಗಳು ನೀಡಿದಂತಹ ಜ್ಞಾನವನ್ನ ಪಡ್ಕೊಂಡು ಪರೀಕ್ಷಿತ ಮಹಾರಾಜ ಭಗವಂತನ ಪಾದ ಕಮಲಗಳನ್ನ ಪಡೆದನು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪಾದ ಕಮಲಗಳು ನಿರಾಕಾರ ಪ್ರಭೆಗೆ ಇರೋದಕ್ಕೆ ಸಾಧ್ಯ ಇಲ್ಲ. ಆ ಪಾದ ಕಮಲಗಳು ಅನ್ನೋದು ಒಬ್ಬ ವ್ಯಕ್ತಿಗೆ ಇರುವುದಕ್ಕೆ ಸಾಧ್ಯ. ಆದ ಕಾರಣ ಭಗವಂತನಿಗೆ ಒಂದು ರೂಪ ಇದೆ ಅನ್ನೋದನ್ನ ಇಲ್ಲಿ ನಾವು ಈ ಶ್ಲೋಕದ ಮೂಲಕ ತಿಳ್ಕೊಬಹುದು. ಪ್ರಾರಂಭದಲ್ಲಿ ಸ್ವತಃ ಶುಕಮುನಿಗಳು ಕೂಡ ನಿರಾಕಾರವಾದಿಗಳಾಗಿದ್ದರು. ಅಂದ್ರೆ ಆರಂಭದಲ್ಲಿ ಶುಕಮುನಿಗಳು ಮತ್ತೆ 4 ಕುಮಾರರು ಇವರೆಲ್ಲರೂ ಕೂಡ ಅವರು ಮೂಲತಃ ಜ್ಞಾನಿಗಳು. ಅವರೆಲ್ಲರೂ ಕೂಡ ನಿರಾಕಾರವಾದಿಗಳಾಗಿದ್ರು. ಆದ್ರೆ ಯಾವಾಗ ಭಗವಂತನ ಪಾದಗಳಲ್ಲಿ ಅರ್ಪಿಸಿದ ಆ ತುಳಸಿಯನ್ನ ಅಗ್ರಾಣಿಸ್ತಾರೆ ಈ 4 ಕುಮಾರರು, ಆಗ ಅವರು ಭಗವಂತನ ಭಕ್ತರಾಗ್ತಾರೆ. ಜ್ಞಾನಿಗಳಾಗಿದ್ದಂಥವ್ರು ನಿರಾಕಾರವಾದಿಗಳಾಗಿದ್ದಂಥವ್ರು ಅವರು ಭಕ್ತರಾಗ್ತಾರೆ. ಅದೇ ರೀತಿ ಇಲ್ಲಿ ನಾವು ಶುಕಮುನಿಗಳನ್ನು ಕೂಡ ನೋಡ್ತೀವಿ. ಶುಕಮುನಿಗಳು ಕೂಡ ಯಾವಾಗ ಅವರಿಗೆ
ವ್ಯಾಸನ ಮೂಲಕ ಕೃಷ್ಣನ ಬಗ್ಗೆ ಅವನ ನಾಮ ಗುಣ ಲೀಲೆಗಳ ಬಗ್ಗೆ ಯಾವಾಗ ಅವರು ಕೇಳ್ತಾರೆ ಆಗ ಅವರು ಕೂಡ ನಿರಾಕಾರವಾದಿಗಳಾಗಿದ್ದಂತಹ ಜ್ಞಾನಿಗಳಾಗಿದ್ದಂತಹ ಶುಕಮುನಿಗಳು ಕೂಡ ಅವರು ಭಕ್ತರಾಗ್ತಾರೆ ಅನ್ನೋದನ್ನಲ್ಲಿ ನಾವು ತಿಳಿಬಹುದು. ಪ್ರಾರಂಭದಲ್ಲಿ ಸ್ವತಃ ಶುಕಮುನಿಗಳು ಕೂಡ ನಿರಾಕಾರವಾದಿಗಳಾಗಿದ್ದರು. ಈ ವಿಷಯವನ್ನು ಭಾಗವತದಲ್ಲಿ 2.19 ಇದು ನನಗೆ ಅರ್ಥ ಆಗಿಲ್ಲ, ದಯವಿಟ್ಟು ಕ್ಷಮಿಸಿ. 2.19 ಅಂದ್ರೆ 2ನೇ ಸ್ಕಂದ 19ನೇ ಅಧ್ಯಾಯನೋ ಅಥವಾ ಮೊದಲನೇ ಸ್ಕಂದದಲ್ಲಿ ನನಗೆ ಸಿಕ್ಕಿಲ್ಲ. 2ನೇ ಅಧ್ಯಾಯದಲ್ಲಿ 19ನೇ ಶ್ಲೋಕ ಅದಲ್ಲ, ಅವರೇ ಒಪ್ಪಿಕೊಂಡಿದ್ದಾರೆ. ಆದರೆ ಆ ಬಳಿಕ ಕೃಷ್ಣನ ದಿವ್ಯ ಲೀಲೆಗಳಿಂದ ಆಕರ್ಷಿತರಾದ ಅವರು ಭಕ್ತರಾಗಿ ಪರಿವರ್ತಿತರಾಗುತ್ತಾರೆ. ಅಂದ್ರೆ ಭಗವಂತನ ದಿವ್ಯ ಲೀಲೆಗಳನ್ನ ಯಾವಾಗ ವ್ಯಾಸರ ಮೂಲಕ ಕೇಳ್ತಾರೆ ಆಗ ಅವ್ರಿಗೆ ಆಕರ್ಷಣೆ ಅನ್ನೋದು ಬರುತ್ತೆ, ಆಗ ಅವರು ಭಕ್ತರಾಗಿ ಬಿಡ್ತಾರೆ. ಪರಿಪಕ್ವ ಜ್ಞಾನವುಳ್ಳ ಅಂತಹ ಭಕ್ತರನ್ನು ಮಹಾಭಾಗವತರು ಅಥವಾ ಪ್ರಥಮ ದರ್ಜೆಯ ಭಕ್ತರು ಎಂದು ಕರೆಯಲಾಗುತ್ತೆ. ಅಂತಹ ಒಂದು ಭಗವಂತನ ಭಕ್ತಿಯನ್ನ ಪಡೆದಂತಹ ಜ್ಞಾನವುಳ್ಳವರನ್ನ ಇಲ್ಲಿ ಮಹಾಭಾಗವತರು ಅಂತ ಕರೀತಾ ಇದ್ದಾರೆ. ಪರಿಪಕ್ವ ಜ್ಞಾನವುಳ್ಳ ಅಂತಹ ಭಕ್ತರು ಮಹಾಭಾಗವತರು ಅಥವಾ ಪ್ರಥಮ ದರ್ಜೆಯ ಭಕ್ತರು ಎಂದು ಕರೆಯಲಾಗುತ್ತದೆ. ಇಲ್ಲಿ 3 ರೀತಿಯ ಭಕ್ತರ ಬಗ್ಗೆ ಹೇಳ್ತಿದ್ದಾರೆ. ಒಂದು ಪ್ರಾಕೃತ ಅಂತಂದ್ರೆ ಪ್ರಥಮ ದರ್ಜೆಯಲ್ಲಿ ಅಲ್ಲ, ಪ್ರಾಕೃತ ಅಂತಂದ್ರೆ ಕನಿಷ್ಠಾಧಿಕಾರಿ ಅಂತ ಕರಿತೀವಿ ನಾವು. ಪ್ರಾಕೃತ ಅಂತಂದ್ರೆ ಕನಿಷ್ಠಾಧಿಕಾರಿಗಳು ಅಂದ್ರೆ ಅವರು ಭಗವಂತನನ್ನ ಆರಾಧನೆ ಮಾಡ್ತಾರೆ. ಅವರು ಭಗವಂತನ ದೇವಸ್ಥಾನಗಳಿಗೆ ಹೋಗ್ತಾರೆ, ಅಲ್ಲಿ ಭಗವಂತನನ್ನ ಆರಾಧನೆ ಮಾಡ್ತಾರೆ. ಅಷ್ಟೇ ಅವ್ರಿಗೆ ಗೊತ್ತಿರುವಂತದ್ದು. ಭಕ್ತರ ವಿಷಯವಾಗಿ ಆಗ್ಲಿ ಅಥವಾ ಭಕ್ತಿ ಸೇವೆಯ ಬಗ್ಗೆ ಆಗ್ಲಿ ಅವ್ರಿಗೆ ಯಾವುದೇ ಒಂದು ಜ್ಞಾನ ಅನ್ನೋದು ಇರೋದಿಲ್ಲ. ಮತ್ತೆ ಮಧ್ಯಮಾಧಿಕಾರಿಗಳು ಅಂತಂದ್ರೆ ಅವ್ರಿಗೆ ಗೊತ್ತಿರುತ್ತೆ, ಅವರು ಭೇದವನ್ನ ಮಾಡ್ತಾರೆ, ಅಂದ್ರೆ ಅವ್ರಿಗೆ ವ್ಯತ್ಯಾಸ ತಿಳಿತಾರೆ. ಮತ್ತೆ ಇನ್ನೊಂದು ಮಹಾಭಾಗವತರು, ಅವರು ಉತ್ತಮ ದರ್ಜೆ ಅಂದ್ರೆ ಪ್ರಥಮ ದರ್ಜೆಯ ಭಕ್ತರು. ಅವರು ಯಾವಾಗ್ಲೂ ಕೂಡ ನಾನೊಬ್ಬನೇ ಬೇರೆಯವರಿಗಿಂತ ಕಡಿಮೆ ಭಕ್ತಿ ಉಳ್ಳವನು, ಬೇರೆ ಎಲ್ಲರೂ ಕೂಡ ಭಗವಂತನ ಶುದ್ಧ ಭಕ್ತರು ಅಂತ ಅವರು ಅನ್ಕೋತಾ ಇರ್ತಾರೆ. ಪ್ರಾಕೃತರು ಅಂದ್ರೆ ಇಲ್ಲಿ 3ನೇ ದರ್ಜೆಯ ಭಕ್ತರು. ಅವರು ಭಗವಂತನ ಮತ್ತೆ ಅವನ ಭಕ್ತರ ನಿರ್ದಿಷ್ಟ ಜ್ಞಾನವಿಲ್ಲದೆ ದೇವಾಲಯಗಳಲ್ಲಿ ಆತನನ್ನು ಆರಾಧಿಸ್ತಾರೆ. ಅಂದ್ರೆ ಭಗವಂತನ ಬಗ್ಗೆ ಕೂಡ ಅವ್ರಿಗೆ ಹೆಚ್ಚು ಗೊತ್ತಿಲ್ಲ, ಅವನ ಭಕ್ತರ ಬಗ್ಗೆ ಕೂಡ ಅವ್ರಿಗೆ ಯಾವುದೇ ಜ್ಞಾನ ಇರೋದಿಲ್ಲ, ಆದ್ರೆ ದೇವಾಲಯಗಳಿಗೆ ಹೋಗಿ ಆರಾಧನೆಯನ್ನ ಮಾಡ್ತಾರೆ. ಮತ್ತೆ ಮಧ್ಯಮಾಧಿಕಾರಿಗಳು ಅವರು ದ್ವಿತೀಯ ದರ್ಜೆಯ ಭಕ್ತರು. ಭಗವಂತನ ಬಗ್ಗೆ, ಭಗವದ್ ಭಕ್ತರ ಬಗ್ಗೆ ಮತ್ತೆ ಆರಂಭಿಕ ಶಿಷ್ಯರ ಬಗ್ಗೆ ಮತ್ತೆ ಅಭಕ್ತರ ಬಗ್ಗೆ ಅರಿವುಳ್ಳವರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಭಗವಂತನ ಮೇಲೆ ಪ್ರೀತಿ ಅನ್ನೋದಿರುತ್ತೆ, ಭಗವದ್ ಭಕ್ತರ ಸಂಘವನ್ನ ಅವ್ರು ಬಯಸ್ತಾರೆ. ಮತ್ತೆ ಯಾರು ಆರಂಭಿಕ ಭಕ್ತರು ಇದ್ದಾರೆ, ಅಂದ್ರೆ ದೇವಾಲಯಕ್ಕೆ ಬರ್ತಾ ಇದ್ದಾರೆ, ಅವ್ರಿಗೆ ಭಗವಂತನ ಮತ್ತೆ ಅವನ ಭಕ್ತರ ವಿಷಯವಾಗಿ ಏನೂ ಗೊತ್ತಿಲ್ಲ, ಅಂತವರ ಮೇಲೆ ಅವರಿಗೆ ಒಂದು ಅನುಕಂಪ ಅನ್ನೋದಿರುತ್ತೆ. ಮತ್ತೆ ಅಭಕ್ತರು ಯಾರಿದ್ದಾರೆ, ಯಾರೆಲ್ಲ ಭಗವಂತನಿಗೆ ವಿರುದ್ಧವಾಗಿ ಇರ್ತಾರೆ, ನಾಸ್ತಿಕರು ಇರ್ತಾರೆ, ಅವರಿಂದ ಅವರು ದೂರ ಉಳಿತಾರೆ, ಅವರ ಸಂಘವನ್ನು ಅವರು ಬಯಸೋದಿಲ್ಲ. ಆದರೆ ಮಹಾಭಾಗವತರು ಅಂತಂದ್ರೆ ಪ್ರಥಮ ದರ್ಜೆಯ ಭಕ್ತರು. ಅವ್ರು ಯಾವ ರೀತಿ ಇರ್ತಾರೆ ಅನ್ನೋದನ್ನ ಹೇಳ್ತಾ ಇದಾರೆ. ಅಂದ್ರೆ ಅವರು ಭಕ್ತರು ಅಭಕ್ತರ ಮಧ್ಯೆ ಯಾವುದೇ ಒಂದು ವ್ಯತ್ಯಾಸವನ್ನ ಅವರು ಮಾಡೋದಿಲ್ಲ, ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣ್ತಾರೆ. ಪ್ರತಿಯೊಂದು ಭಗವಂತನಿಗೆ ಸಂಬಂಧಿಸಿ ನೋಡುತ್ತಾರೆ, ಭಗವಂತನನ್ನು ಪ್ರತಿಯೊಬ್ಬನ ಸಂಬಂಧದಲ್ಲಿ ನೋಡುತ್ತಾರೆ. ಅಂದರೆ ಮಹಾಭಾಗವತನು ಯಾವುದೇ ಭೇದವನ್ನು, ಅದರಲ್ಲಿ ವಿಶೇಷವಾಗಿ ಭಕ್ತ ಮತ್ತು ಅಭಕ್ತರ ನಡುವೆ ಯಾವುದೇ ಭೇದವನ್ನು ಎಣಿಸುವುದಿಲ್ಲ. ಅದಕ್ಕೆ ಇಲ್ಲಿ ಪರೀಕ್ಷಿತ ಮಹಾರಾಜನನ್ನು ಕೂಡ ಉದಾಹರಣೆ ಕೊಡ್ತಾ ಇದ್ದಾರೆ. ಪರೀಕ್ಷಿತ ಮಹಾರಾಜ ಹೇಗೆ ಕಲಿಪುರುಷನಿಗೂ ಕೂಡ ಅವನು ಜಾಗ ಕೊಡ್ತಾನೆ, ಅವನ ಮೇಲೆ ಕೂಡ ಅವನಿಗೆ ದಯೆ ಅನ್ನೋದಿರುತ್ತೆ ಅನ್ನೋದನ್ನ ನಾವು ಒಂದು ಉದಾಹರಣೆ ನೋಡ್ತಾ ಇದೀವಿ. ಪರೀಕ್ಷಿತ ಮಹಾರಾಜನು ಅಂತಹ ಮಹಾಭಾಗವತ ಭಕ್ತನಾಗಿದ್ದನು. ಕಾರಣ ಅವನು ಮಹಾಭಾಗವತ ಭಕ್ತರಾದ ಶುಕಮುನಿಗಳಿಂದ ದೀಕ್ಷೆ ಪಡೆದಿದ್ದನು. ಕಲಿಪುರುಷನ ಬಗ್ಗೆ ಕೂಡ ಅವನು ದಯಾಪರನಾಗಿದ್ದದ್ದನ್ನು ಎಂದ ಮೇಲೆ ಉಳಿದವರ ಬಗ್ಗೆ ಹೇಳುವುದೇನು. ಅಂದ್ರೆ ಅವರಲ್ಲಿ ಯಾವುದೇ ಒಂದು ಭೇದ ಭಾವವನ್ನು ಮಾಡೋದಿಲ್ಲ, ಶತ್ರುಗಳನ್ನು ಮಿತ್ರರನ್ನು ಕೂಡ ಒಂದೇ ರೀತಿ ಕಾಣ್ತಾರೆ ಅಂತ. ಅವರಿಗೆ ಶತ್ರು ಮಿತ್ರ ಅಂತ ಯಾವುದೇ ರೀತಿ ಭೇದ ಅನ್ನೋದಿಲ್ಲ, ಎಲ್ಲರನ್ನೂ ಕೂಡ ಭಗವಂತನ ಜೊತೆ ಸಂಪರ್ಕ ಇರುವಂತೆ ನೋಡ್ತಾರೆ. ಅಂದ್ರೆ ಎಲ್ಲರಲ್ಲೂ ಕೂಡ ಭಗವಂತನನ್ನ ಕಾಣ್ತಾರೆ. ಇದೇ ರೀತಿ ಜಗತ್ತಿನ ಆಧ್ಯಾತ್ಮಿಕ ಇತಿಹಾಸದಲ್ಲಿ ನಿರಾಕಾರವಾದಿಯು ಅನಂತರ ಭಕ್ತನಾಗಿ ಬದಲಾದ ಅನೇಕ ಉದಾಹರಣೆಗಳಿವೆ. ಅಂದ್ರೆ ಅನೇಕ ಉದಾಹರಣೆಗಳನ್ನ ನಾವು ಕೊಡಬಹುದು. ಹೇಗೆ ನಿರಾಕಾರವಾದಿಗಳು, ನಾ ಹೇಳ್ದೆ ಚತುಷ್ಕುಮಾರರು, ಅವರು ಹೇಗೆ ಭಕ್ತರಾದ್ರು, ಮತ್ತೆ ಇಲ್ಲಿ ಶುಕಮುನಿಗಳು ಕೂಡ ಭಕ್ತರಾಗ್ತಾರೆ. ಹೀಗೆ ನಿರಾಕಾರವಾದಿಗಳು ಕೂಡ ಭಕ್ತರಾಗ್ತಾರೆ. ಆದ್ರೆ ಎಲ್ಲೂ ಕೂಡ ನಮ್ಗೆ ಭಕ್ತರು ನಿರಾಕಾರವಾದಿಗಳು ಆಗಿದ್ದು ಉದಾಹರಣೆಗಳು ಸಿಗೋದಿಲ್ಲ. ಆದ್ರೆ ಒಬ್ಬ ಭಕ್ತನು ಯಾವತ್ತೂ ನಿರಾಕಾರವಾದಿಯಾಗಿ ಪರಿವರ್ತಿತರಾಗಿಲ್ಲ. ಈ ವಸ್ತು ಸ್ಥಿತಿಯು ಆಧ್ಯಾತ್ಮಿಕ ಸ್ತರಗಳಲ್ಲಿ ಭಕ್ತನ ನೆಲೆಯು ನಿರಾಕಾರವಾದಿಯ ನೆಲೆಗಿಂತ ಉನ್ನತವಾದದ್ದು ಎಂಬುದನ್ನು ತನಗೆ ತಾನೇ ಸ್ಪಷ್ಟಪಡಿಸುತ್ತದೆ. ಇದೇ ಒಂದು ಉದಾಹರಣೆ ಸಾಕು ನಮಗೆ. ಈ ನಿರಾಕಾರವಾದ ಅನ್ನೋದಕ್ಕಿಂತ
ಉತ್ತಮವಾದದ್ದು, ಹೆಚ್ಚಿನದು ಭಕ್ತನ ನೆಲೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ನಿರಾಕಾರವಾದಿ ಅಂದ್ರೆ ಬ್ರಹ್ಮನ್ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ ಅನ್ನುವಂಥದ್ದೆಲ್ಲ ಒಂದು ಆಂಶಿಕ ಸಾಕ್ಷಾತ್ಕಾರ ಆಗುತ್ತೆ. ಪೂರ್ಣ ಪ್ರಮಾಣದ ಸಾಕ್ಷಾತ್ಕಾರ ಅಂದ್ರೆ ಅದು ಭಗವಾನ್ ಸಾಕ್ಷಾತ್ಕಾರ. ಅದನ್ನ ಪಡ್ಕೊಂಡಂತವ್ರು ಭಕ್ತರು. ಆದ ಕಾರಣ ಅವರ ನೆಲೆ ನಿರಾಕಾರವಾದಿಗಳಿಗಿಂತ ಉನ್ನತವಾದದ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ಕೂಡ 12.5 ಹೇಳ್ತಾ ಇದೆ. ಏನಂತ ಹೇಳ್ತಾ ಇದೆ 12.5 ಅಂತಂದ್ರೆ, ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ? ಕ್ಲೇಶೋ ಅಧಿಕತರ ತೇಷಾಂ ಅವ್ಯಕ್ತ ಆಸಕ್ತ ಚೇತಸಾಂ ಅವ್ಯಕ್ತ ಹಿ ಗತಿ ದುಃಖಂ ದೇಹಾಭಿ ಅವಾಪ್ಯತೆ. ಹಾಗಂತಂದ್ರೆ ಪರಮಪ್ರಭುವಿನ ಅವ್ಯಕ್ತವಾದ ಮತ್ತು ನಿರಾಕಾರವಾದ ರೂಪವನ್ನು ಪ್ರೀತಿಸುವ ಮನಸ್ಸಿನವರಿಗೆ ಪ್ರಗತಿಯು ತುಂಬಾ ಕ್ಲೇಶಕರವಾದದ್ದು. ಈ ಶಿಸ್ತಿನಲ್ಲಿ ಮುಂದುವರಿಯುವುದು ದೇಹದಾರಿಗಳಿಗೆ ಸದಾ ಕಷ್ಟ. ಅಂತಂದ್ರೆ ಇಲ್ಲಿ ಭಕ್ತಿ ಮಾಡೋದು ಅಂತಂದ್ರೆ ಯಾರು ಬೇಕಾದ್ರೂ ಮಾಡ್ಬೋದು. ಭಕ್ತಿ ಮಾಡೋದಕ್ಕೆ ಮಗುವಿನಿಂದ ಕೂಡ ಆಗುತ್ತೆ, ಒಂದು ವಯಸ್ಸಾದವರಿಂದ ಕೂಡ ಆಗುತ್ತೆ. ಆದ್ರೆ ನಿರಾಕಾರವಾದಿಗಳು ಆ ಜ್ಞಾನವನ್ನ ಏನ್ ಬೆಳೆಸ್ಕೊಳ್ತಾ ಇದ್ದಾರೆ, ಅದನ್ನ ಬೆಳೆಸ್ಕೊಳ್ಳೋದಕ್ಕೆ ನಾವು ನೋಡ್ತೀವಿ. ಬ್ರಾಹ್ಮಣರು, ಅದರಲ್ಲೂ ಕೂಡ ಬ್ರಹ್ಮಚಾರಿಗಳು ವೇದಗಳ ಅಧ್ಯಯನ ಮಾಡ್ಬೇಕು ಅನ್ನೋ ರೀತಿ ಇತ್ತು. ಸ್ತ್ರೀಯರಿಗೆ ಆಗ್ಲಿ ಶೂದ್ರರಿಗೆ ಆಗ್ಲಿ ಅದನ್ನ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಮತ್ತೆ ಅವರು ಈ ತಪಸ್ಸುಗಳನ್ನೆಲ್ಲ ಮಾಡ್ಬೇಕು ಅಂತಂದ್ರೆ ಅಥವಾ ಅಷ್ಟಾಂಗ ಯೋಗ ಮಾಡ್ಬೇಕಂತಂದ್ರೆ ಕಾಡಿಗೆ ಒಬ್ಬರೇ ಏಕಾಂತದಲ್ಲಿ ಅದೆಲ್ಲ ಮಾಡ್ಬೇಕಾಗಿತ್ತು. ಆದ್ರೆ ಈ ಭಕ್ತಿನ ಮಾಡೋದಕ್ಕೆ ನಮ್ಗೆ ಇಷ್ಟೆಲ್ಲ ಕಷ್ಟ ಇರೋದಿಲ್ಲ. ಭಕ್ತಿ ಅನ್ನುವಂಥದ್ದು ಯಾರು ಬೇಕಾದ್ರೂ ಮಾಡುವಂಥದ್ದು. ಭಕ್ತಿ ಅಂತದ್ದು ಅದು ಸುಸುಖಂ ಕರ್ತುಂ ಅವ್ಯಯಂ ಅಂತಾರೆ. ಸುಸುಖಂ ಅಂತಂದ್ರೆ ತುಂಬಾ ಸುಲಭವಾಗಿ ಸಂತೋಷವಾಗಿ ಎಲ್ಲರೂ ಮಾಡುವಂಥದ್ದು. ಅಂದ್ರೆ ಭಗವಂತನ ನಾಮಸ್ಮರಣೆ ಮಾಡುವಂಥದ್ದು, ಭಗವಂತನ ಶ್ರವಣ ಮಾಡುವಂಥದ್ದು, ಗುಣ ಲೀಲೆಗಳ ಬಗ್ಗೆ ಕೂತು ಕೇಳುವಂಥದ್ದು, ಮತ್ತೆ ಭಗವಂತನ ಪ್ರಸಾದ ಸ್ವೀಕಾರ ಮಾಡುವಂಥದ್ದು, ಅವನ ಸಂಕೀರ್ತನೆಯಲ್ಲಿ ನರ್ತನ ಮಾಡುವಂಥದ್ದು, ಇದೆಲ್ಲವೂ ಕೂಡ ಸಂತೋಷವಾಗಿ ಯಾರು ಬೇಕಾದ್ರೂ ಮಾಡ್ಬೋದು. ಆದ್ರೆ ಈ ಜ್ಞಾನವನ್ನ ಏನ್ ಬಳಸ್ಕೋತಾರೆ ಅದು ಉನ್ನತ ಮಟ್ಟದ್ದು ಅಲ್ಲ, ಮತ್ತೆ ಅದನ್ನ ಮಾಡೋದು ಕೂಡ ಕಷ್ಟ ಸಾಧ್ಯವಾದಂಥದ್ದು. ಆ ವೇದಗಳನ್ನ ಅಷ್ಟು ಒಂದು ಜನ್ಮದಲ್ಲಿ ಕಲಿಯುಗದಲ್ಲಿ ಯಾರು ಕೂಡ ಅದನ್ನ ಓದಿ ಮುಗಿಸಕ್ ಆಗೋದಿಲ್ಲ. ಅಷ್ಟೆಲ್ಲ ಓದಿ ಕೂಡ ಅವರು ಭಗವಂತನನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೂ ಆಗೋದಿಲ್ಲ. ಆದ ಕಾರಣ ಇಲ್ಲಿ ನಿರಾಕಾರವಾದ ಸ್ತರದಲ್ಲಿ ಸ್ಥಗಿತನಾದವನು ಸತ್ಯ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಮೊದಲು ಬಹಳಷ್ಟು ಕಷ್ಟಪಡುತ್ತಾನೆ ಎಂದು ಹೇಳಲಾಗಿದೆ. ಶುಕಮುನಿಗಳು ಪರೀಕ್ಷಿತ ಮಹಾರಾಜನಿಗೆ ನೀಡಿದ ಜ್ಞಾನವು ಭಗವತ್ ಸೇವಾ ಪ್ರಾಪ್ತಿಯಲ್ಲಿ ರಾಜನಿಗೆ ಸಹಾಯಕವಾಯಿತು. ಇಲ್ಲಿ ಶುಕಮುನಿಗಳು ಪರೀಕ್ಷಿತ ರಾಜನಿಗೆ ಏನ್ ಜ್ಞಾನವನ್ನ ಕೊಟ್ರು ಅದು ಭಗವಂತನ ಸೇವೆ ಮಾಡಿ ಮತ್ತೆ ಅವನನ್ನ ಪ್ರಾಪ್ತಿ ಮಾಡ್ಕೊಳ್ಳೋದ್ರಲ್ಲಿ ರಾಜನಿಗೆ 7 ದಿನದಲ್ಲಿ ಅದು ಹೇಗೆ ಅವನಿಗೆ ಸಹಾಯಕವಾಯ್ತು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪರಿಪೂರ್ಣತೆಯ ಈ ಹಂತವನ್ನು ಅಪವರ್ಗ ಅಥವಾ ಮೋಕ್ಷದ ಪರಿಪಕ್ವ ನೆಲೆ ಎಂದು ಕರೆಯಲಾಗಿದೆ. ಮೋಕ್ಷದ ಸರಳ ಜ್ಞಾನವು ಭೌತಿಕ ಜ್ಞಾನವಾಗಿದೆ. ಮೋಕ್ಷದ ಸರಳ ಜ್ಞಾನವು ಭೌತಿಕ ಜ್ಞಾನವಾಗಿದೆ. ಪ್ರಾಪಂಚಿಕ ಬಂಧನಗಳಿಂದ ಬಿಡುಗಡೆಯನ್ನು ಪಡೆಯುವುದೇ ಮೋಕ್ಷ. ಅಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಅಂತಂದ್ರೆ, ಆ ಮೋಕ್ಷ ಅಂತಂದ್ರೆ ಅದರ ಅರ್ಥ ನಾವು ಈ ಪ್ರಾಪಂಚಿಕ ಬಂಧನಗಳಿಂದ ಬಿಡುಗಡೆಯನ್ನು ಪಡೆಯುವಂಥದ್ದು, ಈ ಪ್ರಾಪಂಚಿಕ ವಿಷಯಗಳ ಮೇಲೆ ವೈರಾಗ್ಯವನ್ನ ಪಡೆಯುವಂಥದ್ದು. ಆದ್ರೆ ಭಗವಂತನ ದಿವ್ಯ ಸೇವಾ ಪ್ರಾಪ್ತಿಯ ಮೋಕ್ಷದ ಪರಿಪೂರ್ಣ ನೆಲೆ, ಪರಿಪೂರ್ಣವಾಗ್ಬೇಕು. ನಮ್ಮ ಮೋಕ್ಷದ ಪರಿಪೂರ್ಣ ನೆಲೆಗೆ ತಲುಪಬೇಕು ಅಂತಂದ್ರೆ ಅದು ಭಗವಂತನ ದಿವ್ಯ ಸೇವೆ ನಮ್ಗೆ ಪ್ರಾಪ್ತಿಯಾದಾಗ್ಲೇ ಅದು ಆ ಮೋಕ್ಷ ಅನ್ನೋದು ಪರಿಪೂರ್ಣ ನೆಲೆಗೆ ಬರ್ಲಿಕ್ಕೆ ಸಾಧ್ಯ. ಅಂತಹ ನೆಲೆಯನ್ನು ಜ್ಞಾನ ಮತ್ತು ವೈರಾಗ್ಯದಿಂದ ನಾವು ಈಗಾಗಲೇ ವಿವರಿಸಿದಂತೆ ಭಾಗವತ 1.2.12 ಸಾಧಿಸಲಾಗುವುದು ಇದರಲ್ಲಿ ಹೇಳ್ತಾ ಇದ್ದಾರೆ. ಈಗಾಗಲೇ ಹೇಳಿದ್ದಾರೆ. ಭಾಗವತ 1ನೇ ಸ್ಕಂದದ 2ನೇ ಅಧ್ಯಾಯದ 12ನೇ ಶ್ಲೋಕದಲ್ಲಿ ಹೇಳಿದ್ದಾರೆ, ತತ್ ಶ್ರದ್ಧಾ ಧಾನ ಮುನಯ ಜ್ಞಾನ ವೈರಾಗ್ಯ ಯುಕ್ತಯ ಪಶ್ಯಂತಿ ಆತ್ಮನೀಚ ಆತ್ಮನಾಂ ಭಕ್ತ್ಯಾಶ್ರಿತ ಗೃಹೀತಯ. ತೀವ್ರವಾದ ಜಿಜ್ಞಾಸೆಯುಳ್ಳ ಶಿಷ್ಯ ಅಥವಾ ಮುನಿ ಜ್ಞಾನ ವೈರಾಗ್ಯ ಸಂಪನ್ನನಾಗಿ ತಾನು ವೇದಾಂತ ಶ್ರುತಿಯಿಂದ ಕೇಳಿ ತಿಳಿದ ಪ್ರಕಾರ ಭಕ್ತಿಯುತ ಸೇವೆ ಸಲ್ಲಿಸುವ ಮೂಲಕ ಪರಾತ್ಪರ ಸತ್ಯವನ್ನು ಸಾಕ್ಷಾತ್ಕರಿಸಿಕೊಳ್ಳುವನು. ಅಂದ್ರೆ ಜಿಜ್ಞಾಸೆ, ಯಾರಲ್ಲಿ ತೀವ್ರವಾದ ಆಸಕ್ತಿ ಇದೆ ಅಂತಹ ಶಿಷ್ಯ ಜ್ಞಾನ ಮತ್ತು ವೈರಾಗ್ಯವನ್ನ ಪಡ್ಕೊಂಡು ವೇದ ಶ್ರುತಿಗಳನ್ನ ಕೇಳಿ ತಿಳಿದ ಪ್ರಕಾರ ಭಕ್ತಿಯುತ ಸೇವೆಯಲ್ಲಿ, ವೇದಗಳಲ್ಲಿ ಅದರ ಮೂಲ ಉದ್ದೇಶ ಹೇಳುವುದು ಏನಂತಂದ್ರೆ ಭಗವಂತನನ್ನ ಆರಾಧನೆ ಮಾಡುವಂಥದ್ದು. ಯಾವ ರೀತಿ ಅಂದ್ರೆ ಭಕ್ತಿಯುತ ಸೇವೆ ಮಾಡುವುದು. ಆ ರೀತಿ ಮಾಡುವ ಮೂಲಕ ಮಾತ್ರ ನಿಜವಾಗ್ಲೂ ನಾವು ಪರಾತ್ಪರ ಸತ್ಯವನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ಮತ್ತು ಶ್ರೀಲ ಶುಕಮುನಿಗಳು ನೀಡಿದಂತಹ ಪರಿಪೂರ್ಣ ಜ್ಞಾನವು ಭಗವಂತನ ದಿವ್ಯ ಸೇವಾ ಪ್ರಾಪ್ತಿಯಲ್ಲಿ ಪರಿಣಮಿಸುತ್ತದೆ. ಒಂದು ನಿಮಿಷ. ಹರಿ ಕೃಷ್ಣ.
ಕ್ಷಮಿಸಿ. ಶ್ಲೋಕ 17. ತನ್ನ ಪರಂ ಪುಣ್ಯಂ ತನ್ನ ಪರಂ ಪುಣ್ಯಂ ಅಸಂವೃತ ಅರ್ಥಂ ಆಖ್ಯಾನಾಂ ಅತಿ ಅದ್ಭುತ ಯೋಗನಿಷ್ಠಂ ಆಖ್ಯಾಹಿ ಅನಂತ ಆಚರಿತ ಉಪಪನ್ನ ಪಾರೀಕ್ಷಿತಂ ಭಾಗವತ ಅಭಿರಾಮಂ. ಅನುವಾದ: ಆದುದರಿಂದ ಅನಂತನಾದ ಭಗವಂತನ ಕಥೆಗಳನ್ನು ದಯವಿಟ್ಟು ನಮಗಾಗಿ ನಿರೂಪಿಸಿ, ಏಕೆಂದರೆ ಅವು ನಿರ್ಮಲಗೊಳಿಸುವಂತಹವು ಮತ್ತು ಶ್ರೇಷ್ಠವಾದವು. ಅವನು ಪರೀಕ್ಷಿತ ಮಹಾರಾಜನಿಗೆ ಹೇಳಲಾಗಿದೆ. ಅಲ್ಲಿ ಭಕ್ತಿಯೋಗ ತುಂಬಿರುವುದರಿಂದ ಶುದ್ಧ ಭಕ್ತರಿಗೆ ತುಂಬಾ ಪ್ರಿಯವಾಗಿವೆ. ಇಲ್ಲಿ ಅವರು ಕೇಳ್ತಾ ಇದ್ದಾರೆ ಸುತ್ತ ಗೋಸ್ವಾಮಿಗಳನ್ನ, ನಮಗೆ ಅಂತಹ ಅನಂತನಾದ ಭಗವಂತನ ಕಥೆಗಳನ್ನ ಇನ್ನಷ್ಟು ಮತ್ತಷ್ಟು ಹೇಳಿ, ಯಾಕಂದ್ರೆ ಅದು ಎಲ್ಲರ ಹೃದಯವನ್ನ ನಿರ್ಮಲಗೊಳಿಸುವಂತದ್ದು, ಶ್ರೇಷ್ಠವಾದದ್ದು, ಉತ್ತಮವಾದದ್ದು. ಮತ್ತೆ ಪರೀಕ್ಷಿತ ಮಹಾರಾಜನಿಗೆ ಹೇಳಿದ್ದಾರೆ, ಅಂದ್ರೆ ಅವನು ಹೇಗೆ ಅದನ್ನ ಕೇಳಿ ಭಗವಂತನನ್ನ ಪಡ್ಕೊಂಡ ಅಂತಹ ಕಥೆಗಳನ್ನ ಕುರಿತು ನಮ್ಗೆ ಇನ್ನಷ್ಟು ಮತ್ತಷ್ಟು ಹೇಳಿ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಅಲ್ಲಿ ಭಕ್ತಿ ಯೋಗ ಮತ್ತೆ ಶುದ್ಧ ಭಕ್ತರ ವಿಷಯ ಇರುವುದರಿಂದ ನಮಗೆ ಅದು ತುಂಬಾ ಪ್ರಿಯವಾದವೂ ಆಗಿದೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದನಿಂದ ಪ್ರಭುಪಾದರಿಗೆ ಜಯವಾಗಲಿ. ಮಹಾರಾಜ ಪರೀಕ್ಷಿತನಿಗೆ ಹೇಳಲಾದದ್ದು ಮತ್ತೆ ಶುದ್ಧ ಭಕ್ತರಿಗೆ ತುಂಬಾ ಪ್ರಿಯವಾದದ್ದು ಯಾವುದು ಅಂತಂದ್ರೆ ಅದು ಶ್ರೀಮದ್ ಭಾಗವತ. ಮಹಾರಾಜ ಪರೀಕ್ಷಿತನಿಗೆ ಶುಕಮುನಿಗಳು ಹೇಳಿದ್ದು ಭಾಗವತವನ್ನ ಕುರಿತಾಗಿ. ಶುದ್ಧ ಭಕ್ತರಿಗೂ ತುಂಬಾ ಪ್ರೀತಿ ಅಂದ್ರೆ ಯಾವ್ದು ತುಂಬಾ ಪ್ರಿಯವಾದದ್ದು ಅಂದ್ರೆ ಅದು ಕೂಡ ಭಾಗವತ. ಶ್ರೀಮದ್ ಭಾಗವತದಲ್ಲಿ ವಿಶೇಷವಾಗಿ ಭಗವಂತನ ಲೀಲಾ ಕಾರ್ಯಗಳ ನಿರೂಪಣೆ ತುಂಬಿಕೊಂಡಿದೆ. ಆದುದರಿಂದಲೇ ಅದು ಭಕ್ತಿ ಯೋಗದ ವಿಜ್ಞಾನ ಅಥವಾ ಭಗವಂತನ ಭಕ್ತಿ ಸೇವೆ ಎಂದು ಹೇಳಬಹುದು. ನಾವು ಯಾವಾಗ ಈ ಭಾಗವತರನ್ನ ಅನುಸರಣೆ ಮಾಡ್ತೀವಿ ಆಗ ನಾವು ಅದನ್ನ ನಾವು ಕೂಡ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಇದನ್ನ ಭಕ್ತಿ ಯೋಗದ ವಿಜ್ಞಾನ ಅಂತ ಕರೀತಾ ಇದ್ದಾರೆ. ಆದುದರಿಂದಲೇ ಅದು ಪರಮ ಅಥವಾ ಸರ್ವಶ್ರೇಷ್ಠವಾದದ್ದು. ಅದರಲ್ಲಿ ಸಕಲ ಜ್ಞಾನ ಮತ್ತು ಧರ್ಮ ಸಮೃದ್ಧಿ ಇದ್ದರೂ ಭಗವಂತನ ಭಕ್ತಿ ಸೇವೆಯಿಂದಾಗಿ ಅದು ವಿಶೇಷವಾಗಿ ಸಂಪದ್ಭರಿತವಾಗಿದೆ. ಭಾಗವತದಲ್ಲಿ ನಮ್ಗೆ ಎಲ್ಲ ಜ್ಞಾನವೂ ಸಿಗುತ್ತೆ. ಅದರಲ್ಲಿ ಇಲ್ಲದೆ ಇರುವಂತದ್ದು ಬೇರೆಲ್ಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಯಾವುದೇ ಒಂದು ವಿಷಯವನ್ನ ಕುರಿತು ಯಾರಿಗೆ ಆಸಕ್ತಿ ಇದ್ರೂ ಕೂಡ, ರಾಜಕೀಯವಾಗಿ ಇರ್ಬೋದು, ಸಾಮಾಜಿಕವಾಗಿ ಇರ್ಬೋದು, ಅಥವಾ ಏನೇ ಒಂದು ವಿಷಯವನ್ನ ಕುರಿತಾಗಿ ನಾವು ತಿಳ್ಕೋಬೇಕು, ವೈಜ್ಞಾನಿಕವಾಗಿ ವಿಜ್ಞಾನ ತಿಳ್ಕೋಬೇಕು ಅಂತಿದ್ರು ಕೂಡ ನಾವು ಈ ಭಾಗವತದಲ್ಲಿ ಆ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದು ಧರ್ಮದಿಂದ ಸಮೃದ್ಧಿಯನ್ನ ಹೊಂದಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಭಗವಂತನ ಭಕ್ತಿ ಸೇವೆಯಿಂದ ಅದು ವಿಶೇಷವಾಗಿ ಸಂಪದ್ಭರಿತವಾಗಿದೆ. ಇಲ್ಲಿ ನಮ್ಗೆ ನೇರವಾಗಿ ಭಕ್ತಿ ಸೇವೆಯನ್ನ ತಿಳಿಸ್ಕೊಡ್ತಾ ಇರೋದ್ರಿಂದ ಅದು ವೇದಗಳಿಗಿಂತ ಉತ್ತಮವಾದ್ದಾಗಿದೆ. ಶ್ಲೋಕ 18. ಶ್ರುತಾ ಉವಾಚ ಅಹೋ ವಯಂ ಜನ್ಮಭೃತೋ ಅದ್ಯ ಅಸ್ಮಾ ವೃತ್ತಾನು ವೃತ್ಯಾಪಿ ವಿಲೋಮ ಜಾತ ತೌಷ್ಕುಲ್ಯಮಾದಿಂ ವಿದುನೋತಿ ಶೀಘ್ರಂ ಮಹತ್ತಮಾನಾಂ ಅಭಿಧಾನ ಯೋಗ. ಅನುವಾದ: ಸುತಮುನಿಗಳು ಹೀಗೆ ಹೇಳಿದರು, ಹೇ ದೇವ, ನಾವು ಮಿಶ್ರವರ್ಣದಲ್ಲಿ ಹುಟ್ಟಿದವರಾದರೂ ಜ್ಞಾನದಲ್ಲಿ ಮುಂದುವರಿದ ಶ್ರೇಷ್ಠರನ್ನು ಕೇವಲ ಸೇವಿಸಿ ಮತ್ತು ಅನುಸರಿಸಿದ್ದರಿಂದಲೇ ಹುಟ್ಟಿನಿಂದ ಕೆಳಸ್ತರವಾಗಿದ್ದರೂ ಮೇಲುಸ್ತರಕ್ಕೆ ಉನ್ನತಿ ಪಡೆದಿದ್ದೇವೆ. ಅಂತಹ ಮಹಾತ್ಮರೊಂದಿಗೆ ಮಾತನಾಡಿದರೂ ಸಾಕು, ಕೆಳವರ್ಗದಲ್ಲಿ ಜನಿಸಿದ್ದರಿಂದ ಉಂಟಾಗಿರುವ ಎಲ್ಲ ಅನರ್ಹತೆಗಳನ್ನು ತಕ್ಷಣವೇ ನಿವಾರಿಸಿಕೊಂಡು ಶುದ್ಧೀಕರಣಗೊಳ್ಳಬಹುದು ಅಂತ ಇಲ್ಲಿ ಸೂತಮುನಿಗಳು ಹೇಳ್ತಾ ಇದ್ದಾರೆ. ಅಂದ್ರೆ ಅವರು ಮಿಶ್ರವರ್ಣಕ್ಕೆ ಸೇರಿದವರು ಅಂತ. ಅಂದ್ರೆ ಈಗ ನಾನು ಹೇಳ್ತಾ ಇದ್ವಿ, ಅಂದ್ರೆ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದಂತಹ ಒಂದು ಬ್ರಾಹ್ಮಣರ ಹೆಂಗಸನ್ನ ಅದಕ್ಕಿಂತ ಕೆಳವರ್ಗದಲ್ಲಿ ಸೇರಿರುವಂತ ಕ್ಷತ್ರಿಯ, ಶೂದ್ರ ಅಥವಾ ವೈಶ್ಯರು ಮದ್ವೆ ಆಗ್ತಾ ಇರ್ಲಿಲ್ಲ. ಅದು ಒಂದು ಸರಿಯಾದ ರೀತಿಯ ಒಂದು ಮದ್ವೆ ಅಂತ ಕರೆಯೋದಿಲ್ಲ. ಯಯಾತಿ ಹೇಗೆ ಅವನು ದೇವಯಾನಿಯನ್ನ ಮದ್ವೆ ಆಗ್ತಾನೆ, ಆಗ ಅವನು ಹೇಳ್ತಾನೆ, ಇಲ್ಲ ನಾನು ಇದು ಸರಿಯಾದ ಒಂದು ರೀತಿಯಲ್ಲ. ಯಯಾತಿ ಅವನು ಕ್ಷತ್ರಿಯನಾಗಿರ್ತಾನೆ, ದೇವಯಾನಿ ಅವರು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿರ್ತಾರೆ. ಹಾಗೆ ಅದು ಮಿಶ್ರವರ್ಣದಲ್ಲಿ ಹೀಗೆ ಹುಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೂತ ಗೋಸ್ವಾಮಿಗಳು ಕೂಡ ಅದೇ ರೀತಿ ಒಂದು ಜನ್ಮವನ್ನು ಪಡೆದಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೇ ತಂದೆ ರೋಮಹರ್ಷ ಮಹರ್ಷಿಗಳು, ಅಲ್ಲಿ ಅವರು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿಲ್ಲ ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ. ಹಾಗೆ ಅವರು ಉನ್ನತ ಕುಟುಂಬದಲ್ಲಿ ಜನಿಸಿದಂತಹ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದಂತಹ ಒಂದು
ತಾಯಿ ಅವರನ್ನ ಮದ್ವೆ ಆಗಿದ್ದಾರೆ. ಆದ ಕಾರಣ ಇದು ಒಂದು ಮಿಶ್ರವರ್ಣದಲ್ಲಿ ಹುಟ್ಟಿದವರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ ಕಾರಣ ಇಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾನು ಅಂತಹ ಒಂದು ಉನ್ನತ ಕುಟುಂಬದಲ್ಲಿ ಜನ್ಮ ನನಗೆ ಸಿಗ್ಲಿಲ್ಲ ಅಂದ್ರೂ ಕೂಡ ನನಗೆ ಈ ಜ್ಞಾನವನ್ನು ಪಡೆಯೋದಕ್ಕೆ ಹೇಗೆ ಸಾಧ್ಯ ಆಯ್ತು ಅಂತಂದ್ರೆ, ನಾನು ಯಾವಾಗ ಶುದ್ಧ ಭಕ್ತರನ್ನ, ಮಹಾತ್ಮರ ಮಾತುಗಳನ್ನ, ಅವರ ಒಂದು ಸಂಘ, ಒಂದು ಕ್ಷಣ ಮಾತ್ರ ನಾವು ಶುದ್ಧ ಭಕ್ತರ ಸಂಘವನ್ನ ಪಡೆದ್ರು ಸಾಕು, ಅದು ನಮ್ಮ ಜೀವನದಲ್ಲಿ ಅನೇಕ ಅನರ್ಹತೆಗಳನ್ನ ನಿವಾರಿಸ್ಕೊಳ್ಳೋದಕ್ಕೆ, ಶುದ್ಧೀಕರಣಗೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗೆ ನಾನು ಇಲ್ಲಿ ಶುಕಮುನಿಗಳು, ಉನ್ನತ ಸ್ತರದಲ್ಲಿದ್ದಂತಹ ಶುಕಮುನಿಗಳು, ಮಹಾತ್ಮರು, ಅವರಿಂದ ಕೇಳಿದ್ರಿಂದ ನನ್ನಲ್ಲಿದ್ದಂತಹ ದೋಷಗಳು ನಿವಾರಣೆ ಆಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಮುಂದೆ ಹೇಳ್ತಾರೆ ಹೇಗೆ ಶುದ್ಧ ಭಕ್ತರಿರ್ತಾರೆ, ಅಂತವರ ಸಂಘ ಅನ್ನೋದು ಎಷ್ಟು ಮುಖ್ಯವಾದದ್ದು. ಇಲ್ಲಿ ಶುಕಮುನಿಗಳಿಂದ ಅವರು ಕೇಳಿದ್ದಾರೆ. ಮತ್ತೆ ಅವರು ಈಗ ಹೇಳ್ತಾ ಇರುವಂತದ್ದು ಕೂಡ ನೈಮಿಷಾರಣ್ಯದ ಋಷಿ ಮುನಿಗಳಿಗೆ, ಅವರು ಕೂಡ ಬ್ರಾಹ್ಮಣರಾಗಿದ್ದಾರೆ. ಅವರ ಸಂಘದಲ್ಲಿ ಇದ್ದ ಕಾರಣ ಸೂತ ಗೋಸ್ವಾಮಿಗಳು ಅವರು ಯಾವುದೇ ರೀತಿ ಒಂದು ಪತನವನ್ನ ಹೊಂದಿಲ್ಲ. ಅಂದ್ರೆ ಯಾರು ಈ ರೀತಿ ಮಿಶ್ರವರ್ಣಕ್ಕೆ ಸೇರಿರ್ತಾರೆ ಅವರು ಅನರ್ಹರಾಗಿರ್ತಾರೆ. ಆ ಎಲ್ಲಾ ಅನರ್ಹತೆಗಳು ಅವರು ಕಳ್ಕೊಂಡ್ರು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಮುಂದೆ ಪ್ರಭುಪಾದರು, ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಸೂತ ಮುನಿಗಳು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದವರಲ್ಲ, ಅವರು ಮಿಶ್ರವರ್ಣದ ಕುಟುಂಬವೊಂದರಲ್ಲಿ ಅಥವಾ ಅಸಂಸ್ಕೃತವಾದ ಕೆಳಸ್ತರದ ಕುಟುಂಬದಲ್ಲಿ ಹುಟ್ಟಿದವರು. ಆದರೆ ಶುಕಮುನಿಗಳ ಮತ್ತು ನೈಮಿಷಾರಣ್ಯದ ಮಹಾಋಷಿಗಳ ಉನ್ನತ ಮಟ್ಟದ ಸಂಸರ್ಗದಿಂದ ಸೂತ ಮುನಿಗಳ ಕೆಳವರ್ಗದಲ್ಲಿ ಹುಟ್ಟಿದ ಅನರ್ಹತೆಗಳು ನಿಸ್ಸಂಶಯವಾಗಿ ತೊಳೆದು ಹೋಯಿತು. ನಮ್ಗೆ ಮುಂದೆ ಚೈತನ್ಯ ಮಹಾಪ್ರಭುಗಳು ಕೂಡ ಹೇಳ್ತಾರೆ, ಈ ಹುಟ್ಟಿನಿಂದ ಬರುವಂತದ್ದು ಅಲ್ಲ ಈ ಅರ್ಹತೆ ಅನ್ನೋದು, ಅದು ಅವರ ಗುಣ ಮತ್ತೆ ಸ್ವಭಾವದಿಂದ ಬರುವಂತದ್ದು. ಅದಕ್ಕೆ ಉದಾಹರಣೆ ಕೂಡ ಕೊಡ್ತಾರೆ ಪ್ರಭುಪಾದರು. ನಮಾಚಾರಿ ಹರಿದಾಸ್ ಠಾಕೂರರು ಅವರು ಒಂದು ಮುಸ್ಲಿಂ ಕುಟುಂಬದಲ್ಲಿ ಹುಟ್ಟಿದವರು. ಯಾರು ಯಾವ ಕುಟುಂಬದಲ್ಲಿ ಹುಟ್ಟಿದ್ರು ಅನ್ನೋದು ಮುಖ್ಯವಾದದ್ದಲ್ಲ. ಹಿಂದಿನ ಕಾಲದಲ್ಲಿ ಇದನ್ನ ಯಾರು ಕೂಡ ಬೆಂಬಲಿಸ್ತಾ ಇರ್ಲಿಲ್ಲ. ಆದ್ರೆ ಈಗ ಅದು ಹೆಚ್ಚುತ್ತಾ ಇರೋದಕ್ಕೆ ಕಾರಣ ಏನು ಅಂತಂದ್ರೆ, ಯಾವಾಗ ಈ ಭಾರತದಲ್ಲಿ ಆಂಗ್ಲರ ಪ್ರವೇಶ ಆಯ್ತು, ಅವರು ಜನರನ್ನ ಒಡೆದು ಆಳ್ಬೇಕು ಅನ್ನುವಂತ ಪ್ರಯತ್ನ ಮಾಡಿದ್ರು. ಅಂದ್ರೆ ಎಲ್ಲರನ್ನು ಕೂಡ ಬೇರೆ ಬೇರೆಯಾಗಿ ಮಾಡಿದ್ರು. ಅಂದ್ರೆ ಜಾತಿಯ ಆಧಾರದ ಮೇಲೆ ದೇಶವನ್ನ ಒಡೆದು ಆಳ್ಬೇಕು ಅಂತ ಯೋಚನೆ ಮಾಡಿ ಈ ಒಂದು ಪದ್ಧತಿಯನ್ನ ಅವರು ಪ್ರಾರಂಭ ಮಾಡಿದ್ರು. ಅದಕ್ಕೆ ಮೊದಲು ಈ ರೀತಿ ಯಾವುದೇ ಒಂದು ಭೇದ ಭಾವ ಇರ್ಲಿಲ್ಲ ಅನ್ನೋದನ್ನ ನಾವು ಇಲ್ಲಿ ಒಂದು ಉದಾಹರಣೆಯಾಗಿ ನೋಡ್ಬೋದು. ಸೂತ ಗೋಸ್ವಾಮಿಗಳನ್ನ ಕೆಳವರ್ಗದಲ್ಲಿ ಹುಟ್ಟಿದ ಅನರ್ಹತೆಯು ನಿಸ್ಸಂಶಯವಾಗಿ ತೊಳೆದು ಹೋಯಿತು. ಶ್ರೀ ಚೈತನ್ಯ ಮಹಾಪ್ರಭುಗಳು ವೈದಿಕ ಶಾಸ್ತ್ರಾನುಸಾರವಾಗಿ ಈ ತತ್ವವನ್ನು ಅನುಸರಿಸಿದರು. ತಮ್ಮ ದಿವ್ಯ ಸಂಪರ್ಕದಿಂದ ಕೆಳಸ್ತರದಲ್ಲಿ ಹುಟ್ಟಿದ ಎಂದರೆ ಜನನ ಅಥವಾ ಕರ್ಮದಿಂದ ಅನರ್ಹರಾದ ಅನೇಕರನ್ನು ಭಕ್ತಿ ಸೇವೆಯ ಸ್ಥಾನಮಾನಕ್ಕೆ ಮೇಲೆತ್ತಿದರು. ಅವರನ್ನು ಆಚಾರ್ಯ ಅಥವಾ ಅಧಿಕೃತವಾದ ಸ್ಥಾನದಲ್ಲಿ ಸ್ಥಾಪಿಸಿದರು. ಯಾವನೇ ವ್ಯಕ್ತಿ ಇರಲಿ, ಅವನು ಏನೇ ಆಗಿರಲಿ, ಹುಟ್ಟಿನಿಂದ ಬ್ರಾಹ್ಮಣನಿರಲಿ ಅಥವಾ ಶೂದ್ರನಿರಲಿ, ಆಶ್ರಮದ ದೃಷ್ಟಿಯಿಂದ ಗೃಹಸ್ಥನಾಗಿರಲಿ ಅಥವಾ ಸನ್ಯಾಸಿಯಾಗಿರಲಿ, ಆತ ಕೃಷ್ಣ ವಿಜ್ಞಾನವನ್ನು ಬಲ್ಲವನಾಗಿದ್ದರೆ ಅವನನ್ನು ಆಚಾರ್ಯ, ಗುರು ಅಥವಾ ಆಧ್ಯಾತ್ಮಿಕ ಮಾರ್ಗದರ್ಶಿ ಎಂದು ಸ್ವೀಕರಿಸಬಹುದೆಂದು ಸ್ಪಷ್ಟವಾಗಿ ಹೇಳಿದರು. ಈ ಒಂದು ಆಧಾರದ ಮೇಲೆ ಪ್ರಭುಪಾದರು ಕೂಡ, ಶ್ರೀಲ ಪ್ರಭುಪಾದರು ಕೂಡ ಈ ಇಸ್ಕಾನ್ ಸಂಸ್ಥೆಯಲ್ಲಿ ಯಾವ ಜಾತಿಗೆ ಹುಟ್ಟಿದ್ದಾರೆ ಮತ್ತೆ ಯಾವ ವರ್ಗಕ್ಕೆ ಸೇರ್ತಾರೆ ಅಂತ ಯಾರನ್ನು ಕೂಡ ಭೇದ ಭಾವ ಮಾಡ್ದಿರ ಎಲ್ಲರಿಗೂ ಕೂಡ ಕೃಷ್ಣ ವಿಜ್ಞಾನವನ್ನ ಸಮಾನವಾಗಿ ಕೊಟ್ರು. ನಾವು ಈ ಒಂದು ಪದ್ಧತಿಯನ್ನ ಬೇರೆ ಯಾವುದೇ ಸಂಸ್ಥೆಗಳಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೂ ಕೂಡ ಈ ರೀತಿ ವರ್ಣಭೇದ ಮತ್ತೆ ಈ ರೀತಿ ಆಶ್ರಮ ಭೇದಗಳನ್ನ ನೋಡಿದಿರ ಎಲ್ಲರಿಗೂ ಕೂಡ ದೀಕ್ಷೆ ಕೊಡುವಂತದ್ದು, ಎಲ್ಲರಿಗೂ ಕೂಡ ಭಗವಂತನ ಜ್ಞಾನವನ್ನು ಕೊಡುವಂತದ್ದು ಅದು ತೀರಾ ವಿರಳವಾದದ್ದು. ಚೈತನ್ಯ ಮಹಾಪ್ರಭುಗಳು ಅದನ್ನ ಮಾಡಿದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೂತ ಮುನಿಗಳು ಕೃಷ್ಣ ವಿಜ್ಞಾನವನ್ನು ಶುಕಮುನಿ ಅಥವಾ ವೇದವ್ಯಾಸರಂತಹ ಶ್ರೇಷ್ಠ ಋಷಿಗಳಿಂದ ಹಾಗೂ ಅಧಿಕಾರ ಉಳ್ಳವರಿಂದ ಕಲಿತವರಾಗಿದ್ದರು. ಅಂದ್ರೆ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಂತಹ ಅಧಿಕೃತ ಗುರುಗಳ ಮೂಲಕ ಅವರು ಅದನ್ನ ಪಡೆದಿದ್ರು. ಆ ವಿಷಯದಲ್ಲಿ ಅವರು ಎಷ್ಟು ಪರಿಣಿತರಾಗಿದ್ದರೆಂದರೆ, ನೈಮಿಷಾರಣ್ಯದ ಋಷಿಗಳು ಕೂಡ ಶ್ರೀಮದ್ ಭಾಗವತ ರೂಪದ ಕೃಷ್ಣ ವಿಜ್ಞಾನವನ್ನು ಸೂತ ಮುನಿಗಳಿಂದ ಕೇಳಲು ಕಾತರರಾಗಿದ್ದರು. ಅಂದ್ರೆ ನೈಮಿಷಾರಣ್ಯದ ಋಷಿಗಳು ಅಂದ್ರೆ ಅಲ್ಲಿ ಈ ಕಥೆ ನಡೀತಿದ್ದಾಗ ಪರೀಕ್ಷಿತ ಮಹಾರಾಜನಿಗೆ ಭಾಗವತವನ್ನ ಶುಕಮುನಿಗಳು ಹೇಳ್ತಿದ್ದಾಗ ಅವರು ಸೂತ ಮುನಿಗಳನ್ನ, ನೀವು ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರಲ್ಲ, ನೀವು ಇದನ್ನ ಕೇಳಲಿಕ್ಕೆ ಯೋಗ್ಯರಲ್ಲ ಅಂತ ಯಾವುದೇ ರೀತಿ ಅವರಿಗೆ ನಿರಾಕರಣೆಯನ್ನ ಮಾಡ್ಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ನೈಮಿಷಾರಣ್ಯದ ಋಷಿಗಳು ಕೂಡ ಎಲ್ಲೂ ಹೇಳಲಿಲ್ಲ, ನೀವು ಒಂದು ಒಳ್ಳೆಯ ಕುಟುಂಬದಲ್ಲಿ ಜನಿಸಿದವರಲ್ಲ, ಆದ ಕಾರಣ ನಿಮ್ಮಿಂದ ನಾವು ಅದನ್ನ ಕೇಳುವುದಿಲ್ಲ ಅಂತ ಅವರು ಕೂಡ ಹೇಳಿಲ್ಲ. ಅವರು ಕೂಡ ಆ ಕೃಷ್ಣ ವಿಜ್ಞಾನವನ್ನ ಕೇಳುವುದಕ್ಕೆ ಕಾತರರಾಗಿದ್ರು. ಹೀಗಾಗಿ ಬೋಧನೆ ಪಡೆಯುವಲ್ಲಿ ಮತ್ತೆ ಬೋಧಿಸುವಲ್ಲಿ ಎರಡೂ ನೆಲೆಯಲ್ಲಿ ಸೂತ ಮುನಿಗಳಿಗೆ ಮಹಾತ್ಮರ ಸಂಸರ್ಗ ಪ್ರಾಪ್ತವಾಯಿತು. ಈ ರೀತಿ ಅವ್ರಿಗೆ
ಉತ್ತಮ ಭಾಗವತರ ಒಂದು ಸಂಪರ್ಕ ಸಿಕ್ತು. ಆಧ್ಯಾತ್ಮ ವಿಜ್ಞಾನ ಅಥವಾ ಕೃಷ್ಣ ವಿಜ್ಞಾನವನ್ನು ಅಧಿಕಾರ ಪಡೆದವರ ಮೂಲಕ ಕಲಿಯಬೇಕು. ಒಬ್ಬನು ಈ ವಿಜ್ಞಾನವನ್ನು ಬೋಧಿಸುವಾಗ ಇನ್ನೂ ಹೆಚ್ಚು ಅರ್ಹತೆಯನ್ನು ಪಡೆಯುತ್ತಾನೆ. ಅಂದ್ರೆ ನಾವು ಯಾವಾಗ್ಲೂ ಕೂಡ ಅಧಿಕೃತ ಗುರು ಶಿಷ್ಯ ಪರಂಪರೆಯಲ್ಲಿ ಈ ವಿಜ್ಞಾನವನ್ನ ಕಲಿಬೇಕು. ಮತ್ತೆ ಯಾವಾಗ ಅದನ್ನ ನಾವು ಇನ್ನೊಬ್ಬರಿಗೆ ಹೇಳೋದಕ್ಕೆ ಹೋಗ್ತೀವಿ, ಆಗ ನಾವು ನಿಜವಾಗ್ಲೂ ಜಾಸ್ತಿ ಅರ್ಹತೆಯನ್ನ ಪಡಿತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾವ್ ಇನ್ನೊಬ್ಬರಿಗೆ ಹೇಳ್ಬೇಕಾದ್ರೆ ಅದನ್ನ ನಾವು ಮೊದ್ಲು ಕಲಿಬೇಕಾಗತ್ತೆ. ನಾವು ಮೊದ್ಲು ಕಲಿತೀವಿ ಅಂತಂದ್ರೆ ನಾವ್ ಇನ್ನು ಸ್ವಲ್ಪ ಜಾಸ್ತಿ ತಿಳ್ಕೊಳ್ಬೇಕಾಗತ್ತೆ. ಸೂತ ಮುನಿಗಳು ಇಂತಹ ಉಭಯ ಅನುಕೂಲವನ್ನು ಪಡೆದವರು. ಅವರಿಗೆ ಈ ಎರಡೂ ರೀತಿ ಒಂದು ಅನುಕೂಲ ಆಯ್ತು. ಆದ್ದರಿಂದಲೇ ಅವರು ಕೆಳವರ್ಗದಲ್ಲಿ ಹುಟ್ಟಿದ ಎಲ್ಲಾ ಅನರ್ಹತೆಗಳಿಂದ ಮತ್ತು ಮನೋಗ್ಲಾನಿಗಳಿಂದ ಸಂಪೂರ್ಣವಾಗಿ ಮುಕ್ತರಾಗಿದ್ದರು. ಅಂದ್ರೆ ಅವರಲ್ಲಿ ಈ ಕೆಳವರ್ಗದಲ್ಲಿ ಹುಟ್ಟಿದ್ರಿಂದ ಯಾವುದೇ ಅನರ್ಹತೆಗಳು ಏನೆಲ್ಲ ಇತ್ತು ಅದೆಲ್ಲವೂ ಕೂಡ ಅದು ಹೋಯ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಶ್ಲೋಕವು ಶುಕಮುನಿಗಳು ಕೆಳವರ್ಗದಲ್ಲಿ ಜನಿಸಿದ ಸೂತಮುನಿಗಳಿಗೆ ಆಧ್ಯಾತ್ಮಿಕ ವಿಜ್ಞಾನವನ್ನು ಬೋಧಿಸಲು ತಿರಸ್ಕರಿಸಲಿಲ್ಲ ಎಂಬುದನ್ನು, ನೈಮಿಷಾರಣ್ಯದ ಋಷಿಗಳು ಸೂತಮುನಿಗಳಿಂದ ಬೋಧನೆಗಳನ್ನು ಪಡೆಯಲು ತಿರಸ್ಕರಿಸಲಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ಸೂಚಿಸುತ್ತದೆ. ಇದರ ಅರ್ಥ ಏನೆಂದರೆ, ಸಾವಿರಾರು ವರ್ಷಗಳ ಹಿಂದೆ ಕೆಳವರ್ಗದಲ್ಲಿ ಜನಿಸಿದವರು ಆಧ್ಯಾತ್ಮಿಕ ವಿಜ್ಞಾನವನ್ನು ಕಲಿಯಬಾರದೆಂಬುದಾಗಲಿ ಅಥವಾ ಬೋಧಿಸಬಾರದೆಂಬುದಾಗಲಿ ನಿಬಂಧನೆ ಇರಲಿಲ್ಲ. ಹಿಂದೂ ಸಮಾಜದ ಜಾತಿ ಪದ್ಧತಿ ಎನಿಸುವಂತಹ ವ್ಯವಸ್ಥೆಯಲ್ಲಿ ನಿಷ್ಠೂರತೆಯು ಪ್ರಧಾನವಾದದ್ದು ಕಳೆದ 100 ವರ್ಷಗಳ ಅವಧಿಯಲ್ಲಷ್ಟೇ. ದ್ವಿಜ ಬಂಧುಗಳ ಅಥವಾ ಮೇಲ್ವರ್ಗದ ಕುಟುಂಬಗಳಲ್ಲಿನ ಅನರ್ಹ ವ್ಯಕ್ತಿಗಳ ಜನಸಂಖ್ಯೆ ಹೆಚ್ಚಿದ್ದೇ ಇದಕ್ಕೆ ಕಾರಣ. ಇಲ್ಲಿ ಪ್ರಭುಪಾದರು ಇನ್ನೂ ಒಂದು ಹೇಳ್ತಾ ಇದ್ದಾರೆ, ಅಲ್ಲಿ ಬ್ರಿಟಿಷರು ಬಂದ್ರು, ಒಡೆದು ಆಳುವಂತಹ ಕ್ರಮವನ್ನ ಶುರು ಮಾಡಿದ್ರು. ಆದ್ರೆ ಇಲ್ಲಿ ಅದು ಜಾಸ್ತಿ ಆಗೋದಕ್ಕೆ ಕಾರಣ ಏನಾಗಿತ್ತಂದ್ರೆ, ಇಲ್ಲಿ ಒಳ್ಳೆಯ ಬ್ರಾಹ್ಮಣರು ಇರ್ಲಿಲ್ಲ. ಎಲ್ಲರೂ ಕೂಡ ದ್ವಿಜ ಬಂಧುಗಳಾಗಿದ್ರು. ಅಂದ್ರೆ ಅವರು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ರು, ಆದ್ರೆ ಅವರಲ್ಲಿ ಯಾವುದೇ ಒಂದು ಅರ್ಹತೆ ಆಗ್ಲಿ ಆ ಗುಣಗಳಾಗ್ಲಿ ಅವರಲ್ಲಿ ಇರ್ಲಿಲ್ಲ. ಆದ ಕಾರಣ ಅವರ ಸಂಖ್ಯೆ ಹೆಚ್ಚಿದಾಗ ಅವ್ರು ಏನ್ ಮಾಡಿದ್ರು, ಈ ರೀತಿ ಜಾತಿ ಪದ್ಧತಿಯನ್ನ ಬೆಂಬಲ ಮಾಡಿದ್ರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಮೂಲ ವೈದಿಕ ಪದ್ಧತಿಯನ್ನು ಪುನರುಜ್ಜೀವನಗೊಳಿಸಿದರು. ಮಹಮದೀಯ ಕುಟುಂಬದಲ್ಲಿ ಜನಿಸಿದ್ದರೂ ಕೂಡ ಆ ಬಗ್ಗೆ ಯಾವುದೇ ಬಗೆಯ ಕ್ಲೇಶವಿಲ್ಲದಿದ್ದ ಶ್ರೀಲಾ ಹರಿದಾಸ್ ಠಾಕೂರರನ್ನು ಚೈತನ್ಯ ಮಹಾಪ್ರಭುಗಳು ನಾಮಾಚಾರ್ಯ ಮಟ್ಟಕ್ಕೆ ಎತ್ತಿದರು. ಅಂದ್ರೆ ಭಗವಂತನ ಪವಿತ್ರ ನಾಮಗಳ ವೈಭವವನ್ನು ಬೋಧಿಸುವ ಅಧಿಕಾರ ಸ್ಥಾನಕ್ಕೆ ಎತ್ತಿದರು. ಭಗವಂತನ ಶುದ್ಧ ಭಕ್ತರ ಶಕ್ತಿ ಈ ರೀತಿಯದು. ಗಂಗಾ ನದಿ ನೀರು ಶುದ್ಧವೆಂಬುದು ಒಪ್ಪಿತವಾದ ವಿಷಯ. ಅಂದ್ರೆ ಇಲ್ಲಿ ನಮ್ಗೆ ಒಂದು ಶ್ಲೋಕ ಕೂಡ ಬರುತ್ತೆ ಭಾಗವತದಲ್ಲಿ, ಅದನ್ನ ತಿಳಿಸ್ತಾ ಇದ್ದಾರೆ. ಗಂಗಾ ನದಿನಲ್ಲಿ ನಾವು ಅನೇಕ ಬಾರಿ ಮಿಂದು ಸ್ನಾನ ಮಾಡಿದ್ರೆ ನಮ್ಮ ಹಿಂದಿನ ಕರ್ಮಗಳು, ಆ ಪಾಪಗಳನ್ನ ನಾವು ಕಳ್ಕೊಳ್ಳಿಕ್ಕೆ ಸಾಧ್ಯ. ಆದ್ರೆ ಒಂದೇ ಒಂದು ಕ್ಷಣ ಮಾತ್ರ ಶುದ್ಧ ಭಕ್ತನ ಅಂದ್ರೆ ಭಾಗವತನ ಒಂದು ಸಂಪರ್ಕ ನಮ್ಗೆ ಆಯ್ತು ಅಂತಂದ್ರೆ ಅದು ನಮ್ಮನ್ನ ಆಧ್ಯಾತ್ಮಿಕವಾಗಿ ಎಷ್ಟು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಭಗವಂತನ ಶ್ರೇಷ್ಠ ಭಕ್ತರನ್ನು ಕೇವಲ ನೋಡುವುದರಿಂದಲೇ ಪತಿತಾತ್ಮರಾದ ಕೆಳವರ್ಗದಲ್ಲಿ ಜನಿಸಿದವರು ಶುದ್ಧೀಕರಣಗೊಳ್ಳುತ್ತಾರೆ. ಚೈತನ್ಯ ಮಹಾಪ್ರಭುಗಳನ್ನ ಬರೀ ನೋಡಿದ್ರೆ ಸಾಕು, ಪ್ರಭುಪಾದರ ಭಾವಾರ್ಥಗಳನ್ನ ಬರೀ ಓದಿದ್ರೆ ಸಾಕು, ಎಂತಹ ಕೆಳವರ್ಗದ ಜನರಾಗಿದ್ರು ಕೂಡ ಅವರಲ್ಲಿ ಒಂದು ಆಧ್ಯಾತ್ಮಿಕ ಬೆಳಕು ಅನ್ನೋದು ಅದು ಕಾಣಿಸ್ಕೊಳ್ಳುತ್ತೆ. ಹಾಗಿರುವಾಗ ನೇರ ಸಂಪರ್ಕದ ಪ್ರಭಾವ ಎಷ್ಟಾಗಬಹುದು. ಬರೀ ನೋಡೋದ್ ಮಾತ್ರ ಅಲ್ಲ, ಅವರ ಜೊತೆಯಲ್ಲಿ ಒಂದು ಸಂಪರ್ಕ ಸಿಕ್ಕಿದ್ರೆ ಇನ್ನೆಷ್ಟು ಅವರು ಪವಿತ್ರರಾಗಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಜಗತ್ತಿನಾದ್ಯಂತ ಅರ್ಹತೆಯುಳ್ಳ ಬೋಧಕರನ್ನು ಕಳುಹಿಸಿ ಜಗತ್ತಿನ ಮಲಿನಗೊಂಡ ವಾತಾವರಣವನ್ನು ಶುದ್ಧೀಕರಿಸಲು ಬಯಸಿದರು. ಅಂದ್ರೆ ಅವ್ರು ಹೇಳ್ತಾರೆ, ಭಾರತಾದ್ಯಂತ ಎಲ್ಲಾ ಕಡೆ ಅವರು ಪ್ರಚಾರ ಕಾರ್ಯದಲ್ಲಿ ತೊಡಗುತ್ತಾರೆ. ಅದೇ ರೀತಿ ಅವರು ಅವರ ಶಿಷ್ಯರಿಗೆ ಅದನ್ನೇ ಹೇಳ್ತಾರೆ. ಅವರು ಎಲ್ಲಾ ಪ್ರಪಂಚಾದ್ಯಂತ ಹೋಗಿ ಭಗವಂತನ ನಾಮ ಸಂಕೀರ್ತನೆಯನ್ನ ಎಲ್ಲರಿಗೂ ಕೂಡ ತಿಳಿಸ್ಕೊಡಿ ಅಂತ. ಈಗ ಆ ಜವಾಬ್ದಾರಿ ಭಾರತೀಯರದಾಗಿದೆ. ಅದೇ ಈಗ ಹೇಳ್ತಾ ಇದ್ದಾರೆ ಪ್ರಭುಪಾದರು, ಆ ಜವಾಬ್ದಾರಿ ಭಾರತ ಭೂಮಿಯಲ್ಲಿ ಹುಟ್ಟಿದ ನಮ್ಮೆಲ್ಲರದು ಆಗಿದೆ. ನಾವೆಲ್ಲರೂ ಕೂಡ ಭಗವಂತನ ಆ ವಿಜ್ಞಾನವನ್ನ ತಿಳ್ಕೋಬೇಕು, ಮತ್ತೆ ಅದನ್ನ ಬೇರೆಯೊಬ್ಬರಿಗೂ ಕೂಡ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅವರು ಈ ನಿಯೋಗವನ್ನು ವೈಜ್ಞಾನಿಕ ನೆಲೆಯಲ್ಲಿ ಸ್ವೀಕರಿಸಿ ಅತ್ಯುತ್ತಮ ಮಟ್ಟದ ಮಾನವೀಯ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ಪ್ರಸ್ತುತ ಪೀಳಿಗೆಯ ಮನೋವ್ಯಾಧಿಗಳು ದೈಹಿಕ ವ್ಯಾಧಿಗಳಿಗಿಂತ ತೀವ್ರ ಸ್ವರೂಪದಾಗಿವೆ. ಅಂದ್ರೆ ಈಗ ಹೇಳ್ತಾ ಇದ್ದಾರೆ, ಬರ್ತಾ ಇರುವ ಜನರೇಷನ್ ಅಲ್ಲಿ ಬರ್ತಾ ಇರುವಂತಹ ಒಂದು ಮನೋವ್ಯಾಧಿ ಅಂತ ಹೇಳ್ತಾ ಇದ್ದಾರೆ. ಈ ಕೃಷ್ಣ ವಿಜ್ಞಾನ ಇಲ್ದಿರ ಈ ಪ್ರಾಪಂಚಿಕ ವಿಷಯಾಸಕ್ತಿಗಳಲ್ಲಿ ಅದರಿಂದ ಓಡುವಂತದ್ದು, ಲೌಕಿಕ ವಿಷಯಗಳ ಹಿಂದೆ ಓಡುವಂತದ್ದು, ಅದನ್ನ ಮನೋವ್ಯಾಧಿ ಅಂತ ಕರಿತಾ ಇದ್ದಾರೆ. ದೇಹಕ್ಕೆ ಬರೋ ರೋಗಕ್ಕಿಂತ ತೀವ್ರ ಸ್ವರೂಪ ಅದು
ಮನಸ್ಸಿಗೆ ಬರ್ತಾ ಇರುವಂತಹ ಒಂದು ವ್ಯಾಧಿ ಅಂತ ಹೇಳ್ತಾ ಇದ್ದಾರೆ. ಈಗಿನ ಕಾಲದ ಒಂದು ಶಿಕ್ಷಣ ಪದ್ಧತಿ ಎಲ್ಲರನ್ನ ನಾಸ್ತಿಕರನ್ನಾಗಿಸ್ತಾ ಇದೆ. ಎಲ್ಲರನ್ನು ಕೂಡ ಮೆಟೀರಿಯಲಿಸ್ಟಿಕ್ ಮಾಡ್ತಾ ಇದೆ. ಎಲ್ಲರೂ ಕೂಡ ಈ ಲೌಕಿಕ ಲಾಭವನ್ನು ಪಡಿಬೇಕು, ಐಷಾರಾಮಿ ಜೀವನ ಮಾಡ್ಬೇಕು ಅಂತ ಹೇಳಿ ಭಗವಂತನಿಗೆ ಬೆನ್ನು ತೋರಿಸಿ, ಅಂದ್ರೆ ಭಗವಂತ ಇಲ್ಲವೇ ಇಲ್ಲ ಅಂತ ಹೇಳಿ ಬದುಕುವಂತಹ ಒಂದು ದುಸ್ಥಿತಿಗೆ ಬರ್ತಾ ಇದ್ದಾರೆ. ಅದು ದೈಹಿಕ ರೋಗಕ್ಕಿಂತ ಕೂಡ ತೀವ್ರವಾದದ್ದು. ಅಂತ ಮನೋವ್ಯಾಧಿಗಳನ್ನ ನಾವು ಹೋಗಲಾಡಿಸ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆದುದರಿಂದ ಸ್ವಲ್ಪವೂ ತಡ ಮಾಡದೆ ಶ್ರೀಮದ್ ಭಾಗವತವನ್ನು ಜಗತ್ತಿನಾದ್ಯಂತ ಪ್ರಚಾರ ಮಾಡುವುದು ಸಕಾಲಿಕ ಮತ್ತು ಸೂಕ್ತ. ನಾವೆಲ್ಲರೂ ಕೂಡ ಭಗವಂತನ ಈ ವಿಜ್ಞಾನವನ್ನ, ಭಾಗವತ ವಿಜ್ಞಾನವನ್ನ ಎಲ್ಲರಿಗೂ ಕೂಡ ಪ್ರಚಾರ ಮಾಡಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮಹತ್ತಮಾನಾಂ ಅಭಿಧಾನ ಎಂದರೆ ಮಹಾಭಕ್ತರ ಕೋಶ ಅಥವಾ ಮಹಾಭಕ್ತರ ವಚನಗಳ ಕೋಶ ಎಂದರ್ಥ. ಮಹಾಭಕ್ತರ ಮತ್ತು ಭಗವಂತನ ಅಂತಹ ಮಾತುಗಳ ಕೋಶವು ವೇದಗಳಲ್ಲಿ ಮತ್ತು ಪೂರಕ ಸಾಹಿತ್ಯದಲ್ಲಿ ನಿರ್ದಿಷ್ಟವಾಗಿ ಶ್ರೀಮದ್ ಭಾಗವತದಲ್ಲಿ ದೊರೆಯುತ್ತದೆ. ಅಂದ್ರೆ ಭಗವಂತನ ವಚನಗಳ ಕೋಶ ಅಂತಂದ್ರೆ ಅವನ ನಾಮ ಸ್ಮರಣೆಯನ್ನ ಎಲ್ಲರಿಗೂ ನಾವು ತಿಳಿಸ್ಕೊಡ್ಬೇಕು, ಅವನ ಆ ವಿಜ್ಞಾನವನ್ನ ಎಲ್ಲರಿಗೂ ಸಾರ್ಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಶ್ಲೋಕ 19. ಕುತ ಪುನಃ ಗೃಣಾತೋ ನಾಮ ತಸ್ಯ ಮಹತ್ತಾಮೈಕಾಂತ ಪರಾಯಣಸ್ಯ ಯೋ ಅನಂತ ಶಕ್ತಿ ಭಗವನ್ ಅನಂತ ಮಹತ್ ಗುಣತತ್ವ ಯಾಮ್ ಅನಂತಂ. ಅನುವಾದ: ಮಹಾಭಕ್ತರ ನಿರ್ದೇಶನದ ಮೇರೆಗೆ ಅಪಾರ ಶಕ್ತಿಯುಳ್ಳ ಅನಂತ ಪುಣ್ಯನಾಮವನ್ನು ಜಪಿಸುವವರ ಬಗ್ಗೆ ಹೇಳಬೇಕಾದದ್ದೇನು? ಶಕ್ತಿಶಾಲಿ ಅಪರಿಮಿತನಾದ ಗುಣಗಳಲ್ಲಿ ದಿವ್ಯನಾದ ದೇವೋತ್ತಮ ಪರಮಪುರುಷನನ್ನು ಅನಂತ ಎಂದು ಕರೆಯಲಾಗಿದೆ. ಮಹಾಭಕ್ತರ ನಿರ್ದೇಶನದ ಮೇರೆಗೆ ಅಪಾರ ಶಕ್ತಿಯುಳ್ಳ ಅನಂತ ಪುಣ್ಯನಾಮವನ್ನು ಜಪಿಸುವವರ ಬಗ್ಗೆ ಹೇಳಬೇಕಾದ್ದೇನು ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಮಹಾಭಕ್ತರು ನಿರ್ದೇಶನ ಮಾಡ್ತಾ ಇದ್ದಾರೆ ಭಗವಂತನ ಪುಣ್ಯನಾಮವನ್ನ ಜಪಿಸ್ಬೇಕು ಅಂತ. ಶಕ್ತಿಯಲ್ಲಿ ಅಪರಿಮಿತನಾದ ಮತ್ತು ಗುಣದಲ್ಲಿ ದಿವ್ಯನಾದ ದೇವೋತ್ತಮ ಪರಮಪುರುಷನನ್ನು ಅನಂತ ಎಂದು ಕರೆಯಲಾಗಿದೆ. ಅಂದ್ರೆ ಅವನ ಗುಣ ಮತ್ತೆ ಶಕ್ತಿ ಎಲ್ಲವೂ ಕೂಡ ಅಪರಿಮಿತವಾದದ್ದು. ಅದರಿಂದ ಅವನನ್ನ ಭಗವಂತನನ್ನ ಅನಂತ ಅಂತ ಹೇಳ್ತಾ ಇದ್ದಾರೆ. ಅವನಿಗೆ ಯಾವುದೇ ಎಲ್ಲೆಗಳು ಇಲ್ಲ, ಅವನಿಗೆ ಯಾವುದೇ ಕೊನೆ ಅನ್ನೋದಿಲ್ಲ. ಭಾವಾರ್ಥ: ಪ್ರಭುಪಾದರಿಗೆ ಜಯವಾಗಲಿ. ದ್ವಿಜಬಂಧುಗಳು ಅಥವಾ ಅಲ್ಪಮತಿಗಳು ಉಚ್ಚವರ್ಣದಲ್ಲಿ ಹುಟ್ಟಿದ ಅಸಂಸ್ಕೃತ ವ್ಯಕ್ತಿಗಳೂ ಆಗಿದ್ದು, ಕೆಳಜಾತಿಯಲ್ಲಿ ಹುಟ್ಟಿದವರು ಈ ಜನ್ಮದಲ್ಲಿ ಬ್ರಾಹ್ಮಣರಾಗುವುದನ್ನು ವಿರೋಧಿಸಲು ಅನೇಕ ವಾದಗಳನ್ನು ಮುಂದಿಡುತ್ತಾರೆ. ಅಂದ್ರೆ ಈ ದ್ವಿಜಬಂಧುಗಳು ಯಾರು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿ ಆ ಬ್ರಾಹ್ಮಣ ಗುಣಗಳನ್ನ ಹೊಂದದೇ ಇದ್ದಾರೆ ಅಂತವರು ಈ ಕೆಳಜಾತಿಯವರಿಗೆ ಬ್ರಾಹ್ಮಣರಾಗುವುದನ್ನ ವಿರೋಧಿಸ್ತಾರೆ. ಅಂದ್ರೆ ಅವರಲ್ಲಿ ಈ ಬ್ರಾಹ್ಮಣ ಗುಣಗಳನ್ನ ಅವರು ಬೆಳೆಸ್ಕೊಳ್ಳೋದನ್ನ ಅವರು ವಿರೋಧ ಮಾಡ್ತಾರೆ. ಶೂದ್ರ ಅಥವಾ ಅದಕ್ಕಿಂತ ಕೆಳವರ್ಗದ ಕುಟುಂಬದಲ್ಲಿ ಜನಿಸಿದವರು ತಮ್ಮ ಪೂರ್ವ ಜನ್ಮದ ಪಾಪಕರ್ಮಗಳ ಕಾರಣವಾಗಿ ಆ ಜನ್ಮದಲ್ಲಿ ಹುಟ್ಟಿರುತ್ತಾರೆ. ಅಂದ್ರೆ ಅವ್ರು ಏನಂತ ವಾದ ಮಾಡ್ತಾರೆ ಅಂದ್ರೆ, ಈ ಶೂದ್ರರು ಅಥವಾ ಕೆಳವರ್ಗದ ಜನರು ಅಂತಹ ಒಂದು ಜನ್ಮ ಯಾಕೆ ಪಡೆದಿದ್ದಾರೆ ಅಂದ್ರೆ ಅವ್ರು ಹಿಂದಿನ ಜನ್ಮದಲ್ಲಿ ಅಂತಹ ಒಂದು ಪಾಪಕರ್ಮಗಳನ್ನ ಮಾಡಿದ್ದಾರೆ. ಆದ ಕಾರಣ ಅವ್ರಿಗೆ ಒಂದು ಬ್ರಾಹ್ಮಣ ನಲ್ಲಿರುವಂತಹ ಗುಣಗಳನ್ನು ಬೆಳೆಸ್ಕೊಳ್ಳುವ ಅರ್ಹತೆ ಇಲ್ಲ ಅಂತ ಅವರು ವಾದ ಮಾಡ್ತಾರೆ. ಆದ ಕಾರಣ ಅವರು ಆ ನಿಮ್ನ ಜಾತಿಯಲ್ಲಿ ಹುಟ್ಟಿದ್ದರಿಂದ ಅನುಭವಿಸಬೇಕಾದ ಅನಾನುಕೂಲಗಳನ್ನು ಅನುಭವಿಸಲೇಬೇಕು ಎಂದವರು ವಾದ ಮಾಡ್ತಾರೆ. ಅವರು ಕೀಳು ಜಾತಿಯಲ್ಲಿ ಹುಟ್ಟಿದ್ದಾರೆ, ಆದ ಕಾರಣ ಅವರಿಗೆ ಆ ರೀತಿ ಅವರನ್ನ ನಡ್ಸ್ಕೋಬೇಕು ಅಂತ ಅವರು ಹೇಳ್ತಾರೆ. ಅಂತಹ ಕುತರ್ಕ ಮಾಡುವವರಿಗೆ ಉತ್ತರಿಸುವುದಕ್ಕೋಸ್ಕರ ಶ್ರೀಮದ್ ಭಾಗವತವು ಯಾರು ಭಗವಂತನ ಪವಿತ್ರ ನಾಮವನ್ನು ಶುದ್ಧ ಭಕ್ತರ ಮಾರ್ಗದರ್ಶನದ ಪ್ರಕಾರ ಕೀರ್ತಿಸುತ್ತಾನೋ ಅಂತವನು ಕೆಳಜಾತಿಯಲ್ಲಿ ಹುಟ್ಟಿದ ಕಾರಣದಿಂದಾಗಿ ಉಂಟಾಗಿರುವ ಅನಾನುಕೂಲಗಳಿಂದ ತತ್ಕ್ಷಣವೇ ಮುಕ್ತನಾಗುತ್ತಾನೆ ಎಂಬುದನ್ನು ದೃಢೀಕರಿಸುತ್ತದೆ. ಅಂದ್ರೆ ಭಾಗವತ ಏನ್ ಹೇಳ್ತಾ ಇದೆ ಅಂತಂದ್ರೆ, ಅಧಿಕೃತ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಂತಹ ಗುರುಗಳ ಮೂಲಕ ಯಾರು ಭಗವಂತನ ನಾಮವನ್ನ ಯಾವ ರೀತಿ ಕೀರ್ತಿಸ್ಬೇಕು ಅಂದ್ರೆ ಅಪರಾಧರಹಿತ ಕೀರ್ತನೆನ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಳ್ತಾನೆ, ಅವರಿಂದ ಹೇಗೆ ದೀಕ್ಷೆನ ಪಡಿತಾನೆ, ಅವನು ಕೀಳು ಜಾತಿಯಲ್ಲಿ ಹುಟ್ಟಿದ ಅಂತ ಹೇಳುವಂತಹ ಎಲ್ಲ ಒಂದು ಅನಾನುಕೂಲಗಳಿಂದ ಅವರು ಮುಕ್ತರಾಗ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ನಾವು ನೋಡ್ತೀವಿ ಇದಕ್ಕೊಂದು ಉದಾಹರಣೆ. ಚೈತನ್ಯ ಮಹಾಪ್ರಭುಗಳು ಅವರಿದ್ದಂತಹ ಸಂದರ್ಭದಲ್ಲಿ ಈ ಮುಸಲ್ಮಾನರು ಆಳ್ವಿಕೆಯನ್ನ ಮಾಡ್ತಿದ್ರು. ಆದ ಕಾರಣ ಅವರು ಏನ್ ಮಾಡ್ತಾ ಇದ್ರು ಅಂದ್ರೆ ಅವರಲ್ಲಿ ಒಂದು ಪಾತ್ರೆ ಇರ್ತಿತ್ತು. ಅವ್ರು ಯಾರನ್ನಾದ್ರೂ ಮುಸಲ್ಮಾನರನ್ನಾಗಿ ಮಾಡ್ಬೇಕಂದ್ರೆ ಹಿಂದೂಗಳ ಮೇಲೆ ಬದ್ನಾ ಅಂತ ಏನೋ ಕರಿತಿದ್ರು, ಅದು ಒಂದು ಪಾತ್ರೆಯನ್ನ ಅದರಲ್ಲಿ ನೀರ್ ಇಟ್ಕೊಳ್ತಾ ಇದ್ರು. ಅದನ್ನ ಯಾರಾದ್ರೂ ಹಿಂದೂಗಳ ಮೇಲೆ ಹಾಕಿದ್ರೆ ಸಾಕು, ಈ ಹಿಂದೂಗಳು ಏನ್ ಮಾಡ್ತಿದ್ರು, ಅವ್ರನ್ನ ಮುಸಲ್ಮಾನರಾಗಿ ಪರಿವರ್ತನೆ ಆಗ್ಬಿಟ್ರು ಅಂತ ಹೇಳ್ತಿದ್ರು. ಹಾಗೆ ಅವರು ಅನೇಕ ಜನ ಬ್ರಾಹ್ಮಣರ ಮೇಲೆ ಆ ರೀತಿ ನೀರನ್ನ ಹಾಕಿ ಅವರ ಮುಸಲ್ಮಾನರನ್ನಾಗಿ ಪರಿವರ್ತನೆ ಮಾಡ್ತಿದ್ರು. ಆಗ ಚೈತನ್ಯ ಮಹಾಪ್ರಭುಗಳ ಅಂದ್ರೆ ಅಂತಹ ಯಾರು ಅವರ ಒಂದು ಆ ಬದ್ನಾದಿಂದ ನೀರನ್ನ ಪಡ್ಕೊಂಡಿದ್ದಾರೆ ಅಂತವ್ರು ಹೋಗಿ ಕೇಳಿದ್ರೆ
ಬ್ರಾಹ್ಮಣರನ್ನ ನಾನು ಹೇಗೆ ಶುದ್ಧೀಕರಣಗೊಳ್ಳೋದು ಮತ್ತೆ ನಾನು ಹೇಗೆ ಬ್ರಾಹ್ಮಣನ ಆಗೋದು ಅಂತ ಕೇಳಿದ್ರೆ ನೀನು ಕಾಯಿಸಿದ ಸೀಸವನ್ನ ಕುಡಿ ಅನ್ನೋ ರೀತಿಯೆಲ್ಲ ಒಂದು ಪರಿಹಾರವನ್ನು ಕೊಡ್ತಿದ್ರು. ಆದ್ರೆ ಚೈತನ್ಯ ಮಹಾಪ್ರಭುಗಳು ನಗ್ತಿದ್ರು. ಚೈತನ್ಯ ಮಹಾಪ್ರಭುಗಳು ಹೇಳ್ತಿದ್ರು, ನೀನ್ ಏನು ಮಾಡೋದ್ ಬೇಕಾಗಿಲ್ಲ, ಭಗವಂತನ ನಾಮ ಸಂಕೀರ್ತನೆಯನ್ನ ಶುದ್ಧ ನಾಮವನ್ನ ಹೇಳು ಸಾಕು, ನೀನು ಮತ್ತೆ ಸನಾತನ ಧರ್ಮಕ್ಕೆ ಬಂದು ಬಿಡ್ತೀಯಾ ಅಂತ ಅವ್ರಿಗೆ ಹೇಳ್ತಿದ್ರು. ಹಾಗೆ ಯಾರು ಕೀಳು ಜಾತಿ ಅಂತ ಕರೀತಾರೆ ಅಂತವರನ್ನ ನೀವು ನಿಜವಾಗ್ಲೂ ಕೂಡ ಅಧಿಕೃತ ಗುರುಗಳಿಂದ ದೀಕ್ಷೆ ಪಡ್ಕೊಂಡು ಪವಿತ್ರ ನಾಮವನ್ನ ಅಪರಾಧರಹಿತವಾಗಿ ಮಾಡೋದೇ ಆದ್ರೆ ನೀವು ಯಾವುದೇ ಒಂದು ಕೀಳು ಜನ್ಮಕ್ಕೆ ಸೇರಿದವರು ಅಲ್ಲ ಅಂತ ಇಲ್ಲಿ ಹೇಳ್ತಾರೆ. ದೋಷವಿಲ್ಲದೆ ಭಗವಂತನ ಪವಿತ್ರ ನಾಮವನ್ನು ಜಪಿಸುವುದೇ ದಿವ್ಯವಾದುದು. ಅಂತಹ ಜಪವು ಒಬ್ಬ ವ್ಯಕ್ತಿಯನ್ನು ಆತನ ಎಲ್ಲಾ ಬಗೆಯ ಪೂರ್ವ ಪಾಪಗಳಿಂದ ಒಮ್ಮೆಗೆ ಶುದ್ಧೀಕರಿಸುತ್ತವೆ. ಅಂದ್ರೆ ಭಗವಂತನ ನಾಮಕ್ಕೆ ಎಷ್ಟು ಶಕ್ತಿ ಇದೆ ಅಂದ್ರೆ ಅದು ಎಷ್ಟೋ ಜನ್ಮಗಳಿಂದ ನಾವು ಮಾಡಿರುವಂತಹ ಸಂಚಿತ ಪಾಪ ಕರ್ಮಗಳು ಏನಿದೆ ಅದೆಲ್ಲವನ್ನು ಕೂಡ ಒಂದೇ ಸ್ಥಿತಿಗೆ ಸುಟ್ಟು ಭಸ್ಮ ಮಾಡುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಶುದ್ಧ ನಾಮ ಅನ್ನುವಂಥದ್ದು. ಅಂದ್ರೆ ನಾವು ಶುದ್ಧ ನಾಮದಿಂದ ನಮ್ಮ ಎಲ್ಲಾ ಪಾಪಗಳಿಂದ ನಾವು ಮುಕ್ತಿಯನ್ನ ಹೊಂದುತ್ತೀವಿ. ಯಾರೊಬ್ಬ ವ್ಯಕ್ತಿಗೂ ಕೂಡ ಶುದ್ಧ ನಾಮದಿಂದ ನಾಶ ಮಾಡಕ್ಕೆ ಆಗದೆ ಇರೋಷ್ಟು ಪಾಪನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಹಾಗೆ ದೋಷವಿಲ್ಲದೆ ಭಗವಂತನ ಪವಿತ್ರ ನಾಮವನ್ನು ಜಪಿಸುವುದೇ ದಿವ್ಯವಾದುದು. ಅಂತಹ ಜಪವು ಒಬ್ಬ ವ್ಯಕ್ತಿಯನ್ನು ಆತನ ಎಲ್ಲಾ ಬಗೆಯ ಪೂರ್ವ ಪಾಪಗಳಿಂದ ಒಮ್ಮೆಗೆ ಶುದ್ಧೀಕರಿಸುತ್ತದೆ. ದೋಷರಹಿತವಾದ ಜಪವು ಈ ವ್ಯಕ್ತಿಯನ್ನು ಪವಿತ್ರ ನಾಮದ ದಿವ್ಯ ಸ್ವರೂಪವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿರುವುದನ್ನು ಮತ್ತು ಭಗವಂತನಿಗೆ ತಾನು ಶರಣಾಗತನಾಗಿರುವುದನ್ನು ಸೂಚಿಸುತ್ತದೆ. ಪರತರವಾದದ್ದರಿಂದ ದೋಷರಹಿತ ಅಂದ್ರೆ ಅಪರಾಧ ಇಲ್ಲದೆ ಮಾಡುವಂತಹ ಜಪ ವ್ಯಕ್ತಿಯನ್ನ ಪವಿತ್ರ ನಾಮದ ದಿವ್ಯ ಸ್ವರೂಪವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಅನ್ನೋದನ್ನ ಹೇಳುತ್ತೆ. ಅದು ಮತ್ತೆ ಭಗವಂತನಿಗೆ ತಾನು ಶರಣಾಗತನಾಗಿದ್ದಾನೆ ಅನ್ನೋದನ್ನ ಸೂಚಿಸುತ್ತೆ. ಆ ಮಂತ್ರದ ನಿಜವಾದ ಅರ್ಥ ಏನಂದ್ರೆ ಪರಮಾತ್ಮ ನನ್ನನ್ನ ನಿನ್ನ ಸೇವೆಯಲ್ಲಿ ತೊಡಗಿಸು ಅನ್ನೋದು. ಅಂದ್ರೆ ನಾವು ಭಗವಂತನಿಗೆ ಶರಣಾಗಿದ್ದೀವಿ, ನಾವು ದಾಸರು, ಭಗವಂತನ ದಾಸರು ಅನ್ನೋದನ್ನ, ಭಗವಂತನಿಗೆ ಶರಣಾಗತರಾಗಿದ್ದೀವಿ ಅನ್ನೋದನ್ನ ಅದು ತಿಳಿಸುತ್ತೆ. ಪರತರವಾದ್ದರಿಂದ ದಿವ್ಯ ಸ್ತರದಲ್ಲಿ ಭಗವಂತನ ಪವಿತ್ರ ನಾಮ ಮತ್ತು ಸ್ವಯಂ ಭಗವಂತ ಎರಡು ಒಂದೇ. ಭಗವಂತ ನಾಮ ಪ್ರಭು, ಅವನ ಹೆಸರಿನಲ್ಲಿದ್ದಾನೆ. ಅವನು ಬೇರೆ ಅಲ್ಲ, ಅವನ ನಾಮ ಬೇರೆ ಅಲ್ಲ. ಭಗವಂತನ ಪವಿತ್ರ ನಾಮವು ಭಗವಂತನಷ್ಟೇ ಶಕ್ತಿಪೂರ್ಣ. ಭಗವಂತನು ಸರ್ವಶಕ್ತ, ದೇವೋತ್ತಮ ಪರಮ ಪುರುಷನು. ಆತನಿಗೆ ಅನೇಕ ಹೆಸರುಗಳು ಇವೆ. ಆ ಎಲ್ಲ ಹೆಸರುಗಳು ಅವನಿಂದ ಅಭಿನ್ನವಾಗಿವೆ ಮತ್ತು ಎಲ್ಲವೂ ಸಮಾನ ಶಕ್ತಿಯನ್ನು ಹೊಂದಿವೆ. ನಾಮಕಾರಿ ಶಿಷ್ಟಾಷ್ಟಕದಲ್ಲಿ ಬರುವಂತದ್ದು ಶ್ಲೋಕ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ನಾಮಕಾರಿ ಬಹುಧಾ ನಿಜ ಸರ್ವಶಕ್ತಿ ತತ್ರಾಪಿತಾ ನಿಯಮಿತ ಸ್ಮರಣೇನ ಕಾಲ ಏತಾದಶಿ ತವ ಕೃಪಾ ಭಗವನ್ ಮಮಾಪಿ ದುರ್ದೈವಮಿದೃಶಂ ಇಹಾ ಜನಿನ ಅನುರಾಗ. ಅಂದ್ರೆ ನನಗೆ ದುರ್ದೈವದಿಂದ ನನಗೆ ಅದರಲ್ಲಿ ಯಾವುದೇ ಆಸಕ್ತಿ ಇಲ್ಲ. ಭಗವಂತ ಎಷ್ಟೊಂದು ನಾಮಗಳನ್ನು ಕೊಟ್ಟಿದ್ದಾನೆ, ಅದನ್ನ ಹೇಳೋದ್ರಿಂದ ಮಾತ್ರದಿಂದಲೇ ನಾನು ಎಲ್ಲಾ ದೋಷಗಳಿಂದ ಮುಕ್ತನಾಗ್ಬೋದು, ಭಗವಂತನ ಭಕ್ತಿನ ಹೊಂದಬಹುದು. ಆದ್ರೆ ನನ್ನ ದುರ್ದೈವ ಏನಂದ್ರೆ ನನಗೆ ಆ ನಾಮಸ್ಮರಣೆಯಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳುವಂಥದ್ದು. ಆ ಎಲ್ಲ ಹೆಸರುಗಳು ಅವನಿಂದ ಅಭಿನ್ನವಾಗಿವೆ ಮತ್ತು ಎಲ್ಲವೂ ಸಮಾನ ಶಕ್ತಿಯನ್ನು ಹೊಂದಿವೆ. ಭಗವದ್ಗೀತೆಯ ಅಂತ್ಯದಲ್ಲಿ ಭಗವಂತನು ಹೀಗೆ ಸಾರಿದ್ದಾನೆ, ಯಾರು ತನಗೆ ಸಂಪೂರ್ಣವಾಗಿ ಶರಣಾಗತನಾಗುತ್ತಾನೋ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅಂದ್ರೆ ಎಲ್ಲ ಪಾಪಗಳಿಂದ ನಾನು ಅವನನ್ನ ರಕ್ಷಿಸ್ತೀನಿ ಅಂತ. ಭಗವಂತನ ಹೆಸರು ಮತ್ತು ಸ್ವಯಂ ಭಗವಂತ ಎರಡೂ ಅಭಿನ್ನವಾದ್ದರಿಂದ ಭಗವಂತನ ಪವಿತ್ರ ನಾಮವು ಪಾಪಗಳ ಎಲ್ಲ ಪರಿಣಾಮಗಳಿಂದ ಭಕ್ತನನ್ನು ರಕ್ಷಿಸುತ್ತದೆ. ಭಗವಂತನ ಪವಿತ್ರ ನಾಮದ ಜಪವು ಸಂಶಯಾತೀತವಾಗಿ ಒಬ್ಬನನ್ನು ಆತನ ಕೆಳವರ್ಗದ ಹುಟ್ಟಿನ ಅನಾನುಕೂಲಗಳಿಂದ ಪಾರು ಮಾಡುತ್ತದೆ. ಭಗವಂತನ ಅನಂತ ಶಕ್ತಿಯು ಭಕ್ತರ ಮತ್ತು ಅವತಾರಗಳ ಅಪಾರವಾದ ವಿಸ್ತರಣೆಯೊಂದಿಗೆ ಮತ್ತಷ್ಟು ವಿಸ್ತೃತಗೊಳ್ಳುತ್ತದೆ. ಅಂದ್ರೆ ಭಗವಂತನ ಅನಂತ ಶಕ್ತಿ ಅಂದ್ರೆ ನಾವು ಪ್ರತಿ ಸತಿ ಕೂಡ ಒಂದೊಂದು ಭಗವಂತನ ಹೆಸರು ಹೇಳಿದಾಗ್ಲೂ ಕೂಡ ಅದು ಒಂದಲ್ಲ ಒಂದು ರೀತಿಯಲ್ಲಿ ಅವನ ಲೀಲೆಗಳಿಗೆ ಸಂಪರ್ಕವನ್ನ ಹೊಂದಿರುತ್ತೆ. ಗೋವಿಂದ ಅಂತಂದ್ರೆ ಅವನು ಗೋವುಗಳಿಗೆ ಆನಂದವನ್ನ ಕೊಡ್ತಾನೆ, ಬ್ರಾಹ್ಮಣರಿಗೆ ಆನಂದವನ್ನು ಕೊಡುವಂತವನು. ಹೀಗೆ ಮುಕುಂದ ಅಂದ್ರೆ ಒಂದು, ಮುರಾರಿ ಅಂದ್ರೆ ಒಂದು ಅರ್ಥ, ಅಂದ್ರೆ ಅವನು ರಾಕ್ಷಸರನ್ನ ಕೊಂದಿದ್ದನ್ನ ಹೇಳುತ್ತೆ. ಮಧುಸೂದನ ಅಂತಂದ್ರೆ ಅವನು ಲಕ್ಷ್ಮೀಪತಿ ಅನ್ನುವಂಥದ್ದು. ಹೀಗೆ ಎಲ್ಲಾ ರೀತಿ ಅವನು ಭಕ್ತರ ಜೊತೆ ಅವನಿಗಿರುವಂತಹ ಸಂಪರ್ಕಗಳನ್ನ ಅದು ತಿಳಿಸ್ಕೊಡುತ್ತೆ. ಭಗವಂತನ ಪ್ರತಿಯೊಬ್ಬ ಭಕ್ತನು ಮತ್ತು ಅವತಾರಗಳು ಭಗವಂತನ ಶಕ್ತಿಯಿಂದ ಶಕ್ತಿಪೂರ್ಣವನ್ನು ಪಡೆದಿರುತ್ತವೆ. ಹೀಗೆ ಭಕ್ತನು ಭಗವಂತನ ಶಕ್ತಿಯಿಂದ ಪೂರ್ಣವನ್ನು ಪಡೆಯುವುದರಿಂದ ಈ ಪೂರ್ಣವು ಆಂಶಿಕವಾಗಿ ಇದ್ದಾಗಲೂ ಕೂಡ ಕೆಳವರ್ಗದಲ್ಲಿ ಹುಟ್ಟಿದ ಕಾರಣದಿಂದ ಉಂಟಾದ ಅನರ್ಹತೆಯು ಅಡ್ಡ ನಿಲ್ಲಲಾರದು. ಶ್ಲೋಕ 20.
ಏತಾವತಾ ಅಲಂ ನನುಸೂಚಿತೇನ ಗುಣೈರ್ಸಾಮಾನ್ಯ ಗುಣೈ ಅಸಾಮ್ಯ ಅನತಿಶಾಯನಸ್ಯ ಹಿತ್ವಾ ಇತರಾನ್ ಪ್ರಾರ್ಥಯತಃ ವಿಭೂತಿಃ ಯಸ್ಯ ಅಗ್ರಿರೇಣುಂ ಜುಷತೆ ಅನವಿಪ್ಸೋ. ಅನುವಾದ: ಭಗವಂತನು ದೇವೋತ್ತಮ ಪರಮಪುರುಷನು, ಅನಂತನು ಮತ್ತು ಅವನಿಗೆ ಸಮಾನರಾದವರು ಬೇರೆ ಯಾರೂ ಇಲ್ಲ ಎಂಬುದು ಈಗ ಶತಸಿದ್ಧವಾಯಿತು. ಆದ ಕಾರಣ ಯಾರೂ ಕೂಡ ಅವನನ್ನು ಸಂಪೂರ್ಣವಾಗಿ ವಿವರಿಸಲಾರರು. ಮಹಾದೇವತೆಗಳು ಕೂಡ ಪ್ರಾರ್ಥನೆಗಳಿಂದ ಸಹ ಭಾಗ್ಯಲಕ್ಷ್ಮಿಯ ಕೃಪಾ ಕಟಾಕ್ಷವನ್ನು ಪಡೆಯಲಾರರು. ಆದರೆ ಅದೇ ದೇವಿಯು ಭಗವಂತನಿಗೆ ಅಂತಹ ಸೇವೆಯ ಅಗತ್ಯವಿಲ್ಲವಾದರೂ ಆತನ ಸೇವೆ ಮಾಡುತ್ತಿದ್ದಾಳೆ. ಅಂದ್ರೆ ಇಲ್ಲಿ ಭಗವಂತನ ವಿಶೇಷತೆಗಳನ್ನ ಹೇಳ್ತಾ ಇದ್ದಾರೆ. ಭಗವಂತ ಅವನು ಸಮಾನರು ಅಥವಾ ಅವನಿಗೆ ಬೇರೆ ಯಾರು ಇಲ್ಲ ಎನ್ನುವುದು ಶತಸಿದ್ಧವಾಯ್ತು. ಅಂದ್ರೆ ಭಗವಂತನಿಗೆ ಅವನು ಅನಂತ, ಅವನಿಗೆ ಸಮಾನ ಅಥವಾ ಅವನಿಗಿಂತ ಹೆಚ್ಚಿನವರು, ಶ್ರೇಷ್ಠರಾದವರು ಬೇರೆ ಯಾರು ಇಲ್ಲ, ಅಸಮಾರ್ಧವು ಅಂತ ಹೇಳ್ತಾರೆ. ಆದ ಕಾರಣ ಅವನನ್ನ ಯಾರು ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ದೇವತೆಗಳಿಗೂ ಕೂಡ ಸಾಧ್ಯ ಇಲ್ಲ. ಮತ್ತೆ ಸದಾ ಲಕ್ಷ್ಮಿ ಕೂಡ ಭಗವಂತನ ಸೇವೆಯಲ್ಲಿ ತೊಡಗಿರ್ತಾಳೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ದೇವೋತ್ತಮ ಪರಮಪುರುಷನು ಅಥವಾ ಪರಮೇಶ್ವರ ಪರಬ್ರಹ್ಮನು ಶ್ರುತಿಗಳ ಪ್ರಕಾರ ಮಾಡಬೇಕಾದದ್ದು ಏನೂ ಇಲ್ಲ. ಅಂದ್ರೆ ಭಗವಂತ ಅವನು ಮಾಡ್ಬೇಕಾಗಿರುವಂತಹ ಅವನಿಗೆ ಯಾವುದೇ ಕರ್ತವ್ಯ ಅನ್ನೋದು ಯಾವುದೂ ಇಲ್ಲ. ಆತನಿಗೆ ಸಮಾನರಾದವರು ಯಾರೂ ಇಲ್ಲ ಅಥವಾ ಯಾರೂ ಅವನನ್ನು ಮೀರಿಸುವುದು ಶಕ್ಯ. ಆತನಿಗೆ ಅಪರಿಮಿತವಾದ ಶಕ್ತಿಗಳಿವೆ ಮತ್ತು ಅವನ ಪ್ರತಿಯೊಂದು ಕ್ರಿಯೆಯು ವ್ಯವಸ್ಥಿತವಾಗಿ ಆತನಿಗೆ ಸ್ವಾಭಾವಿಕವಾದ ಮತ್ತು ಸಮರ್ಪಕವಾದ ರೀತಿಯಲ್ಲಿ ನಡೆಯುತ್ತಾ ಇರುತ್ತದೆ. ಅಂದ್ರೆ ಅವನಿಗೆ ಅನೇಕ ಶಕ್ತಿಗಳಿದೆ. ಅವನಿಗೆ ಬಹಿರಂಗ ಮತ್ತು ಅಂತರಂಗ ಶಕ್ತಿ, ತಟಸ್ಥ ಶಕ್ತಿ, ಈ ರೀತಿ ಶಕ್ತಿಗಳಿದೆ. ಆ ಶಕ್ತಿಗಳು ದೇವತೆಗಳೇ ಅವನ ಎಲ್ಲಾ ಕೆಲಸವನ್ನ ನೋಡ್ಕೋತಾರೆ. ಆದ ಕಾರಣ ದೇವೋತ್ತಮ ಪರಮಪುರುಷನು ಸ್ವಯಂ ಪೂರ್ಣನಾಗಿದ್ದಾನೆ. ಅವನು ಏನನ್ನು ಪಡ್ಕೊಬೇಕು ಅಂತ ಏನಿಲ್ಲ, ಅವನು ಸ್ವಯಂ ಪೂರ್ಣನು, ಆತ್ಮಾರಾಮ. ಬ್ರಹ್ಮನಂತಹ ಮಹಾದೇವತೆಗಳು ಸೇರಿದಂತೆ ಭಗವಂತನು ಯಾರಿಂದಲೂ ಏನನ್ನು ಪಡೆಯಬೇಕಾಗಿಲ್ಲ. ಅಂದ್ರೆ ಬ್ರಹ್ಮ ಮತ್ತೆ ದೇವತೆಗಳಿಂದ ಕೂಡ ಭಗವಂತ ಪಡ್ಕೋಬೇಕಾಗಿರೋದು ಏನಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬೇರೆಯವರು ಲಕ್ಷ್ಮಿಯ ಕೃಪಾ ಕಟಾಕ್ಷವನ್ನು ಬೇಡುತ್ತಾರೆ. ಎಲ್ಲರೂ ಕೂಡ ಲಕ್ಷ್ಮಿಯ ಹಿಂದೆ ಹೋಗ್ತಾರೆ, ಎಲ್ಲರೂ ಕೂಡ ದುಡ್ಡಿನ ಹಿಂದೆ ಇರ್ತಾರೆ. ಹಾಗೆ ಎಷ್ಟೇ ಬೇಡಿದರೂ ಆಕೆ ಕೃಪೆ ತೋರಿಸುವುದಿಲ್ಲ. ಆದ್ರೆ ಆ ಲಕ್ಷ್ಮಿಯು ಭಗವಂತನು ಬಯಸದಿದ್ದರೂ ಕೂಡ ತಾನಾಗಿಯೇ ಆತನ ಸೇವೆಯಲ್ಲಿ ತೊಡಗಿದ್ದಾಳೆ. ಆದ್ರೆ ಭಗವಂತ ಯಾವತ್ತೂ ಕೂಡ ಲಕ್ಷ್ಮಿಯನ್ನ ಬಯಸೋದಿಲ್ಲ. ಆದ್ರೂ ಕೂಡ ಅವಳು ಭಗವಂತನ ಪಾದ ಸೇವೆಯಲ್ಲಿ ಸದಾ ನಿರತಳಾಗಿರ್ತಾಳೆ. ದೇವೋತ್ತಮ ಪರಮಪುರುಷನು ತನ್ನ ಗರ್ಭೋದಕಶಾಹಿ ವಿಷ್ಣು ರೂಪದಲ್ಲಿ ಭೌತಿಕ ಜಗತ್ತಿನ ಪ್ರಥಮ ಸೃಷ್ಟಿಯಾದ ಬ್ರಹ್ಮನನ್ನು ತನ್ನ ನಾಭಿಕಮಲದ ನಾಳದಲ್ಲಿ ಪಡೆಯುತ್ತಾನೆಯೇ ಹೊರತು ಸದಾ ತನ್ನ ಸೇವೆಯಲ್ಲಿ ನಿರತಳಾಗಿರುವ ಲಕ್ಷ್ಮಿಯ ಗರ್ಭದಿಂದಲ್ಲ. ಅಂದ್ರೆ ಭಗವಂತ ಎಷ್ಟರ ಮಟ್ಟಿಗೆ ಅವನು ಯಾರ ಮೇಲೂ ಕೂಡ ಅವಲಂಬಿತನಾಗಿಲ್ಲ, ಆಶ್ರಯಿಸಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆಯಲ್ಲಿ ಹೇಳ್ತಾ ಇದ್ದಾರೆ. ಅವನು ಬ್ರಹ್ಮನನ್ನ ಸೃಷ್ಟಿ ಮಾಡ್ಬೇಕಾದಕ್ಕೆ ಬಂದಾಗ್ಲೂ ಕೂಡ ಲಕ್ಷ್ಮಿಯನ್ನು ಅವನು ಅವಲಂಬಿಸಲಿಲ್ಲ. ಸ್ವತಃ ಅವನ ನಾಭಿಕಮಲದಿಂದ ಅಂದ್ರೆ ಅವನ ಹೊಕ್ಕಳಿನಿಂದ ಬ್ರಹ್ಮನ ಸೃಷ್ಟಿ ಆಗುತ್ತೆ. ಭಗವಂತನು ಹೇಗೆ ಸರ್ವತಂತ್ರ, ಸ್ವತಂತ್ರ ಮತ್ತು ಪರಿಪೂರ್ಣ ಎನ್ನುವುದಕ್ಕೆ ಇವು ಕೆಲವು ಉದಾಹರಣೆಗಳು. ಅವನು ಮಾಡಬೇಕಾದದ್ದು ಏನೂ ಇಲ್ಲ ಎಂದರೆ ಆತನು ನಿರಾಕಾರಿ ಎಂದು ಅರ್ಥವಲ್ಲ. ತನ್ನ ದಿವ್ಯ ನೆಲೆಯಲ್ಲಿ ಆತನು ಅದೆಷ್ಟು ಅಚಿಂತನೀಯ ಶಕ್ತಿಗಳಿಂದ ಪೂರ್ಣನಾಗಿದ್ದಾನೆಂದರೆ ಕೇವಲ ಅವನ ಇಚ್ಛಾ ಮಾತ್ರದಿಂದ ಯಾವುದೇ ದೈಹಿಕ ಅಥವಾ ವ್ಯಕ್ತಿಗತ ಪ್ರಯತ್ನವಿಲ್ಲದೆಯೇ ಪ್ರತಿಯೊಂದು ನಡೆಯುತ್ತದೆ. ಆದ್ದರಿಂದಲೇ ಆತನನ್ನು ಯೋಗೇಶ್ವರ ಅಥವಾ ಸಕಲ ಯೋಗ ಶಕ್ತಿಗಳ ಪ್ರಭು ಎಂದು ಕರೆಯಲಾಗುವುದು. ಅವನು ಏನನ್ನಾದ್ರೂ ಮಾಡ್ಬೇಕು ಅಂತ ಅವನು ಅನ್ಕೊಂಡ್ರೆ ಸಾಕು, ಸಂಕಲ್ಪ ಮಾತ್ರದಿಂದಲೇ ಅದು ನೆರವೇರಿಬಿಡುತ್ತೆ. ಅವನು ಹೋಗಿ ಮಾಡ್ಬೇಕಾಗಿರುವಂತದ್ದು ಏನು ಇಲ್ಲ ಅಂತಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಇಲ್ಲಿಗೆ ಸಾಕು. ವಾಂಛಾ ಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರೊಂದಿಗೆ ಜಯ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜಯ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತರಿಗೂ ಜಯ. ಹರೇ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆಗಳಿದ್ದಲ್ಲಿ ಕೇಳಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಪ್ರಾಕೃತ ಒಂಚೂರು ಸ್ವಲ್ಪ ಹೇಳಿ. ಪ್ರಾಕೃತ ಅಂತ ಹೇಳಿದ್ರಲ್ಲ, ಅದನ್ನ ಸ್ವಲ್ಪ ಹೇಳ್ತೀನಿ. ಯಾವ ಶ್ಲೋಕದಲ್ಲಿ ಮಾತಾಜಿ? ಅಲ್ಲ, ನೀವೊಂದು ಕಡೆ ಪ್ರಾಕೃತರು ಅಂತ ಹೇಳಿದ್ರಲ್ಲ, ಅದು ಅಂತ ಒಂದ್ ಕಡೆ ಹೇಳಿದ್ರಲ್ಲ ಮಾತಾಜಿ. ಈಗ ಪ್ರಾಕೃತರು ಅಂದ್ರೆ ಅಂದ್ರೆ ಭಕ್ತರ ಬಗ್ಗೆ ಹೇಳ್ತಾ ಇದ್ದಾಗ ಮಾತಾಜಿ ಒಂದ್ ನಿಮಿಷ ಮಾತಾಜಿ. 3 ರೀತಿಯ ಜನ ಅಂತ ಹೇಳಿದ್ರೆ ಮಾತಾದಲ್ಲಿ ಒಂದು ಪ್ರಾಕೃತ ಅಂತ ಒಂದು ವರ್ಡ್ ಹೇಳಿದ್ರಿ ಮಾತಾಜಿ. ಪ್ರಾಕೃತ ಅಂದ್ರೆ ಕನಿಷ್ಠಾಧಿಕಾರಿಗಳು ಅಂತ ಮಾತಾಜಿ. ಮಾತಾಜಿ ಓಕೆ 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 ಓಕೆ. ಗೊತ್ತಾಯ್ತು ಮಾತಾಜಿ.
ಕನಿಷ್ಠಾಧಿಕಾರಿಗಳು ಅಂದ್ರೆ ಅವರು ಬರೀ ದೇವಸ್ಥಾನಕ್ಕೆ ಹೋಗ್ತಾರೆ, ಭಗವಂತನ ಬಗ್ಗೆ ಅವನ ಭಕ್ತರ ಬಗ್ಗೆ Okay. ಅವ್ರಿಗೇನು ಹ್ಮ್. ವಿಷಯ ಗೊತ್ತಿಲ್ಲ. ಅವರಿಗೆ ಇನ್ನೊಂದು ಹೆಸರು ಪ್ರಾಕೃತರ ಅಂತ ಹೇಳಿ ಅಲ್ಲ. ಓಕೆ ಹಾ ಮಾತಾಜಿ. ಓಕೆ ಓಕೆ, ಹರೇ ಕೃಷ್ಣ ಮತ್ತೆ ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲರಲ್ಲೂ ಒಂದು ವಿನಂತಿ ನಾ ಹೇಳ್ಬೇಕಿತ್ತು. 19ನೇ ತಾರೀಕು ವ್ಯಾಸ ಪೂಜೆ ಇದೆ, ಅವತ್ತು ಏಕಾದಶಿ ಕೂಡ. ಎಲ್ಲರೂ ದಯವಿಟ್ಟು ನಾವು ಇದಕ್ ಮೊದಲು ಕೂಡ ಏಕಾದಶಿ ದಿನ ಮಾಡಿದ್ವಿ. ಟೆಂಪಲ್ ಲಿಂಕ್ ನಲ್ಲಿ ಎಲ್ಲರೂ ಸೇರಿ ಹರಿನಾಮ ಸಂಕೀರ್ತನೆಯನ್ನು ಮಾಡುವಂತದ್ದು. ದಯವಿಟ್ಟು ಎಲ್ಲರೂ ಪಾಲ್ಗೊಳ್ಳಿ. ಅಂದ್ರೆ ನಮ್ಮ ದೀಕ್ಷಾ ಗುರುಗಳಾದಂತಹ ಜಯಪತಾಕ ಪ್ರಭುಜಿ ಅವರ ಆರೋಗ್ಯವನ್ನ ಕುರಿತಾಗಿ ಕೂಡ ಅದನ್ನ ಮಾಡ್ತಾ ಇರೋದ್ರಿಂದ ಎಲ್ಲರೂ ಕೂಡ ಅದ್ರಲ್ಲಿ ದಯವಿಟ್ಟು ಪಾಲ್ಗೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಅವತ್ತು 32 ಸುತ್ತು ಜಪ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅಟ್ಲೀಸ್ಟ್ 16 ಸುತ್ತಾದ್ರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಎಲ್ಲರೂ ಅದರಲ್ಲಿ ಜಾಯಿನ್ ಆಗಿ ಅಂತ ಕೇಳ್ತಾ ಇದ್ದೀನಿ. ಹರೇ ಕೃಷ್ಣ. ಖಂಡಿತ ಮಾತಾಜಿ. ಹರೇ ಹರೇ ಕೃಷ್ಣ ಧನ್ಯವಾದಗಳು ಕೃಷ್ಣ. ಮಾತಾಜಿ. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ. ಮಾತಾಜಿ. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಜೈ ಮಾತಾಜಿ. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಟೆಂಪಲ್ ಲಿಂಕ್ ಹಾ ಮಾತಾಜಿ, ಟೆಂಪಲ್ ಲಿಂಕ್ ಗ್ರೂಪ್ ಅಲ್ಲಿ ಹಾಕಿದೀವಿ ಮಾತಾಜಿ. 19ನೇ ತಾರೀಕು ಏಕಾದಶಿ ಮಾತಾಜಿ. ಹೌದು ಮಾತಾಜಿ, 19ನೇ ತಾರೀಕಿದೆ. ಹಾ ಸರಿ ಮಾತಾಜಿ.